ಜ್ಞಾನಾಮೃತ ಮಂಗಳೂರು ಮತ್ತು ಹೊಸಕುರಳ್ 24x7 ಇದರ ಜಂಟಿ ಸಹಯೋಗದಲ್ಲಿ ಛಂದೋಬ್ರಹ್ಮ ಡಾಕ್ಟರ್ ಎನ್ ನಾರಾಯಣ ಶೆಟ್ಟರ ಯಕ್ಷಗಾನ ಛಂದೋಬುದಿಯ ರಂಗ ಪ್ರಯೋಗ. ಈ ಕಾರ್ಯಕ್ರಮ ಜ್ಞಾನಾಮೃತ ಮಂಗಳೂರು ಇದರ 1 ವರ್ಷದ ಅಂತರ್ಜಾಲದ ಮೂಲಕ ನಡೆದಂತಹ ಛಂದಸ್ಸು ಅಧ್ಯಯನದ ಸಮಾರೋಪ ಸಮಾರಂಭದಲ್ಲಿ ಮೂಡಿ ಬರುತ್ತಾ ಇದೆ. 1 ವರ್ಷಗಳ ಕಾಲ ಛಂದೋಬ್ರಹ್ಮ ಡಾಕ್ಟರ್ ಎನ್ ನಾರಾಯಣ ಶೆಟ್ಟರ ಆ ಒಂದು ಸ್ಮರಣಾರ್ಥ ಅವರ ಶಿಷ್ಯರಾದಂತಹ ಡಾಕ್ಟರ್ ದಿನಕರ ಎಸ್ ಪಚ್ಚನಾಡಿಯವರು ಅಂತರ್ಜಾಲದಲ್ಲಿ ಛಂದಸ್ಸಿನ ತರಬೇತಿಯನ್ನು 1 ವರ್ಷಗಳ ಕಾಲ ನಡೆಸಿಕೊಟ್ಟರು. ಇದರ ಜೊತೆಗೆ ಸೋಮೇಶ್ವರದ ನಮ್ಮ ಪರಿಸರದ ಜಾನಪದ ವಿದ್ವಾಂಸರು, ಸಾಹಿತಿ, ಪ್ರಸಂಗಕರ್ತ ಪ್ರೊಫೆಸರ್ ಡಾಕ್ಟರ್ ಅಮೃತ್ ಸೋಮೇಶ್ವರ್ ಇವರಿಗೆ ಜ್ಞಾನಾಮೃತದ ಗೌರವ ಪುರಸ್ಕಾರದ ಕಾರ್ಯಕ್ರಮದೊಂದಿಗೆ ಇದರ ಸಮಾರೋಪ ನಡೆಯುತ್ತಾ ಇದೆ. ಇದೀಗ ರಂಗ ಪ್ರಯೋಗ ಕಾರ್ಯಕ್ರಮ ಡಾಕ್ಟರ್ ಎನ್ ನಾರಾಯಣ ಶೆಟ್ಟರ ಭಾವಚಿತ್ರದ ಎದುರು ದೀಪ ಬೆಳಗಿಸುವ ಮೂಲಕ ನಾವು ಆರಂಭಿಸುವವರಿದ್ದೇವೆ. ಇದೀಗ ಈ ಕಾರ್ಯಕ್ರಮಕ್ಕೆ ನಮಗೆ ದೀಪ ಬೆಳಗಿಸಲು ಜ್ಞಾನಾಮೃತದ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಹಕಾರವನ್ನು ನೀಡಿದ್ದಾರೆ ಶ್ರೀಯುತ ಭಾಸ್ಕರ್ ಕಣಂತೂರ್ ಅವರು ಸರಕಾರಿ ಸ್ವಾಮ್ಯದ ಮಸ್ಗಾಂ ಡಾಕಿನಲ್ಲಿ ಅಧಿಕಾರಿಯಾಗಿ ಅಂದರೆ ಸೀನಿಯರ್ ಇಂಜಿನಿಯರ್ ಆಗಿ, ಹಿರಿಯ ಇಂಜಿನಿಯರ್ ಆಗಿ ವೃತ್ತಿಯನ್ನು ಕೈಗೊಂಡು ಹಲವು ವರ್ಷಗಳ ಕಾಲ ವೃತ್ತಿ ಸೇವೆಯನ್ನು ಮಾಡಿ ಆ ನಂತರ ವಿದೇಶದಲ್ಲಿ ಕೂಡ ಕೆಲವು ವರ್ಷ ಬೇರೆ ಬೇರೆ ಸಂಸ್ಥೆಗಳಲ್ಲಿ ದುಡಿದು ಅದರ ಅನುಭವದ ಮೂಲಕ ಪ್ರಸ್ತುತ ಅವರು ಅವರದ್ದೇ ಆದಂತಹ ಸ್ವಂತವಾಗಿ ಸಂದರ್ಶಕರಾಗಿ ಅಂದರೆ ಗುಣ ನಿಯಂತ್ರಕ ಸಲಹೆಗಾರರಾಗಿ ಬೇರೆ ಬೇರೆ ಸಂಸ್ಥೆಗಳಿಗೆ ತನ್ನ ಸೇವೆಯನ್ನು ನೀಡುತ್ತಾ ಇದ್ದಾರೆ. ಅವರನ್ನು ಜ್ಞಾನಾಮೃತ ಮಂಗಳೂರು ಮತ್ತು ಹೊಸಕುರಳ್ 24x7 ಇದರ ಪರವಾಗಿ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಸ್ವಾಗತದ ಗೌರವ ಹೂ ಮತ್ತು ಸ್ಮರಣಿಕೆಯನ್ನು ನೀಡುವುದರೊಂದಿಗೆ ಜ್ಞಾನಾಮೃತ ಮಂಗಳೂರು ಇದರ ಅಧ್ಯಕ್ಷರು ಲಿಂಗಪ್ಪ ಸೀತಾದೇವ್ ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ, ಇದೀಗ ದೀಪ ಬೆಳಗಿಸುವ ಮೂಲಕವಾಗಿ ಜ್ಞಾನಾಮೃತದ 1 ವರ್ಷದ ಅಂತರ್ಜಾಲದ ಛಂದಸ್ಸು ಅಧ್ಯಯನದ ಸಮಾರೋಪ ಕಾರ್ಯಕ್ರಮ ಛಂದೋಬುದಿಯ ರಂಗ ಪ್ರಯೋಗದ ಮೂಲಕ ಇದಕ್ಕೆ ದೀಪ ಬೆಳಗಿಸಬೇಕಾಗಿ ಶ್ರೀಯುತ ಭಾಸ್ಕರ್ ಕಣಂತೂರ್ ಅವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಪುಷ್ಪಾರ್ಚನೆಯ ಮೂಲಕವಾಗಿ ಅವರಿಗೆ ನಮ್ಮದಾದಂತಹ ಅಂತರಾಳದ ನಮನಗಳನ್ನು ಸಲ್ಲಿಸುವಂತಹ ಕಾರ್ಯಕ್ರಮದ ಮೂಲಕವಾಗಿ ಇದನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಇದೀಗ ನಮ್ಮ ಮುಖ್ಯ ಅತಿಥಿಗಳು ಶ್ರೀಯುತ ಭಾಸ್ಕರ್ ಕಣಂತೂರ್ ಮತ್ತು ಜ್ಞಾನಾಮೃತದ ಅಧ್ಯಕ್ಷರು ಶ್ರೀಯುತ ಲಿಂಗಪ್ಪ ಸೀತಾದೇವ್ ಅವರ ನಾರಾಯಣ ಶೆಟ್ಟರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಬೇಕಾಗಿ ಕೇಳಿಕೊಡ್ತಾ ಇದ್ದೇವೆ. ಲಂಬೋದರವಾಣಿ ರಮೇ ಶಂಭುಕಪರ್ದಿನಿ ದಿನೇಶ ನಾಶಾದಿಬರೋ ನಂಬುತ ನಾರಾಯಣ ಗುರುವಂ ಬಲಗೊಂಬೆಗೆ ನಂಬುತ ನಾರಾಯಣ ಗುರುವಂ ಬಲಗೊಂಬೆಗೆ ಗುರುಬೊಮ್ಮ ಹರಿಹರ ತುಲ್ಯಂ ಗುರುಬೊಮ್ಮ ಹರಿಹರ ತುಲ್ಯಂ ಓ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ನಾವು ಜ್ಞಾನಾಮೃತ ಮಂಗಳೂರು ಇದರ ದಶಮ ಸಂಭ್ರಮದ ಕಾರ್ಯಕ್ರಮದ ನಂತರದ ಕಾರ್ಯಕ್ರಮವಾಗಿ ಈ ಒಂದು ಜ್ಞಾನಾಮೃತ ಗೌರವ ಪ್ರಶಸ್ತಿ ಪತ್ರ ಅರ್ಪಣೆಗಾಗಿ
ಡಾಕ್ಟರ್ ಅಮೃತ್ ಸೋಮೇಶ್ವರ ಇವರ ಮನೆಗೆ ಬಂದಿದ್ದೇವೆ. ಜ್ಞಾನಾಮೃತ ಕಳೆದ 1 ವರ್ಷದಿಂದ ಲಾಕ್ಡೌನ್ನ ಸಮಯದಲ್ಲೂ ಕೂಡ ನಿರಂತರ ಕಾರ್ಯ ಚಟುವಟಿಕೆಗಳನ್ನು ಮಾಡಿಕೊಂಡು ಛಂದಸ್ಸು ಅಧ್ಯಯನ ಎನ್ನುವಂತಹ ಒಂದು ಅಂತರ್ಜಾಲದ ಮೂಲಕ 1 ವರ್ಷದ ಕಾರ್ಯಕ್ರಮವನ್ನು ನಡೆಸಿತ್ತು. ಅದರ ಸಮಾರೋಪದ ಜೊತೆಗೆ ಅರ್ಥಪೂರ್ಣವಾಗಿ ನಮ್ಮ ಪರಿಸರದ ಹಿರಿಯ ಸಾಹಿತಿ ವಿದ್ವಾಂಸರು ಎಲ್ಲವೂ ಹೌದು ಪ್ರೊಫೆಸರ್ ಅಮೃತ್ ಸೋಮೇಶ್ವರ್ ಇವರಿಗೆ ಒಂದು ಜ್ಞಾನಾಮೃತದ ಗೌರವ ಪತ್ರ ಸಮರ್ಪಣೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕಾಗಿ ನಮ್ಮೊಂದಿಗಿದ್ದಾರೆ ಇವತ್ತಿನ ಅಧ್ಯಕ್ಷತೆ ಮತ್ತು ಸಮಾರೋಪ ಭಾಷಣ ಮಾಡಲಿರುವಂತಹ ಡಾಕ್ಟರ್ ಎಂ ಪ್ರಭಾಕರ ಜೋಶಿ, ನಿವೃತ್ತ ಪ್ರಾಂಶುಪಾಲರು, ವಿದ್ವಾಂಸರು. ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆಯೇ ಶುಭ ನುಡಿಗಾಗಿ ನಮ್ಮೊಂದಿಗಿದ್ದಾರೆ ಶ್ರೀಯುತ ಸರ್ಪಂಗಳ ಈಶ್ವರ ಭಟ್, ನಿವೃತ್ತ ಪ್ರಾಂಶುಪಾಲರು, ಕೇಂದ್ರೀಯ ವಿದ್ಯಾಲಯ. ಶ್ರೀಯುತ ಸುಂದರ್ ಶೆಟ್ಟಿ ಬೆಟ್ಟಂಪಾಡಿ, ನಿವೃತ್ತ ಮುಖ್ಯ ಪ್ರಬಂಧಕರು, ವಿಜಯ ಬ್ಯಾಂಕ್. ಹಾಗೆಯೇ ನಮ್ಮ ಹವ್ಯಾಸಿ ಬಳಗ ಇದರ ಸಂಚಾಲಕರು ಶ್ರೀಯುತ ಶರತ್ ಕುಮಾರ್ ಕದ್ರಿ. ಇವರನ್ನು ಕೂಡ ಎಲ್ಲರನ್ನು ವೇದಿಕೆಗೆ ಕರ್ಕೊಂಡು ಬರಬೇಕಾಗಿ ನಮ್ಮ ಜ್ಞಾನಾಮೃತ ಮಂಗಳೂರು ಇದರ ಅಧ್ಯಕ್ಷರು ಶ್ರೀಯುತ ಲಿಂಗಪ್ಪ ಸೀತಾದೇವ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೂ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೀಗ ಬಂದಂತಹ ಅತಿಥಿ ಗಣ್ಯರ ಅಂದರೆ ನಮ್ಮೊಟ್ಟಿಗೆ ಸೇರಿದಂತಹ ಅತಿಥಿ ಗಣ್ಯರನ್ನು ಸ್ವಾಗತಿಸಿ ಗೌರವಿಸುವಂತಹ ಮತ್ತು ಪ್ರಾಸ್ತಾವಿಕವಾಗಿ ಜ್ಞಾನಾಮೃತ ನಡೆಸಿದಂತಹ ಕಾರ್ಯಚಟುವಟಿಕೆಗಳ ಬಗ್ಗೆ ನಮಗೆ ಹೇಳಲಿಕ್ಕಿದ್ದಾರೆ ಜ್ಞಾನಾಮೃತ ಇದರ ನಿರ್ದೇಶಕರು ಡಾಕ್ಟರ್ ದಿನಕರ್ ಎಸ್ ಪಚನಾಡಿ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರೇ ಹಾಗೂ ವೀಕ್ಷಕ ಮಹನೀಯರೇ, ವಂದನೆಗಳು. ಜ್ಞಾನಾಮೃತ ಮಂಗಳೂರು 2010ರಲ್ಲಿ ಮಂಗಳೂರು ಪುರಭವನದಲ್ಲಿ ಹಂಪಿ ವಿಶ್ವವಿದ್ಯಾಲಯದ ವಿಶ್ರಾಂತ ಪ್ರಾಧ್ಯಾಪಕರಾಗಿರುವ ಪ್ರೊಫೆಸರ್ ಎ.ವಿ. ನಾವಡ ಇವರಿಂದ ಉದ್ಘಾಟನೆಗೊಂಡು ಸಂಸ್ಕಾರ ಮತ್ತು ನೈತಿಕ ಮೌಲ್ಯದ ಉದ್ದೇಶದಿಂದ ಕಾರ್ಯಕ್ರಮಗಳನ್ನೆಲ್ಲ ನಡೆಸುತ್ತಾ ಬಂದಿದೆ. ಬ್ರಹ್ಮಶ್ರೀ ತತ್ವ ಪ್ರವಚನ, ಪುಣ್ಯಧಾಮ, ಮನೆ ಆಚಾರ ವಿಚಾರ ಚಿಂತನ ಕಾರ್ಯಕ್ರಮ, ಹಾಗೆಯೇ ಕಾಲಧರ್ಮ, ನೈತಿಕ ಮೌಲ್ಯ ಸಂದೇಶ ನೀಡುವ ಯಕ್ಷಗಾನ ತುಳು ತಾಳಮದ್ಲೆ ಮತ್ತು ಸಮ್ಮಾನ, ಹಾಗೆಯೇ ನೈತಿಕ ವಿಚಾರವಾಗಿ ಭಾಷಣ ಕಾರ್ಯಕ್ರಮಗಳು ಇತ್ಯಾದಿಗಳನ್ನೆಲ್ಲ ನಡೆಸ್ತಾ ಬಂದಿದ್ದೇವೆ. ಯಕ್ಷಗಾನ ಚಂದೋಂಬುದಿಯ ರಂಗಪ್ರಯೋಗ ಕಾರ್ಯಕ್ರಮವನ್ನು ಕೂಡ ಜ್ಞಾನಾಮೃತದ ಅಡಿಯಲ್ಲಿ ನಾವು ಉಡುಪಿ ಮೊದಲಾದ ಕಡೆಯಲ್ಲಿ ನೆರವೇರಿಸಿದ್ದೇವೆ. ಪ್ರಸ್ತುತ ಚಂದೋಬ್ರಹ್ಮ ಡಾಕ್ಟರ್ ಎನ್ ನಾರಾಯಣ ಶೆಟ್ಟಿ ಅವರ ಸ್ಮರಣಾರ್ಥವಾಗಿ 1 ವರ್ಷ ಅಂತರ್ಜಾಲದ ಮೂಲಕ ಉಚಿತವಾಗಿ ಕನ್ನಡ ಛಂದಸ್ಸಿನ ಅಧ್ಯಯನವನ್ನು ನಡೆಸುತ್ತಾ ಬಂದಿದ್ದೇವೆ. ನವೆಂಬರ್ 1 ರಾಜ್ಯೋತ್ಸವದ ಸಂಭ್ರಮದಲ್ಲಿ ಉದ್ಘಾಟನೆಗೊಂಡು ಅಕ್ಟೋಬರ್ 31ಕ್ಕೆ ಈ ತರಬೇತಿ ಮುಕ್ತಾಯಗೊಳ್ಳುತ್ತದೆ. ಇಂದು ಮುಕ್ತಾಯದ ನಿಮಿತ್ತ ಸಮಾರೋಪ ಕಾರ್ಯಕ್ರಮವಾಗಿ ಯಕ್ಷಗಾನ ಪ್ರಸಂಗಗಳನ್ನು ಬರೆದಿರುವುದಲ್ಲದೆ ಕನ್ನಡ ನಾಡಿನ ಸಾಹಿತಿಯಾಗಿ ವಿದ್ವಾಂಸರಾಗಿ ತುಳು ಕನ್ನಡ ಭಾಷೆಗಳಿಗೆ ಮಹತ್ವದ ಕೊಡುಗೆ ನೀಡಿರುವ ಗ್ರಂಥಕರ್ತರು, ವಿಮರ್ಶಕರು, ಸಂಪನ್ಮೂಲ ವ್ಯಕ್ತಿ, ಹೀಗೆ ಮತ್ತು ಎಲ್ಲರನ್ನೂ ಬೆಳೆಸುವ ಒಂದು ಮಹತ್ವದ ನಿಸ್ವಾರ್ಥ ಸೇವೆಯಿಂದ ಸಾಹಿತಿಗಳಾಗಿ ಅಥವಾ ಕಲಾ ಸಾಧಕರಾಗಿ ಹೀಗೆ ಪ್ರೊಫೆಸರ್ ಅಮೃತ ಸೋಮೇಶ್ವರ ಅವರು ನಾಡಿಗೆ ಕೊಟ್ಟ ಸೇವೆ ದೊಡ್ಡದು. ಛಂದಸ್ಸಿನ ನೆಲೆಯಲ್ಲಿ ಮಹತ್ವದ ಜ್ಞಾನವುಳ್ಳವರು. ಈ ಮಹತ್ವದ ಉದ್ದೇಶದಿಂದಲೇ ಇಂದು ಸಮಾರೋಪ ಕಾರ್ಯಕ್ರಮವಾಗಿ ನಾವು ಗೌರವಾರ್ಪಣೆಯ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇಂದು ಅಧ್ಯಕ್ಷತೆಯನ್ನು ವಹಿಸಿರುವ ಮತ್ತು ಹಾಗೆಯೇ ಸಮಾರೋಪ ಭಾಷಣ ಮಾಡಲಿರುವಂಥ ಹಿರಿಯರಾಗಿರುವಂಥ ಡಾಕ್ಟರ್ ಎಂ ಪ್ರಭಾಕರ ಜೋಶಿಯವರು ಜೊತೆಗಿದ್ದಾರೆ. ನಮ್ಮ ಕಲಾ ಕಾರ್ಯಕ್ರಮಗಳಿರ್ಬೋದು ಅಥವಾ ಇತರ ಸಾಹಿತ್ಯಿಕ ಯಾವುದೇ ಕಾರ್ಯಕ್ರಮಗಳಿರ್ಬೋದು ಸದಾ ಪ್ರೋತ್ಸಾಹವನ್ನು ನೀಡುತ್ತಾ ನಮ್ಮನ್ನು ಬೆನ್ನು ತಟ್ಟಿ ಕಾರ್ಯಕ್ರಮಗಳು ವ್ಯವಸ್ಥಿತವಾಗಿ ನಡೆಯುವಂತೆ ನೋಡಿಕೊಳ್ತಾ ಬಂದವರು ಹಿರಿಯರು ಡಾಕ್ಟರ್ ಎಂ ಪ್ರಭಾಕರ ಜೋಶಿಯವರು. ಅವರನ್ನು ನಾನು ಜ್ಞಾನಾಮೃತ ಮಂಗಳೂರು ಮತ್ತು ನಮ್ಮ ಹೊಸಕುರಲ್ ಚಾನಲ್ನ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅಧ್ಯಕ್ಷರಾಗಿರುವಂಥ ಲಿಂಗಪ್ಪ ಸೀತಾದೇವ್ ಅವರು ಸ್ಮರಣಿಕೆ ಮತ್ತು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಿರಿಯರಾಗಿರುವಂಥ ಡಾಕ್ಟರ್ ಅಮೃತ ಸೋಮೇಶ್ವರ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಸಾಹಿತಿ ಇವರನ್ನು ಕೂಡ ಹಾರ್ದಿಕವಾಗಿ ಸವಿನೆನಪಿನ ಕಾಣಿಕೆ ಮತ್ತು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ.
ಶ್ರೀ ಸರ್ಪಂಗಳ ಈಶ್ವರ ಭಟ್ರು ನನ್ನ ಯಕ್ಷಗಾನ ಅರ್ಥ ಮಾಹಿತಿಯ ಗುರುಗಳಿವರು. ನಮ್ಮ ಕಾರ್ಯಕ್ರಮದ ಯಶಸ್ವಿಗೆ ಸದಾ ಜೊತೆಗಿರುವವರು, ಪ್ರವಚನಕಾರರು, ಅರ್ಥಧಾರಿ, ಯಕ್ಷಗಾನ ಕ್ಷೇತ್ರದಲ್ಲಿ ಸದಾ ಲವಲವಿಕೆಯಿಂದ ಸೇವೆ ಸಲ್ಲಿಸಿದವರು. ಅವರನ್ನು ಈ ಸಂದರ್ಭದಲ್ಲಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಲಿಂಗಪ್ಪಣ್ಣ ಸವಿನೆನಪಿನ ಕಾಣಿಕೆಯಿಂದ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಶ್ರೀ ಸುಂದರ್ ಶೆಟ್ಟಿ ಬೆಟ್ಟಂಪಾಡಿಯವರು ನಿವೃತ್ತ ಮುಖ್ಯ ಪ್ರಬಂಧಕರು, ವಿಜಯ ಬ್ಯಾಂಕ್, ಮತ್ತು ಅವರು ಯಕ್ಷಗಾನ ಕ್ಷೇತ್ರದಲ್ಲಿ ಪೋಷಕರಾಗಿ ಕಲಾ ಪ್ರವೃತ್ತರು, ಹವ್ಯಾಸಿ, ಅರ್ಥಧಾರಿ ಹೀಗೆಲ್ಲ ಬೆಳೆದು ಬಂದವರು. ಬೆಟ್ಟಂಪಾಡಿ ಬಾಲಪ್ಪ ಶೆಟ್ಟಿ ಅವರು ಪ್ರಸ್ತುತ ಕೀರ್ತಿಶೇಷರು, ಅವರ ಸುಪುತ್ರ ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಲಿಂಗಪ್ಪ ಸೀತಾದೇವರವರು ಪುಷ್ಪ ಸವಿನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹವ್ಯಾಸಿ ಬಳಗ ಕದ್ರಿ ರಿಜಿಸ್ಟರ್ಡ್ ಸಂಸ್ಥೆಯ ಸಂಚಾಲಕರು ಶ್ರೀ ಶರತ್ ಕುಮಾರ್ ಕದ್ರಿ ಅವರು. ಸಾಧಾರಣವಾಗಿ ಒಂದು 20-25 ವರ್ಷಗಳ ಒಡನಾಟ, ಯಕ್ಷಗಾನದ ಆತ್ಮೀಯತೆ. ಇಂದು ಅವರು ಆ ಆತ್ಮೀಯತೆಯಿಂದಲೇ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತೇನೆ. ಪುಷ್ಪ ಹಾಗೂ ಸವಿನೆನಪಿನ ಕಾಣಿಕೆಯೊಂದಿಗೆ ಸ್ವಾಗತಿಸ್ತಾ ಇದ್ದಾರೆ ಶ್ರೀ ಲಿಂಗಪ್ಪ ಸೀತಾದೇವ್. ಇನ್ನು ನಾವು ಡಾಕ್ಟರ್ ಅಮೃತ ಸೋಮೇಶ್ವರ ಅವರ ಮನೆಗೆ ಬಂದಾಗ ನಮ್ಮನ್ನು ಒಲುಮೆಯಿಂದ ಪ್ರೀತಿಸುವವರು ಗುರುಗಳು ಆಗಿರುವಂಥ ಅಮೃತ ಸೋಮೇಶ್ವರವರು. ಹಾಗೆಯೇ ಅವರ ಧರ್ಮಪತ್ನಿಯಾಗಿರುವಂಥ ಶ್ರೀಮತಿ ನರ್ಮದಾ ಅಮೃತ ಸೋಮೇಶ್ವರ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಹಾಗೆಯೇ ಡಾಕ್ಟರ್ ಅಮೃತ ಸೋಮೇಶ್ವರ ಅವರ ಸುಪುತ್ರ ಆಗಿರುವಂಥ ಶ್ರೀ ಜೀವನ್ ಸೋಮೇಶ್ವರ ಅವರನ್ನು ಮತ್ತು ಮನೆಯವರನ್ನೆಲ್ಲರನ್ನು ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತೇನೆ. ಮತ್ತು ವಿದ್ಯಾಧರ್ ಶೆಟ್ಟಿ ಹೊಸಕುರಾಲ್ ಜ್ಞಾನಾಮೃತದ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಸದಾ ಸಹಭಾಗಿಯಾಗಿರುವವರು. ಅವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಮತ್ತು ಡಾಕ್ಟರ್ ನಾರಾಯಣ ಶೆಟ್ಟಿ ಅವರ ಧರ್ಮಪತ್ನಿ ಶ್ರೀಮತಿ ಸುಶೀಲಾ ಶೆಟ್ಟಿ ಮತ್ತು ಮನೆಯವರನ್ನೆಲ್ಲ ನಾನು ಈ ಸಂದರ್ಭದಲ್ಲಿ ಅವರ ಪ್ರೋತ್ಸಾಹವನ್ನು ನೆನಪಿಸ್ತಾ ಇಲ್ಲಿರುವಂಥ ಸರ್ವರಿಗೆ ಸ್ವಾಗತವನ್ನು ಕೋರ್ತೇನೆ. ವಂದನೆಗಳು. ಆತ್ಮೀಯ ಬಂಧುಗಳೇ, ಜ್ಞಾನಾಮೃತ ಮಂಗಳೂರು ಇದರ ಒಂದು ವಿಶಿಷ್ಟ ಕಾರ್ಯಕ್ರಮ. ಇದು 1 ವರ್ಷದ ಅಂತರ್ಜಾಲ ಛಂದಸ್ಸು ಅಧ್ಯಯನ ಕಾರ್ಯಕ್ರಮ. ಅದನ್ನು ನಡೆಸಿ ಅದರ ಒಂದು ಸಮಾರೋಪವನ್ನು ಅರ್ಥಪೂರ್ಣವಾಗಿ ಮಾಡಬೇಕು ಎನ್ನುವಂತಹ ಆಲೋಚನೆ ಬಂದಾಗ ಡಾಕ್ಟರ್ ದಿನಕರ ಎಸ್ ಪಚ್ಚನಾಡಿಯವರು ಇಂತಹ ಒಂದು ಕಾರ್ಯಕ್ರಮವನ್ನು ಸಂಯೋಜಿಸಿದ್ದಾರೆ. ಇದಕ್ಕೆ ಹೊಸಕುರಲ್ ವಾಹಿನಿಯನ್ನು ಜತೆ ಸೇರಿಸಿಕೊಂಡಿದ್ದಾರೆ. ಜ್ಞಾನಾಮೃತದ ಎಲ್ಲ ಕಾರ್ಯಕ್ರಮಗಳಲ್ಲಿ ಆರಂಭದಿಂದ ಇದುವರೆಗೆ ನಾವು ಒಟ್ಟಿಗಿದ್ದೇವೆ. ಹೊಸಕುರಲ್ ವಾಹಿನಿ ಎನ್ನುವುದನ್ನು ಬಿಟ್ಟರೂ ಕೂಡ ನಾವು ಮೊದಲು ಕೂಡ ಯಕ್ಷಗಾನದಲ್ಲಿ ಒಟ್ಟಿಗೆ ಇದ್ದವರು. ಆ ಒಂದು ಒಡನಾಟಿಕೆ ಈಗಲೂ ಮುಂದುವರಿತಾ ಇದೆ ಹವ್ಯಾಸಿ ಬಳಗದೊಟ್ಟಿಗೆ ಮತ್ತು ಜ್ಞಾನಾಮೃತದ ಡಾಕ್ಟರ್ ದಿನಕರ ಎಸ್ ಪಚ್ಚನಾಡಿಯವರೊಟ್ಟಿಗೆ. ಇವತ್ತು ಡಾಕ್ಟರ್ ಅಮೃತ ಸೋಮೇಶ್ವರ ಇವರ ಮನೆಗೆ ಬಂದು ಅವರನ್ನು ಗೌರವಿಸುವುದು ಇದೊಂದು ಜ್ಞಾನಾಮೃತ ಸಂಸ್ಥೆಗೆ ಹೆಮ್ಮೆ. ಇದು ಅಮೃತರಿಗೆ ಅದೆಷ್ಟೋ ಸಮ್ಮಾನಗಳು, ಅದೆಷ್ಟೋ ಪ್ರಶಸ್ತಿಗಳು ಅವರಿಗೆ ಲಭಿಸಿವೆ. ಅವರ ಆ ಒಂದು ವ್ಯಕ್ತಿತ್ವಕ್ಕೆ ಮೆರುಗು ನೀಡಿದೆ. ಜ್ಞಾನಾಮೃತ ನಮ್ಮ ಈ ಕಾರ್ಯ ಸಾಧನೆಯಲ್ಲಿ ಅಮೃತರನ್ನು ಗುರುತಿಸುವ ಮೂಲಕವಾಗಿ ಇದು ಜ್ಞಾನಾಮೃತದ ಹಿರಿಮೆಗೊಂದು ಗರಿಯನ್ನು ನಾವು ಸೇರಿಸಿಕೊಳ್ತಾ ಇದ್ದೇವೆ. ನಾವು ಅವರಿಗೆ ಹೆಚ್ಚನ್ನು ಕೊಡ್ತಾ ಇದ್ದೇವೆ ಅಂತ ನಾವು ಯಾವತ್ತೂ ಹೇಳಿಕೊಳ್ಳುವುದಿಲ್ಲ. ಈಗಾಗಲೇ ನಮ್ಮ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರಲ್ಲಿ ಕುಶಲೋಪರಿಯಲ್ಲಿ ಮಾತನಾಡ್ತಾ ಹೇಳಿದರು, ಕನ್ನಡಕ್ಕೊಂದು ಆಸ್ತಿ ಮಾಸ್ತಿ ಅಂತ ಹೇಳಿಕೊಳ್ಳೋ ಒಂದು ವಾಡಿಕೆಯ ಮಾತಿತ್ತು. ನಾವು ಖಂಡಿತವಾಗಿ ಹೇಳ್ಬೋದು, ಈ ಪರಿಸರಕ್ಕೆ ಅಮೃತರು ನಮಗೊಂದು ಆಸ್ತಿ. ಅವರ ಆ ಒಂದು ಸಾಹಿತ್ಯದ ಸಹಚರ್ಯ ಯಾವತ್ತೂ ನಮಗೆ ಬೇಕು. ಸಂಶೋಧಕರಾಗಿ, ವಿದ್ವಾಂಸರಾಗಿ, ಯಕ್ಷಗಾನ ಕರ್ತೃವಾಗಿ, ಹೀಗೆ ಹಲವು ಕ್ಷೇತ್ರಗಳಲ್ಲಿ ಅವರು ಕಾರ್ಯಾಡಿಸಿದವರು, ಕೈಯಾಡಿಸಿದವರು. ನನಗೆ ಈಗಲೂ ನೆನಪಿದೆ, ನಮ್ಮ ಹೊಸಕುರಲ್ ವಾಹಿನಿ ಆರಂಭ ಮಾಡುವಾಗ ನಾವು ಅವರ ಸಂದರ್ಶನವನ್ನು ಮಾಡಿದ್ದೆವು, ಅವರೊಟ್ಟಿಗೆ ಮಾತುಕತೆ ಆಡಿದ್ದೆವು. ಆಗ ಅವರೊಟ್ಟಿಗೆ ಹೇಳಿದ್ದೆವು, ನಾವು ತುಳು ಚಾನೆಲ್ ಮಾಡುವುದು ತುಳುವಿನಲ್ಲಿ ಹೇಗೆ. ಆಗ ಅವರು ಹೇಳಿದರು, ನೀವು ತುಳು ಸಾಹಿತ್ಯ ಸೃಷ್ಟಿಸುವುದು ಬೇಡ, ಜನರಿಗೆ ಅರ್ಥ ಆಗುವ ಹಾಗೆ ಆಡು ಭಾಷೆಯಲ್ಲಿ ಹೇಳಿದರೆ ಸಾಕು. ಅದು ಅವರ ಮಾರ್ಗದರ್ಶನ. ಆ ಒಂದು ಮಾರ್ಗದರ್ಶನ ಇವತ್ತಿಗೂ ನೆನಪಿದೆ. ಹೊಸಕುರಲ್ ಈಗ 19ನೇ ವರ್ಷದಲ್ಲಿ ಮುಂದುವರಿತಾ ಇದೆ. ಜ್ಞಾನಾಮೃತ 10 ವರ್ಷಗಳನ್ನು ಪೂರೈಸ್ತಾ ಇದೆ. 2 ಸಂಸ್ಥೆಗಳು ಸಹಭಾಗಿತ್ವದಲ್ಲಿ ಒಟ್ಟು ಸೇರಿಕೊಂಡು ಇದೀಗ ನಮ್ಮ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರ ಬಗ್ಗೆ ಹೇಳಲಿಕ್ಕೆ ಹೋದರೆ ದಿನಕರ ಪಚ್ಚನಾಡಿಯವರು ಸ್ವಾಗತದಲ್ಲಿ ಹೇಳಿದ್ದಾರೆ. ವಿದ್ವಾಂಸರು, ಸರ್ಪಂಗಳ ಈಶ್ವರ ಭಟ್, ಎಲ್ಲ ಅತಿಥಿಗಳು, ಸುಂದರ ಬೆಟ್ಟಂಪಾಡಿಯವರು, ಶರತ್ ಕದ್ರಿ ಎಲ್ಲರೂ ಸೇರಿ, ನಮ್ಮ ಅಧ್ಯಕ್ಷರು ಲಿಂಗಪ್ಪ ಸೀತಾದೇವ್, ನಿರ್ದೇಶಕರು ಡಾಕ್ಟರ್ ದಿನಕರ ಪಚ್ಚನಾಡಿ, ನಮ್ಮ ಆ ಒಂದು ಗೌರವಾರ್ಪಣೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರೊಫೆಸರ್ ಡಾಕ್ಟರ್ ಅಮೃತ ಸೋಮೇಶ್ವರ್ ಇವರಿಗೆ ಆ ಗೌರವಾರ್ಪಣೆಯ ಕಾರ್ಯಕ್ರಮ. ಜ್ಞಾನಾಮೃತ ಮಂಗಳೂರು ಸ್ಥಾಪನೆ 2010, ಸಹಭಾಗಿತ್ವ
ಹೊಸಕುರಲ್ 24x7 ಛಂದೋ ಬ್ರಹ್ಮ ಡಾಕ್ಟರ್ ಎನ್ ನಾರಾಯಣ ಶೆಟ್ಟಿ ಸ್ಮರಣಾರ್ಥ ಛಂದಸ್ಸು ಅಧ್ಯಯನ ಉಚಿತ ಅಂತರ್ಜಾಲ ತರಬೇತಿ ಸಮಾರೋಪ ಕಾರ್ಯಕ್ರಮ. ಪ್ರಾಧ್ಯಾಪಕರಾಗಿ ತುಳು ಕನ್ನಡ ಭಾಷಾ ಸಾಹಿತಿ, ಕವಿ, ವಿಮರ್ಶಕರು ಹಾಗೂ ಯಕ್ಷಗಾನ ಪ್ರಸಂಗಕರ್ತರೆನಿಸಿ ಶಿಕ್ಷಣ, ಸಾಹಿತ್ಯ, ಕಲಾ ಸಮುಚ್ಚಯದೊಂದಿಗೆ ಸಮಗ್ರ ಸೇವೆ ಸಲ್ಲಿಸಿ ಪ್ರಸ್ತುತ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿಗೆ ಪಾತ್ರರಾಗಿರುವ ಡಾಕ್ಟರ್ ಅಮೃತ್ ಸೋಮೇಶ್ವರ ಇವರಿಗೆ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ನಿವೃತ್ತ ಪ್ರಾಂಶುಪಾಲರು ಹಾಗೂ ವಿದ್ವಾಂಸರು ಇವರ ಅಧ್ಯಕ್ಷತೆಯಲ್ಲಿ ಸಮರ್ಪಿಸಿದ ಗೌರವ ಪತ್ರ. ಹಾರ್ದಿಕವಾಗಿ ಶುಭಾಶಯ ಕೋರುವ ಶ್ರೀ ಸರ್ಪಂಗಳ ಈಶ್ವರ ಭಟ್ ನಿವೃತ್ತ ಪ್ರಾಂಶುಪಾಲರು, ಕೇಂದ್ರೀಯ ವಿದ್ಯಾಲಯ, ಶ್ರೀ ಸುಂದರ ಶೆಟ್ಟಿ ಬೆಟ್ಟಂಪಾಡಿ ನಿವೃತ್ತ ಮುಖ್ಯ ಪ್ರಬಂಧಕರು, ವಿಜಯ ಬ್ಯಾಂಕ್, ಶ್ರೀ ಶರತ್ ಕುಮಾರ್ ಕದ್ರಿ ಸಂಚಾಲಕರು, ಹವ್ಯಾಸಿ ಬಳಗ ಕದ್ರಿ ರಿಜಿಸ್ಟರ್ಡ್, ಡಾಕ್ಟರ್ ದಿನಕರ ಎಸ್ ಪಚ್ಚನಾಡಿ ನಿರ್ದೇಶಕರು, ಜ್ಞಾನಾಮೃತ ಮಂಗಳೂರು, ಶ್ರೀ ಲಿಂಗಪ್ಪ ಸೀತಾದೇವ್ ಅಧ್ಯಕ್ಷರು, ಜ್ಞಾನಾಮೃತ ಮಂಗಳೂರು, ಶ್ರೀ ವಿದ್ಯಾಧರ್ ಶೆಟ್ಟಿ ಕೊಟೆಕಾರ್ ನಿರ್ದೇಶಕರು, ಹೊಸಕುರಲ್. ದಿನಾಂಕ 31/10/2021, ಸ್ಥಳ ಕೋಟೆಕಾರ್, ಮಂಗಳೂರು. ಆತ್ಮೀಯ ಬಂಧುಗಳೇ, ಇದೀಗ ಜ್ಞಾನಾಮೃತ ಇದರ ಗೌರವವನ್ನು ಸ್ವೀಕರಿಸಿದಂತಹ ಪ್ರೊಫೆಸರ್ ಡಾಕ್ಟರ್ ಅಮೃತ್ ಸೋಮೇಶ್ವರ ಅವರು 2 ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿಶೇಷ ಕಾರ್ಯಕ್ರಮಕ್ಕೆ ನನ್ನ ಮತ್ತು ನಮ್ಮ ಕುಟುಂಬದವರ ಬಹಳ ಪ್ರೀತಿಯ, ಸಂಭ್ರಮದ, ಸಂತೋಷದ ಸ್ವಾಗತ. ಒಂದು ಮಾತು ಹಿರಿಯರು ಹೇಳಿದ್ದುಂಟು, ಬಂಧು ದರ್ಶನ ಫಲವಲ ಸಾಹಿತ್ಯ ಸಂಸಾರ ತರುವಿಂಗೆ. ಅದನ್ನು ನಾನು ಆಗಾಗ ನೆನಪಿಸ್ತೇನೆ. ಕಾರಣ ಏನು ಅಂತಂದರೆ, ಬಂಧು ದರ್ಶನ ಫಲ, ಈ ಸಂಸಾರ ಎನ್ನುವಂತಹ ತರುವಿಗೆ, ವೃಕ್ಷಕ್ಕೆ ಬಂಧು ದರ್ಶನವೇ ಫಲ. ಹಾಗಾದರೆ ಬಂಧುಗಳು ಯಾರು? ಬಂದುಂಡು ಹೋಗುವವರು ಮಾತ್ರ ಅಲ್ಲ, ಯಾರು ನಿಜವಾದ ಆತ್ಮೀಯತೆಯನ್ನು ಇಟ್ಟುಕೊಂಡು ಬಹಳ ಪ್ರೀತಿಯಿಂದ ವ್ಯವಹಾರ ಮಾಡ್ತಾರೋ ಅವರು ನಿಜವಾದ ಬಂಧುಗಳು. ಈ ದೃಷ್ಟಿಯಿಂದ ತಾವುಗಳೆಲ್ಲ ನಮಗೆ ಪ್ರೀತಿಯ ಬಂಧುಗಳು. ಇಲ್ಲೋಗಿದ್ರೆ ಯಾವ ನಿಮಿತ್ತವೂ ವಿಶೇಷ ಇಲ್ಲದೆ ನಾನು ನನ್ನ ಪಾಡಿಗೆ ಏನೋ ಒಂದು ಕಾಲದಲ್ಲಿ ಸ್ವಲ್ಪ ಕೆಲಸ ಮಾಡಿದ್ದುಂಟು, ಇಲ್ಲ ಅಂತ ಹೇಳೋದಿಲ್ಲ. ಅದನ್ನು ಈಗಲೂ ನೆನಪಿಟ್ಟುಕೊಂಡು ಗುರುತಿಸಿಕೊಂಡು ಪುನಃ ಪುನಃ ಗೌರವ ಕೊಡಲಿಕ್ಕೆ ಅಂತ ನಮ್ಮ ಮನೆಗೆ ಬಂದಿದ್ದೀರಿ. ತಮ್ಮನ್ನೆಲ್ಲ ಕಂಡು ಮಾತಾಡಿಸುವುದೇ ಒಂದು ಸಂಭ್ರಮ ನಮಗೆ. ಆದ್ದರಿಂದ ಬಂಧು ದರ್ಶನ ಫಲವಲ ಸಂಸಾರ ತರುವಿಂಗೆ ಎನ್ನುವುದು ಸರಿಯಾದ ಒಂದು ಮಾತು ಅಂತ ಅನ್ನಿಸ್ತದೆ. ಹೀಗೆ ಕೆಲವು ಸಮಯದ ಹಿಂದೆ ನಾನು ಸ್ವಲ್ಪ ಮಟ್ಟಿನ ಸಾಂಸ್ಕೃತಿಕವಾದ, ಸಾಹಿತ್ಯಿಕವಾದ ಕೆಲಸವನ್ನು ಅಷ್ಟಿಷ್ಟು ನನ್ನ ಮಿತಿಯಲ್ಲಿ, ನನ್ನ ಶಕ್ತಿಯ ಮಿತಿಯಲ್ಲಿ ಮಾಡಿದ್ದುಂಟು. ಎಲ್ಲರ ಒಂದು ಸಹಕಾರದಿಂದ ಸುಮಾರು 100ರಷ್ಟು ಪುಸ್ತಕಗಳನ್ನು, ಚಿಕ್ಕ ದೊಡ್ಡ ಪುಸ್ತಕಗಳನ್ನು ಬರೆದಿದ್ದೇನೆ. ನನ್ನ ಅಭಿರುಚಿ ಸ್ವಲ್ಪ ವ್ಯಾಪಕವಾಗಿ, ಸ್ವಲ್ಪ ವೈವಿಧ್ಯ ಪೂರ್ಣವಾಗಿದ್ದರಿಂದ ಒಂದೇ ವಿಷಯಕ್ಕೆ ನಾನು ಅಂಟಿಕೊಂಡು ಯಾವತ್ತೂ ಇರಲಿಲ್ಲ, ಈಗಲೂ ಇಲ್ಲ. ಬೇರೆ ಬೇರೆ ವಿಷಯಕ್ಕೆ ಸಂಬಂಧಿಸಿ ಸುಮಾರು 100ರಷ್ಟು ಪುಸ್ತಕಗಳನ್ನು ತರುವುದಕ್ಕೆ ಸಾಧ್ಯ ಆಯಿತು ನನಗೆ. ಇದು ನನ್ನ ಪಾಲಿಗೆ ಒಂದು ಸಾಧನೆ ಅಂತ ಹೇಳ್ಬೋದು. ನಾನು ಅದನ್ನು ಹೆಗ್ಗಳಿಕೆ ಅಂತ ಹೇಳೋದಲ್ಲ, ತಮ್ಮೆಲ್ಲರ ಒಂದು ಸಹಕಾರದಿಂದ ಇದು ಸಾಧ್ಯವಾಯಿತು. ನಮ್ಮ ಮನೆಯವರೆಲ್ಲರ ಒಂದು ಹಿತಕರವಾದಂಥ ಒಂದು ಉಪಚಾರದಿಂದ
ನಾನು ಇಷ್ಟರ ಮಟ್ಟಿಗಾದರೂ ಈ ವಯಸ್ಸಿನಲ್ಲಿ ಇದ್ದೇನೆ. ಯಾಕಂದರೆ ಯಾವತ್ತೂ ಕೂಡ ನಮ್ಮ ಮನೆಯವರು ನನ್ನನ್ನು ಒಂದು ತಿರಸ್ಕಾರದಿಂದಲೂ ಒಂದು ಉಪೇಕ್ಷೆಯಿಂದಲೂ ನೋಡಿದ್ದಿಲ್ಲ, ಮಾತಾಡಿದ್ದಿಲ್ಲ. ಅದು ನನ್ನ ಪಾಲಿನ ಒಂದು ಸೌಭಾಗ್ಯ ಅಂತ ಹೇಳಬೇಕಾಗುತ್ತೆ. ಇವತ್ತು ನಮ್ಮ ಅನೇಕ ಸ್ನೇಹಿತರು ಆಗಾಗ ನನ್ನ ನೆನಪಿಗೆ ಬರ್ತಾ ಇರುವಂಥ ಸ್ನೇಹಿತರು, ಉದಾಹರಣೆಗೆ ನಮ್ಮ ಜೋಶಿಯವರು, ಸರ್ಪಂಗಳೇಶ್ವರರು, ಇನ್ನಿತರರು, ಪಚ್ಚನಾಡಿಯವರು, ಶರತ್ ಕದ್ರಿಯವರು, ಎಲ್ಲ ಪೋಷಕರಲ್ಲಿ ಇವರು, ವಿದ್ಯಾಧರ್ ಶೆಟ್ಟರು, ಇವರೆಲ್ಲ ನಮ್ಮ ಆತ್ಮೀಯ ಬಳಗದವರು. ಇವತ್ತು ನಮ್ಮ ಒಲುಮೆ ಮನೆಯಲ್ಲಿ ನೀವೆಲ್ಲ ಸೇರಿದ್ದು ಒಂದು ಆಡಂಬರದ ಒಂದು ದೊಡ್ಡ ಸಭೆ ಅಲ್ಲದಿದ್ದರೂ ಕೂಡ ಒಂದು ಆತ್ಮೀಯವಾದಂತಹ ಒಂದು ಪರಿಸರದಲ್ಲಿ ನಡೀತಾ ಇದೆ. ಇದನ್ನು ಆಗ ಮಾಡಿದ, ಸಂಘಟಿಸಿದ ಎಲ್ಲ ಸಂಘಟಕ ವ್ಯಕ್ತಿಗಳಿಗೆ, ಮಹನೀಯರಿಗೆ ನನ್ನ ಮತ್ತು ನಮ್ಮ ಕುಟುಂಬ ವರ್ಗದವರ ಪ್ರೀತಿಯ ಧನ್ಯವಾದಗಳು. ಎಲ್ರಿಗೂ ಪುನಃ ನಮಸ್ಕಾರ. ಈ ವಿಶ್ವಾಸ ಅನವರತವೂ ಇರಲಿ. ನಮಸ್ಕಾರ. ಕೃಷ್ಣ ಒಂದು ಕಾಲದಲ್ಲಿ ಮಾತು ಹೇಳಿದ್ದಂತೆ, ಭಂಡಾರಿತು ಎನ್ನ ಸುದರ್ಶನ ಅಂತ ಹೇಳಿಕೊಂಡು ನನ್ನಿಂದ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಹಾಗೆ ಅಮೃತರು ಹೇಳಿದ್ರು, ನಾನೇನು ಒಂದು ಕಾಲದಲ್ಲಿ ಮಾಡಿದ್ದೇನೆ, ಈಗ ಏನು ಮಾಡುವುದಿಲ್ಲ ಹೇಳಿ. ಆದರೆ ಅವರು ಏನು ಮಾಡ್ತಾ ಇದ್ದಾರೆ, ಈಗಲೂ ಎಷ್ಟು ಸಾಧನೆ ಮಾಡ್ತಾ ಇದ್ದಾರೆ ಎನ್ನುವುದನ್ನು ಅವರನ್ನು ತಿಳಿದವರಿಗೆ ಗೊತ್ತು. ಇಡೀ ಕುರುಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದು ಯಾರು ಅಂತ ಹೇಳಿದರೆ ಅದೇ ಭಂಡಾರಿ ಸುದರ್ಶನ ಮತ್ತು ಕೃಷ್ಣ. ಹಾಗೆ ಅಮೃತ ಸೋಮೇಶ್ವರ್ ಅವರೊಂದು ಶಕ್ತಿಯಾಗಿ ಎಲ್ರಿಗೂ ಪ್ರೇರಕ ಶಕ್ತಿ. ಅವರು ನಮ್ಮೊಂದಿಗಿದ್ದಾರೆ, ಈಗಲೂ ಸಾಹಿತ್ಯದ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಇದುವೇ ನಮಗೆ ಹೆಮ್ಮೆ ಅಂತ ಹೇಳಿಕೊಳ್ತಾ, ಇದೀಗ ಅವರ ಬಗ್ಗೆ ಶುಭ ನುಡಿ ನಮ್ಮ ಆತ್ಮೀಯರು ಸರ್ಪಂಗಳ ಈಶ್ವರ ಭಟ್ ಇವರಿಂದ. ನನಗೊಂದು ವಿಶೇಷ ಯೋಗ ಇದು ಅಂತ ನನಗೀಗ ಅನ್ನಿಸ್ತಾ ಉಂಟು. ನನ್ನ ಪುಣ್ಯ ಫಲದಿಂದಲೇ ಇದು ಸಿಕ್ಕಿತೇನೋ ಎನ್ನುವ ಹಾಗೆ. ನನಗೆ ಪ್ರಥಮವಾಗಿ ಜೋಶಿಯವರು ಇದರ ಸೂಚನೆಯನ್ನು ಕೊಟ್ಟು ಬರುವಂತೆ ಹೇಳಿದಾಗ ನಾನು ಜೋಶಿಯವರು ಕರೆದದ್ದು. ಅವರು ಎಲ್ಲಿಗೆ ಯಾವುದಕ್ಕೂ ಕರೆದರೂ ಆಗುವುದಿಲ್ಲ ಅಂತ ಹೇಳುವ ಜಾಯಮಾನದವನಲ್ಲ, ಆದ್ದರಿಂದ ಆಯಿತು ಅಂತ ಹೇಳಿದೆ. ಮತ್ತೆ ದಿನಕರ ಪಚ್ಚನಾಡಿಯವರ ಕಾರ್ಯಕ್ರಮ ಅಂತ ಮತ್ತೆ ಹೇಳಿದರು. ಜ್ಞಾನಾಮೃತದ ಸಂಪರ್ಕ ನನಗೆ ವಿಶೇಷವಾಗಿ ಇಲ್ಲ. ಅಂದರೆ ಅದಕ್ಕೆ 10 ವರ್ಷ ಆಯಿತಷ್ಟೇ. ನಾನು ಅದಕ್ಕೆ ಮೊದಲೇ ಸ್ವಲ್ಪ ದೂರ ಇದ್ದೆ ಈ ಕ್ಷೇತ್ರದಿಂದಲೇ. ಆದರೆ ಅದರಲ್ಲಿ ತೊಡಗಿಸಿಕೊಂಡಂತಹ ನಮ್ಮ ಅಧ್ಯಕ್ಷರಾದ ಲಿಂಗಪ್ಪ ಸೀತಾದೇವು ಆಗಲಿ, ನಿರ್ದೇಶಕರು ದಿನಕರ ಪಚ್ಚನಾಡಿ, ಜೊತೆಗಿರುವಂತಹ ಶರತ್ ಕದ್ರಿಯವರು, ಇವರೆಲ್ಲ ನಮಗೆ ಈಗ ಇವರ ಅಮೃತರ ಭಾಷಣದ ಮೇಲೆ ಹೇಳುವುದು ನಾನು, ಆತ್ಮೀಯರು ಮಾತ್ರ ಅಲ್ಲ, ಬಂಧುಗಳೇ. ಆದ್ದರಿಂದ ಅವರ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಅದಕ್ಕೆ ನಾನು ಅವರು ಬಯಸಿದರು ಅಂತಾದರೆ, ಕರೆದ್ರು ಅಂತಾದರೆ ನಾನು ತಪ್ಪಿಸುವವ ಅಲ್ಲ. ಅವರ ಬೆಳವಣಿಗೆಯನ್ನು ನೋಡ್ತಾ ಬಂದವನು ನಾನು ಮೊದಲಿಂದ. ವಿದ್ಯಾಧರರು ಅಷ್ಟೇ ನನಗೆ ಪರಮ ಸ್ನೇಹಿತರೇ ಆಗಿದ್ದಾರೆ. ಹಾಗಾಗಿ ಇವರೆಲ್ಲ ಸೇರಿಕೊಂಡು ಮಾಡ್ತಾ ಇರುವಂತಹ ಕಾರ್ಯಕ್ರಮ ಅಂತ ಆಗುವಾಗ ನಾನು ಬರುವುದಿಲ್ಲ ಎನ್ನುವ ಪ್ರಶ್ನೆಯೇ ಬರುವುದಿಲ್ಲ. ಹಾಗಾಗಿ ಬಂದೆ. ಆದರೆ ಇಲ್ಲಿ ಬಂದು ನೋಡುವಾಗ ನನಗೆ ಒಂದು ಈ ಋಷಿ ಕುಟೀರಕ್ಕೆ ಬಂದಂತಹ ಅನುಭವ, ಒಂದು ಜ್ಞಾನಾಮೃತದ ಕಾರ್ಯಕ್ರಮಕ್ಕೆ ಬಹಳ ಯೋಗ್ಯವಾದಂತಹ ಸ್ಥಳ ಇದು ಅಂತ ನನಗೆ ಕಾಣ್ತದೆ. ಯಾಕಂದರೆ ಋಷಿ ತುಲ್ಯರಾದ ಅಮೃತ ಸೋಮೇಶ್ವರರೇ ಇಲ್ಲಿ ಮುಖ್ಯ ಕೇಂದ್ರ ಸ್ಥಾನದಲ್ಲಿ ಕುಳಿತುಕೊಂಡಿರುವಂಥದ್ದು. ಅವರ ಆಶ್ರಯದಲ್ಲಿ ಈ ಜ್ಞಾನಾಮೃತದ ಕಾರ್ಯಕ್ರಮ ನಡೀತಾ ಇದೆ. ಕನ್ನಡದಲ್ಲಿ ವಿದ್ವತ್ತಿನ ಎತ್ತರವನ್ನು ಏರಿದಂತಹ ಅವರು ಕನ್ನಡ ಸಾಹಿತ್ಯದಲ್ಲಿ ವಿಶೇಷ ರಚನೆಗಳನ್ನೆಲ್ಲ ಮಾಡಿದವರು. ಅಂದರೆ ಈ ಛಂದಸ್ಸಿನ ಜೊತೆಗೆ ಅವಿನಾಭಾವವಾದಂತಹ ಸಂಬಂಧವನ್ನುಳ್ಳವರು. ಆ ರೀತಿಯಲ್ಲಿಯೂ ಕೂಡ ಆ ಛಂದಸ್ಸಿನ ಆನ್ಲೈನ್ ಏನು ತರಬೇತಿ ನಡೀತಾ ಇತ್ತು, ಅದರ ಸಮಾರೋಪಕ್ಕೆ ಅವರೇ ಸೂಕ್ತರಾದಂತಹ ವ್ಯಕ್ತಿ. ಅವರು ಅಧ್ಯಕ್ಷ ಸ್ಥಾನದಲ್ಲಿ, ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ಆತ್ಮೀಯರಾದಂತಹ ಜೋಶಿಯವರು ವಹಿಸಿಕೊಂಡಿದ್ದರು. ಇಲ್ಲಿ ಏನು ನಾನ್ ಋಷಿ ಕುರುತೆ ಕಾವ್ಯಂ, ಕಾವ್ಯ ಬರೀಬೇಕು ಅಂತಾದರೆ ಅವ ಋಷಿಯೇ ಆಗಿರಬೇಕು. ಹಾಗಾದರೆ ಅಷ್ಟು ಸಾಹಿತ್ಯ ಸೃಷ್ಟಿಯನ್ನು ಮಾಡಿದಂತಹ ಅಮೃತರು ಯಾವ ಋಷಿಗೆ ಕಡಿಮೆ ಹೇಳಿ? ಆದ್ದರಿಂದಲೇ ಆಸ್ತಿಯೋ ಮಾಸ್ತಿಯೋ ಇದೆಲ್ಲ ಮತ್ತೆ ಮತ್ತೆ ಬರುವಂತಹದ್ದು ಆ ಕಾರಣಕ್ಕಾಗಿ. ಅಂತಹ ಋಷಿವರೇಣ್ಯರ ಆಶ್ರಯಕ್ಕೆ ನಾವಿವತ್ತು ಬಂದಿದೆ. ಇಲ್ಲಿ ಧಾರಾಳವಾಗಿ ಸಿಗುವಂಥದ್ದು ಯಾವುದೇ ಋಷಿ ಆಶ್ರಮದಲ್ಲಿ ಕುಲಪತಿಗಳ ಒಲುಮೆಯೇ ಬಂದವರಿಗೆಲ್ಲ ಸಿಗುವಂಥದ್ದು. ಆ ಒಲುಮೆಯೂ ಇಲ್ಲಿ ಧಾರಾಳವಾಗಿದೆ. ಅಂತಹ ಈ ಸುಂದರ ಮಾತ್ರ ಅಲ್ಲ, ಪವಿತ್ರವಾದ ಒಂದು ಅಮೃತ
ವಿದ್ಯೆಯ ದೃಷ್ಟಿಯಿಂದ ಅತ್ಯಂತ ಪವಿತ್ರವಾದಂತಹ ಸ್ಥಾನವೇ ಇದು. ಅದಕ್ಕೋಸ್ಕರವಾಗಿಯೇ ತಮ್ಮ ಪೂರ್ಣ ಜೀವಾವಧಿಯನ್ನು ಕೊಡ್ತಾ ಇರುವಂತಹ ಹಿರಿಯರು ನಮ್ಮ ಜೊತೆಗಿರುವಂತಹದ್ದು. ಅವರು ಬಹಳ ಹಿರಿಯರು. ಜೋಶಿಯವರು ನನಗಿಂತ ತುಂಬ ಹಿರಿಯರು. ಸುಂದರ ಶೆಟ್ಟಿಗಾರರು, ನಾನು ಅದರಲ್ಲಿ ಪತ್ರಿಕೆಯಲ್ಲಿ ಸಾಮಾನ್ಯವಾಗಿ ಅತಿಥಿಗಳ ಸ್ಥಾನದಲ್ಲಿರುವವರೆಲ್ಲ ನಿವೃತ್ತರೇ ಆಗಿದ್ದೇವೆ. ಆದರೆ ಕರೆಯಿಸಿದವರೆಲ್ಲ ಪ್ರವೃತ್ತರು. ಇವರೆಲ್ಲ ಪ್ರವೃತ್ತರು. ಅವರು ಚೆನ್ನಾಗಿ ದುಡಿತಾ ಇದ್ದಾರೆ. ನಮ್ಮ ಲಿಂಗಪ್ಪ ಸೀತಾದೇವು ಒಬ್ಬ ಯಶಸ್ವಿ ಉದ್ಯಮಿ, ಮತ್ತು ದಿನಕರ್ ಪಚ್ಚನಾಡಿ ಡಾಕ್ಟರಾಗಿ ಇಲ್ಲಿ ಕಾಲೇಜಿನಲ್ಲಿದ್ದಾರೆ. ಒಂದು ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಶರತ್ ಕುಮಾರ್ ಇವರು. ಮತ್ತು ನಿವೃತ್ತರು, ಮೊದಲೇ ನಿವೃತ್ತರು, ಈ ಕೊರೋನಾ ಕಾಲದಲ್ಲಿ ಮತ್ತೂ ಒಳಗೆ ಉಳಿದಿದ್ದೇವೆ. ಅಂತಹ ಸಂದರ್ಭದಲ್ಲಿ ಹೀಗೊಂದು ಹೊರಗೆ ಬರುವುದಕ್ಕೆ, ಎಲ್ಲರೊಡನೆ ಬೆರೆಯುವುದಕ್ಕೆ ಒಂದು ಅವಕಾಶ, ಇದು ಕಡಿಮೆ ಪುಣ್ಯದಲ್ಲಿ ಸಿಗುವಂಥದ್ದೇನಲ್ಲ. ಅಂತಹ ಒಂದು ದರ್ಶನ ಫಲ ನಮಗೂ ಎಲ್ಲ ದೊರಕಿದೆ. ಮತ್ತು ಈ ಛಂದಸ್ಸಿನ ಜೊತೆಗಿನ ಸಂಬಂಧ ನಾನು ಮೊದಲ ಬಾರಿಗೆ ಕೇಳಿತ್ತು. ಅದು ಆ ವಿಷಯ ಅದೆಷ್ಟು ಗಹನವಾದ್ದು ಅಂತಾದರೆ, ಯಾವುದೇ ವಿಷಯವನ್ನಾದರೂ ಜೋಶಿಯವರು ತನಗೆ ಗೊತ್ತಿಲ್ಲ ಅಂತ ಈವರೆಗೆ ಹೇಳಿದ್ದನ್ನು ನಾನು ಕೇಳಲಿಲ್ಲ. ಯಾವುದೇ ಕ್ಷೇತ್ರ, ಯಾವುದೇ ವಿಷಯ. ಆದರೆ ಛಂದಸ್ಸಿನ ಬಗ್ಗೆ ಪ್ರಾಮಾಣಿಕವಾಗಿ ಗೊತ್ತಿಲ್ಲ ಅಂತ ಹೇಳುವುದಿಲ್ಲ, ಅದರಲ್ಲಿ ಪರಿಣತಿ ಇಲ್ಲ ಅಂತ ಅಷ್ಟೇ ಹೇಳ್ತಾರೆ ಅಷ್ಟೇ. ಅಂದರೆ ಅಂತಹ ಒಂದು ವಿಸ್ತಾರವಾದಂತಹ ಕ್ಷೇತ್ರ ಅದು. ನಮ್ಮ ಭಾಷಾ ಇದರಲ್ಲಿ ಕಾವ್ಯ ಅಧ್ಯಯನ ಇತ್ಯಾದಿಗಳೆಲ್ಲ ಬಹಳ ಮುದವನ್ನು ಕೊಡ್ತದೆ. ಆದರೆ ಅಷ್ಟೇ ನೀರಸವಾದಂಥದ್ದು ಅದರ ವ್ಯಾಕರಣ ಭಾಗ, ಛಂದಸ್ಸಿನ ಭಾಗ. ಅದು ಮತ್ತಷ್ಟು ವಿಸ್ತಾರವಾಗ್ತಾ ಹೋಗ್ತದೆ. ಅದೆಷ್ಟು ವಿಸ್ತಾರ ಎನ್ನುವುದಕ್ಕೆ ಛಂದೋ ಬ್ರಹ್ಮ ನೆನೆಸಿದಂತಹ ಡಾಕ್ಟರ್ ನಾರಾಯಣ ಶೆಟ್ಟರು ಯಕ್ಷಪ್ರಭಾದಲ್ಲಿ ಬರೀತಾ ಇದ್ರಲ್ಲ, ಅದರ 2 ಮತ್ತು 3ನೇ ಪುಟ, ಅದನ್ನು ನೋಡುವಾಗ ನೋಡಿದವನಿಗೆ ಆ ಛಂದಸ್ಸಿನ ಬಗ್ಗೆ ಉಂಟಾಗುವಂತಹ ಕಲ್ಪನೆ ಎಷ್ಟು ಆಳ, ಎಷ್ಟು ವಿಸ್ತಾರ, ಎಷ್ಟು ಅಗಾಧವಾದದ್ದು. ಅದು ಇನ್ನೂ ಬೆಳೆಯುತ್ತಲೇ ಹೋಗ್ತದೋ ಎನ್ನುವ ಹಾಗೂ ಕಾಣುತ್ತದೆ. ಉದಾಹರಣೆಗೆ ನಾನು ಇತ್ತೀಚೆಗೆ ನೋಡುವಾಗ ನನಗೆ ಈ ಎಂಥದ್ದು ಉಚ್ಚಾರಾಂಶ ಎನ್ನುವಂತಹ ಒಂದು ಪರಿಕಲ್ಪನೆ, ಅದು ಮೊದಲು ನಾನು ಅಧ್ಯಯನ ಮಾಡುವಾಗ ನನ್ನ ಗಮನಕ್ಕದು ಬಂದದ್ದಿಲ್ಲ. ಆದರೆ ಹಿಂದಿಯಲ್ಲಿ ಅಧ್ಯಯನ ಮಾಡುವಾಗ ಅಲ್ಲಿ ಇತ್ತದು ಆವಾಗಲೇ. ಅದಕ್ಕೆ ಧ್ವನಿಗ್ರಾಮ ಅಂತ ಕರೀತಾ ಇದ್ರು. ಆ ಹಿಂದಿಯ ಧ್ವನಿಗ್ರಾಮವನ್ನೇ ಇಲ್ಲಿ ಈಗ ಉಚ್ಚಾರಾಂಶ ಎನ್ನುವಂತಹ ಪರಿಕಲ್ಪನೆಯಲ್ಲಿ ಅದು ಇತ್ತಿತ್ತಲಾಗಿ ಬಂತ ಅಂತ. ಹೌದು, ಸ್ಟ್ರೆಸ್ ಬಂದದ್ದು ಇತ್ತೀಚೆಗೆ ಎನ್ನುವ ಹಾಗೆ. ಅಂತ ಈ ರೀತಿಯದಾದಂತಹ ಕ್ಷೇತ್ರ, ಅದರಲ್ಲಿ ಒಂದು ಆಸಕ್ತಿ ಮೂಡಬೇಕು ಅಂತಾದರೆ ಅವನಿಗೆ ಪ್ರತ್ಯೇಕವಾದ ಅರ್ಹತೆ ಬೇಕು, ಯೋಗ್ಯತೆ ಬೇಕು. ಅಂತಹ ಒಂದು ಛಂದಸ್ಸನ್ನು ಅದು ಈ ಕಾಲಘಟ್ಟವನ್ನು ಬಳಸಿಕೊಂಡು ನಮ್ಮ ದಿನಕರ್ ಪಚ್ಚನಾಡಿಯವರು ಆನ್ಲೈನಿನ ಮೂಲಕ ಬಹುಜನಕ್ಕೆ ತಲುಪಿಸ್ತಾ ಇದ್ದಾರೆ ಅಂತಂದರೆ ಅದು ಉಳಿದವರಿಗೂ ಮುಟ್ಟಬೇಕು, ಹಲವು ಜನ ಈ ಕ್ಷೇತ್ರದಲ್ಲಿ ದುಡಿಬೇಕು ಎನ್ನುವ ಬಗ್ಗೆ ಅವರಿಗಿರುವಂತಹ ಕಾಳಜಿ ನಮಗೆ ಅದರಿಂದ ಅರ್ಥ ಆಗ್ತದೆ. ನನ್ನನ್ನು ಒಂದು ಉಪನ್ಯಾಸಕ್ಕೆ ಅದರಲ್ಲಿ ಅವರು ಅಪೇಕ್ಷಿಸಿದರು. ನನಗೆ ಗೊತ್ತಿದೆ ಎನ್ನುವ ಕಾರಣಕ್ಕಲ್ಲ, ಜೋಶಿಯವರು ಹೇಳಿದ ಹಾಗೆ. ಆದರೆ ಅದು ಕಾವ್ಯದ ಕ್ಷೇತ್ರ, ಹಾಗಾಗಿ ಯಾವುದೋ ಒಂದು ಯಕ್ಷಗಾನ ಪ್ರಸಂಗವನ್ನೇ ಕೊಟ್ಟಿದ್ದಾರೆ. ಅದು ಬಹಳ ಕ್ಲಿಷ್ಟವಾದಂತಹ ಪ್ರಸಂಗವೇ, ದೀಕ್ಷಾ ಕಂಕಣ ಎನ್ನುವ ಡಾಕ್ಟರ್ ಶಿಮಂತೂರವರ ಪ್ರಸಂಗವೇ. ಅದರ ಅಧ್ಯಯನವನ್ನು ಮಾಡಿ ಅದರ ಛಂದಸ್ಸುಗಳನ್ನೆಲ್ಲ ವಿಶ್ಲೇಷಿಸುವಂತಹ 1 ಗಂಟೆಯ ಒಂದು ಕಾರ್ಯಕ್ರಮವನ್ನು ನಾನು ಕೊಟ್ಟಿದ್ದೇನೆ ಎನ್ನುವ ತೃಪ್ತಿ ನನಗಿದೆ. ಅಂದರೆ ಅದರಲ್ಲಿ ನಾನು ಅಷ್ಟಾದರೂ ಭಾಗವಹಿಸಿದ್ದೇನೆ ಅಂತ. ದೀರ್ಘವಾಗಿ ನಡೆದಂತಹ ಕಾರ್ಯಕ್ರಮ, ಅದು ಬಹುಮಂದಿಗೆ ಮುಟ್ಟಿದೆ. ಅದರ ಸಮಾರೋಪ ಈ ಹೊತ್ತು ಇಲ್ಲಿ ಆಗ್ತಾ ಉಂಟು. ಹಾಗಾಗಿ ಅದರಿಂದ ಪ್ರಯೋಜನವನ್ನು ಪಡೆದ ಎಲ್ಲರಿಗೆ ಅದು ಮುಂದೆ ಅವರಿಗೆ ಬಳಕೆಗೆ ಬರುವಂತಾಗಲಿ. ಮತ್ತು ಇಂತಹ ಈ ಆನ್ಲೈನ್ ಕಾರ್ಯಕ್ರಮಗಳು ಛಂದಸ್ಸಿನ ಬಗ್ಗೆ, ವ್ಯಾಕರಣದ ಬಗ್ಗೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈ ರೀತಿ ತೊಡಗಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಅದನ್ನು ಕೂಡ ನಾವು ತೆರೆದಿಟ್ಟರೆ ಹಲವರು ಅದರ ಪ್ರಯೋಜನವನ್ನು ಪಡೆದುಕೊಳ್ಳಬಲ್ಲರು ಎನ್ನುವ ಹಾಗೆ ಅವರಿಗೆ ವಿಶೇಷವಾಗಿ ನಾನು ಶುಭವನ್ನು ಹಾರೈಸ್ತೇನೆ. ನಿರ್ದೇಶಕರಾದಂತಹ ದಿನಕರ್ ಪಚ್ಚನಾಡಿ ಅಥವಾ ಲಿಂಗಪ್ಪ ಸೀತಾದೇವು ಅಲ್ಲ ನನ್ನ ಮಿತ್ರಯವರಿಗೆ, ಶರತ್ ಕುಮಾರ್ ಕದ್ರಿಯವರಿಗೆ ಉತ್ತಮ ಸಂಘಟನೆ, ಎಲ್ಲಿ ಹೆಸರು ಪ್ರತ್ಯೇಕವಾದ್ದು. ಶರತ್ರ ಸಂಘಟನೆ ಅಂದರೆ ಅದರಲ್ಲಿ ಮತ್ತೆ ತಿರುಗಿ ನೋಡುವ ಹಾಗಿಲ್ಲ, ಅದು ಒಳ್ಳೆಯದಿರ್ತದೆ ಅಂತಲೇ ಲೆಕ್ಕ. ಈಗ ಅವರೊಂದು ಕಾರ್ಯಕ್ರಮಕ್ಕೆ ಕರೆದರೆ ಹಿಮ್ಮೇಳಕ್ಕೆ ಯಾರು ಅಂತ ಕೇಳಬೇಕಾಗಿಲ್ಲ. ಅಂದರೆ ಅದು ಸಮರ್ಥ ಹಿಮ್ಮೇಳ ಇರ್ತದೆ, ಮುಮ್ಮೇಳಕ್ಕೆ ಸರಿಯಾದ್ದೇ ಇರ್ತದೆ ಎನ್ನುವಂಥದ್ದು ಸ್ಪಷ್ಟವೇ. ಆದ್ದರಿಂದ ಆ ಕಾರ್ಯಕ್ರಮಕ್ಕೆ ಒಟ್ಟಂದದಲ್ಲಿ ನಾನು ಶುಭವನ್ನು ಹಾರೈಸ್ತೇನೆ. ಮತ್ತು ಪ್ರತ್ಯೇಕವಾಗಿ ಅಮೃತರನ್ನು ಗೌರವಿಸಿದ ಬಗ್ಗೆ ನಾವೇ ಅವರ ಹಾರೈಕೆಯನ್ನು, ಆಶೀರ್ವಾದವನ್ನು ಪಡೆಯುವುದಕ್ಕೆ ಬಂದವರು. ಆದರೂ ನಮ್ಮದು ಶುಭ ಪ್ರಾರ್ಥನೆ, ಅವರಿಗೆ
ಇನ್ನಷ್ಟು ದೀರ್ಘವಾದ ಆಯುಸ್ಸನ್ನು ಆರೋಗ್ಯವನ್ನು ಭಗವಂತ ಅನುಗ್ರಹಿಸಲಿ. ಈ ರೀತಿಯಲ್ಲಿ ಕುಳಿತುಕೊಂಡು ಬಂದವರಲ್ಲಿ ಅದು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ನಾನು ಅವರನ್ನು ಋಷಿ ಅಂತ ಹೇಳುವುದಕ್ಕೆ ಕಾರಣ, ಮಾಸ್ಕ್ ಹಾಕಿ ಕುಳಿತಿದ್ದೆ, ಅದನ್ನು ತೆಗಿರಿ ಅಂತ ಅವರು ಹೇಳಲಿಲ್ಲ, ನಿಮ್ಮ ಮುಖ ಕಾಣುವುದಿಲ್ಲ ಅಂತ ಹೇಳಲಿಲ್ಲ, ನಿಮ್ಮ ವದನಾರವಿಂದ ಕಾಣುವುದಿಲ್ಲ ಅಂತ ಹೇಳಿದರು. ಇದು ಒಬ್ಬ ಋಷಿ ಆಡುವಂತಹ ಮಾತೆ ಅಲ್ವೇ? ಆವಾಗ ಖಂಡಿತವನಿಗೆ ಅಮೃತರ ಯೋಗ್ಯತೆ ಅಂತ, ಅಂತಹ ಅಮೃತರ ಸ್ಪರ್ಶದಲ್ಲಿದ್ದು ಅವರ ಸಂಪರ್ಕದಲ್ಲಿದ್ದು ನಾವೂ ಅಮೃತರಾಗೋಣ ಅಂತ ಹಾರೈಸ್ತಾ ನನ್ನೆರಡು ಶುಭಾಶಂಸನೆಯ ನುಡಿಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಬಹಳ ಒಳ್ಳೆಯ ಮಾತುಗಳ ಮೂಲಕವಾಗಿ ಈ ಒಂದು ಜ್ಞಾನಾಮೃತದ ಕಾರ್ಯಕ್ರಮ, ಕಬ್ಬಿಣದ ಕಡಲೆ, ನಾವೆಲ್ಲ ಹೇಳುವುದು ಛಂದಸ್ಸು ಅಂತ ಹೇಳಿದರೆ ಕಬ್ಬಿಣದ ಕಡಲೆ, ನಮಗೆ ಅರಗಿಸಿಕೊಳ್ಳಿಕ್ಕೂ ಆಗುವುದಿಲ್ಲ. ಅದನ್ನು ಸಾಮಾನ್ಯರಿಗಂತೂ ಅದರ ಬಗ್ಗೆ ಗೊತ್ತಿರುವುದಿಲ್ಲ. ಆದರೂ ಅದರ ಬಗ್ಗೆ ಆಸಕ್ತಿ ಉಳ್ಳವರಿಗೆ ಕಲಿಯುವಂತಹ ಒಂದು ಅವಕಾಶವನ್ನು ಜ್ಞಾನಾಮೃತ ಮಾಡಿಕೊಟ್ಟಿದೆ. ಅದ್ರ ಬಗ್ಗೆ, ಅಮೃತರ ಬಗ್ಗೆ ಒಂದು ಒಳ್ಳೆಯ ಮಾತುಗಳನ್ನಾಡಿದರು ನಮ್ಮ ಸರ್ಪಂಗಳ ಈಶ್ವರ್ ಭಟ್ ಅವರು. ನಿಜವಾಗಿಯೂ ಒಂದು ಒಳ್ಳೆಯ ಕಾರ್ಯಕ್ರಮ. ಅವರು ಹೇಳುವಂತಹ ವಿಷಯದಲ್ಲಿ ಒಂದು ಮಾತು ಹೇಳಿದರು, ಅಮೃತರು ಇನ್ನಷ್ಟು ದೀರ್ಘಕಾಲ ಬದುಕಿ ಸಾಹಿತ್ಯ ಚಟುವಟಿಕೆಗಳನ್ನು ಮಾಡಬೇಕು ಹೇಳಿಕೊಂಡು. ದೇವರ ಹತ್ರ ವರ ಕೇಳುವಾಗ ಒಬ್ಬ ಕೇಳ್ತಾನಂತೆ, ಎನ್ನ ಮಗಲ್ಲ ಮಗೆ ಮದ್ಮೆ ಆಯ್ನೆಟ್ಟು ಯಾನು ಬದುಕೊಡು ಅಂತೇಳಿ. ಅದರ ಅರ್ಥ ಎಂಥದ್ದು? ಅಷ್ಟು ದೀರ್ಘಕಾಲದವರೆಗೆ ಆ ಸಂಸಾರದಲ್ಲಿ ಸುಖವಾಗಿರಬೇಕು. ನಾವು ಪ್ರಾರ್ಥಿಸುವುದಾದನೆ ಅಷ್ಟು ಕಾಲ ಅಮೃತರ ನಮ್ಮೊಟ್ಟಿಗೆ ಇರಬೇಕು. ಅವರ ಸಾಹಿತ್ಯ ಚಟುವಟಿಕೆಗಳು ಅಷ್ಟು ದೀರ್ಘಕಾಲ ನಮಗೆ ಬೆಳೆದು ಬರಬೇಕು. ಅದು ಸಮಾಜಕ್ಕೆ, ನಮಗೆ ಮಾತ್ರ ಅಲ್ಲ, ಅದು ಸಮಾಜಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನದ ಸಂದೇಶವನ್ನು ಅವರ ಸಾಹಿತ್ಯ ಕೃತಿಗಳು ಕೊಡಬೇಕು ಅಂತ ಹೇಳಿಕೊಳ್ಳುತ್ತಾ, ಇದೀಗ ಕಾರ್ಯಕ್ರಮ ಬಹಳ ಸುಂದರವಾಗಿ ನಡೀಬೇಕಿದ್ರೆ ನಮ್ಮೊಟ್ಟಿಗೆ ಸುಂದರ ಬೆಟ್ಟಂಪಾಡಿ ಅವರಿದ್ದಾರೆ. ಅವರ ಮಾತುಗಳು. ಬಂಧುಗಳೇ, ಬಹುಶಃ ಸಾಹಿತ್ಯ ಆಗಲಿ ಯಕ್ಷಗಾನದಲ್ಲಿ ಅಧಿಕಾರಯುತವಾಗಿ ಮಾತನಾಡ್ತಕ್ಕಂತಹ ವಿದ್ವಾಂಸರುಗಳ ಎದುರಿನಲ್ಲಿ ನಾವು ಏನು ಮಾತಾಡಲಿಕ್ಕೆ ನಮಗೆ ಇರುವುದಿಲ್ಲ. ಆದ್ರೂ ಸಾಹಿತ್ಯದ ಯಕ್ಷಗಾನದ ಒಬ್ಬ ಕಾರ್ಯಕರ್ತನ ನೆಲೆಯಲ್ಲಿ ಇವತ್ತು ಅಮೃತರಿಗೆ ಶುಭಾಶಯ ಕೋರುವ ಒಂದು ಅವಕಾಶ ನನಗೆ ಸಿಕ್ಕಿದ್ದು ಬಹುಶಃ ನನ್ನ ಯೋಗ. ದಿವಂಗತ ಡಾಕ್ಟರ್ ಶ್ರೀಮಂತೂರು ನಾರಾಯಣ ಶೆಟ್ಟಿಯವರನ್ನು ಜ್ಞಾಪಿಸುತ್ತಾ, ಅವರ ಶಿಷ್ಯ ಡಾಕ್ಟರ್ ದಿನಕರ ಪಚ್ಚನಾಡಿ, ಉತ್ಸಾಹಿ ಯುವಕ ವಿದ್ವಾಂಸ, 1 ವರ್ಷಗಳ ಕಾಲ ಈ ಚಂದು ಬಗ್ಗೆ ಅವರು ತರಗತಿಯನ್ನು, ಅಂತರ್ಜಾಲದಲ್ಲಿ ತರಗತಿಯನ್ನು ನೆರವೇರಿಸಿ ಈಗ ಅದರ ಸಮಾರೋಪ ಸಮಾರಂಭದ ಈ ಕಾರ್ಯಕ್ರಮವನ್ನು ಅಮೃತರ ಮನೆ ಒಲುಮೆಯಲ್ಲಿ ಇಟ್ಟುಕೊಂಡಿದ್ದಾರೆ. ತುಂಬ ಔಚಿತ್ಯ ಪೂರ್ಣವಾದುದು. ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಹಿರಿಯ ವಿದ್ವಾಂಸರಾದ ಪ್ರಭಾಕರ ಜೋಶಿಯವರೇ, ಕಾರ್ಯಕ್ರಮದ ಕೇಂದ್ರ ಬಿಂದು ಕರ್ನಾಟಕದ ಒಬ್ಬ ಶ್ರೇಷ್ಠ ಸಾಹಿತಿ, ವಿದ್ವಾಂಸ, ಹಿರಿಯ ಅಮೃತ ಸೋಮೇಶ್ವರ ಅವರೇ, ಅವರ ಕುಟುಂಬಸ್ಥರೇ, ಅದೇ ರೀತಿ ಅಲ್ಲಲ್ಲಿ ಇಂಥ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ವೇದಿಕೆಯನ್ನು ಏರುವ ಒಂದು ಅವಕಾಶ ಪಡೆದಿರುವ ಸರ್ಪಂಗಳವರೇ, ನಮ್ಮ ಆತ್ಮೀಯರು, ಹಾಗೆ ಲಿಂಗಪ್ಪಣ್ಣನವರು ಆಗಾಗ ಅವಕಾಶ ನೀಡ್ತಾರೆ. ಇವರೊಬ್ಬರು ಶರತ್ರವರನ್ನು ನಾನು ಒಬ್ಬ ರಾಷ್ಟ್ರಮಟ್ಟದ ಯಕ್ಷಗಾನದ ಸಂಘಟ ಅಂತ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಯಾಕೆಂದರೆ ಕೆಲವು ವರ್ಷಗಳಿಂದ ನಾವು ನೇರವಾಗಿ ಕೆಲವು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದು ಉಂಟು. ಕದ್ರಿ ಈಗ ಅವರು ಕದ್ರಿ ಷರತ್ತಾಗಿ ಉಳಿದಿಲ್ಲ, ಹಾಗಾಗಿ ಸ್ವಲ್ಪ ಕಡಿಮೆ. ಇಂಥ ಒಂದು ಸಂದರ್ಭದಲ್ಲಿ ನಾನು ಜ್ಞಾಪಿಸ್ತಿರೋದು 1975-6 ಇರ್ಬೋದು, ಸಂತ ಫಿಲೋಮಿನ ಕಾಲೇಜಿನ ಕನ್ನಡ ಸಂಘ ಸಾಹಿತ್ಯ ಸಂಘದ ಅಧ್ಯಕ್ಷ ಆಗಿರುವ ಆ ಸಂದರ್ಭದಲ್ಲಿ ವಿ ಬಿ ಮೊಲೆಯಾರ, ಅರ್ತಿಗಜೆ ಅವರ ಒಬ್ಬ ಶಿಷ್ಯನಾಗಿ ಬಹು ಭಾಷಾ ಕವಿಗೋಷ್ಠಿಯಲ್ಲಿ ಪ್ರಥಮವಾಗಿ ನಾವು ಅಮೃತರವರನ್ನು ವೇದಿಕೆಗೆ ಕರೆಸಿ ಅವರಿಂದ ಆ ಬಗ್ಗೆ ಮಾತಾಡಿಸಿದ ಆ ಒಂದು ನೆನಪನ್ನಿನ ಮೂಲಕ ಮುಂದೆ ಪುತ್ತೂರಿನಲ್ಲಿ ತುಳು ವಿದ್ವಾಂಸ ಸಾಹಿತಿ ದಿವಂಗತ ತುಕಾಡಿಯವರ ತುಳುಕೂಟ ಸಂಘಟನೆ, ಇದರಲ್ಲೇ ಪುತ್ತೂರಿನ ಸುತ್ತಮುತ್ತ ಎಷ್ಟೆಲ್ಲ ವಿದ್ವಾಂಸರಿದ್ದರು, ಕೆದುಮಾಡಿಯವರು ಇರ್ಬೋದು, ಇನ್ನು ಸೀತಾರಾಮ ಶೆಟ್ಟಿಯವರು, ಕೆಂಚಿ ಇವರು ತುಳು ಪ್ರಸಂಗ ಕೆಳಿಂಜ ಅವರು, ಪಾಲ್ತಾಡಿಯವರು, ಇಂತಹ ದೊಡ್ಡ ವಿದ್ವಾಂಸರುಗಳ ಆ ಸಂಘಟನೆಯ ಕಾರ್ಯದರ್ಶಿಯಾಗಿ ಆಗಾಗ ಅಮೃತರು ನಮಗೆ ಆ ಚಾವಡಿ ಕಾರ್ಯಕ್ರಮದ ಅತಿಥಿ. 1-2 ಬಾರಿ ನಾನು ಅವರ ಶ್ರೀಮತಿಯವರು ಕೂಡ ಈ ವೇದಿಕೆ ಹೇರಿದೀಗ ಅದಕ್ಕೆ ನಾನು ಮೊದಲಾಗಿ ಜ್ಞಾಪಿಸಿದ್ದು. ಅಂಥ ಘಟಗಳನ್ನು ಜ್ಞಾಪಿಸ್ತಾ ಮುಂದೆ ಮುಳುಕಿ ತುಳು ಸಮ್ಮೇಳನದ ಅಧ್ಯಕ್ಷ ಅಗ್ರಪೂಜೆ ಸಂದ
ವಿದ್ವಾಂಸ ಅಮೃತರವರ ಪಕ್ಕದಲ್ಲಿ ಅಲ್ಲದರೂ ಆ ಪಂಕ್ತಿಯಲ್ಲಿ ಕೂತು ಊಟ ಮಾಡಿದ ನೆನಪನ್ನು ಮಾಡುತ್ತಾ ಅವರಿಗೆ ಶುಭಾಶಯ. ನಾನು ಪ್ರತಿನಿಧಿಸುವಂತಹ ಸಾಹಿತ್ಯದ ವಿಚಾರ ಬಿಟ್ಟು ಬೆಟ್ಟಂಪಾಡಿ ಬಾಳಪ್ಪ ಶೆಟ್ಟಿ ಯಕ್ಷಗಾನ ಪ್ರತಿಷ್ಠಾನ ಕೆಲವು ವರ್ಷದಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಅವರ ಅವಗಾಹನೆ ತರ್ತಾ ಇದ್ದೇನೆ. ಕೆಲವು ಹಿರಿಯ ಸಾಹಿತಿಗಳನ್ನು ನಾವು ಗುರುತಿಸಿ ಕೆಲವರಿಗೆ ಸಹಾಯಧನ ನೀಡಿ ವೈಯಕ್ತಿಕವಾಗಿ ಸಂಸ್ಥೆ ಏನಿದ್ದರೂ ಕೂಡ ಅದು ವೈಯಕ್ತಿಕವಾಗಿರ್ತೇವೆ. ಅದರ ಮೂಲಕ ಕಾರ್ಯಕ್ರಮ ಅದರ ಪರವಾಗಿ ಯಕ್ಷಾಂಗಣ ಮಂಗಳೂರು ಇದರ ಉಪಾಧ್ಯಕ್ಷನಾಗಿ, ಮಂಗಳೂರು ಕದಲಿ ಕಲಾಕೇಂದ್ರ ಇದರ ಒಬ್ಬ ಪದಾಧಿಕಾರಿಯಾಗಿ, ಬೆಟ್ಟಂಪಾಡಿ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘದ ಪ್ರಸ್ತುತ ಅಧ್ಯಕ್ಷನಾಗಿ, ಇದಕ್ಕಿಂತ ಹೆಚ್ಚಾಗಿ ಲಯನ್ಸ್ ಜಿಲ್ಲಾ ಸಂಪುಟದಲ್ಲೇ ಯಕ್ಷಗಾನದ ಸಂಯೋಜಕನಾಗಿ ಈ ಒಂದು ಸಂದರ್ಭದಲ್ಲಿ ಎಲ್ಲ ನಾನು ಪ್ರತಿನಿಧಿಸುವ ಸಂಸ್ಥೆಗಳಾಗಿ ನಾನು ನನ್ನ ಒಂದು ಶುಭಾಶಯವನ್ನು ಅಮೃತವರಿಗೆ ನಾನು ಅರ್ಪಿಸ್ತಾ ಇದ್ದೇನೆ. ಇಂಥ ಒಂದು ಯೋಗ ಇದು ನನ್ನ ಪಾಳಿಗೆ ಒಂದು ಅಮೃತಗಳಿಗೆ ಈ ಒಂದು ಅವಕಾಶ ನೀಡಿದ್ದಕ್ಕಾಗಿ ನಾನು ಮತ್ತೊಮ್ಮೆ ಸಂಘಟಕರಿಗೆ ನಾನು ಧನ್ಯವಾದವನ್ನು ಅರ್ಪಿಸಿ ಮಾತಿಗೆ ವಿರಾಮ ಕೊಡ್ತೇನೆ. ಬಹಳ ಸುಂದರವಾದ ಮಾತುಗಳ ಮೂಲಕ ಸುಂದರ ಬೆಟ್ಟಂಪಾಡಿಯವರು ಬಾಳಪ್ಪ ಶೆಟ್ಟಿ ಯಕ್ಷಗಾನ ಪ್ರತಿಷ್ಠಾನದ ಅಧ್ಯಕ್ಷರಾಗಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರ ಸುಪುತ್ರರು ಅವರು, ಅವರ ತಂದೆಯ ನೆನಪನ್ನು ಉಳಿಸುವಂತಹ ಕೆಲಸವನ್ನು ಒಬ್ಬ ಮಗನಾಗಿ ಅವರು ಮಾಡ್ತಾ ಇದ್ದಾರೆ. ಅದನ್ನು ನಾವು ಈ ಸಂದರ್ಭದಲ್ಲಿ ಮೆಚ್ಚಲೇಬೇಕು. ಯಾಕೆಂತ ಹೇಳಿದರೆ ತಂದೆಯವರ ಆ ಒಂದು ಯಕ್ಷಗಾನದ ನೆನಪನ್ನು ಚಿರಸ್ಥಾಯಿಯಾಗಿಸುವಂತಹ ಕೆಲಸವನ್ನು ಮಕ್ಕಳು ಮಾಡುವುದದ್ದು ಹೆಮ್ಮೆಯ ವಿಷಯ. ಆ ಮೂಲಕವಾಗಿ ಎಲ್ಲ ಸಂಘಟನೆಗಳ ಪರವಾಗಿ ನಮ್ಮ ಜ್ಞಾನಾಮೃತದ ಅತಿಥಿಯಾಗಿ ಅವರು ಶುಭಾಶಯದ ಮಾತುಗಳನ್ನಾಡಿದ್ದಾರೆ. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದೀಗ ನಮ್ಮೊಂದಿಗಿರುವಂತಹ ಹವ್ಯಾಸಿ ಬಳಗ ಇದರ ಸಂಚಾಲಕರು, ನಾವೆಲ್ಲ ಒಟ್ಟಿಗೆ ಇರುವವರು. ಅವರ ಕಾರ್ಯಕ್ರಮಗಳಿಗೆ ನಾನು ಜೊತೆ ಆಗ್ತೇನೆ, ನನ್ನ ಕಾರ್ಯಕ್ರಮಗಳಿಗೆ ಅವರು ಜೊತೆ ಆಗುತ್ತಾರೆ. ದಿನಕರ್ ಪಚ್ಚನಾಡಿ ಆಗಲಿ, ಶರತ್ ಕುಮಾರ್ ಕದ್ರಿ ಆಗಲಿ, ನಾವೆಲ್ಲ ಯಾವುದೇ ಕಾರ್ಯಕ್ರಮ ಇದ್ದರೂ ಸಾಧಾರಣವಾಗಿ ಜೊತೆಯಾಗುವವರು. ಇದೀಗ ಶರತ್ ಕುಮಾರ್ ಕದ್ರಿ ತಮ್ಮ ಹವ್ಯಾಸಿ ಬಳಗದ ಪರವಾಗಿ ಮತ್ತು ಜ್ಞಾನಾಮೃತದ ಪರವಾಗಿ ಅಮೃತರಿಗೆ ಶುಭ ನುಡಿಯ ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಿರಿಯರೇ ಹಾಗೂ ಪ್ರಿಯ ವೀಕ್ಷಕರೇ, ಕೀರ್ತಿಶೇಷ ಡಾಕ್ಟರ್ ಎನ್ ನಾರಾಯಣ ಶೆಟ್ಟಿ ಶಿಮಂತೂರು ಇವರ ಶಿಷ್ಯರಾದಂತಹ ದಿನಕರ್ ಎಸ್ ಪಚ್ಚನಾಡಿ ಡಾಕ್ಟರ್ ದಿನಕರ್ ಎಸ್ ಪಚ್ಚನಾಡಿ ಅವರಿಗೆ ಮೊತ್ತ ಮೊದಲಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಕ್ಷಗಾನ ಛಂದಸ್ಸಿನ ಅಧ್ಯಯನದ ಈ ಸಮಾರೋಪದ ಸಂದರ್ಭದಲ್ಲಿ ನನ್ನ ಆತ್ಮೀಯರು, ಹಿರಿಯರು, ಸಾಹಿತಿಗಳು, ವಿದ್ವಾಂಸರು ಆದಂತಹ ಅಮೃತ ಸೋಮೇಶ್ವರ ಅವರಿಗೆ ಗೌರವವನ್ನು ಸಲ್ಲಿಸಿದ ಈ ಸಂದರ್ಭದಲ್ಲಿ ನನ್ನ ಉಪಸ್ಥಿತಿ ನನಗೆ ಧನ್ಯತಾ ಭಾವನೆಯನ್ನು ನೀಡುತ್ತಿದೆ. ಅವರ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಎನ್ನುವ ಅಪೇಕ್ಷೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ. ರತ್ರವರದ್ದು ಯಾವಾಗಲೂ ಹಾಗೆ, ಅದು ಚಿಕ್ಕದಾಗಿ ಚೊಕ್ಕದಾಗಿ ಒಳ್ಳೆಯದಾಗಿರ್ತದೆ. ಅವರ ಹಾರೈಕೆಗಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದೀಗ ಕಾರ್ಯಕ್ರಮದ ಮುಖ್ಯ ಅಂಗ ಅಧ್ಯಕ್ಷೀಯ ಮತ್ತು ಸಮಾರೋಪದ ಮಾತುಗಳು. ಅದಕ್ಕೆ ಒಂದು ಒಳ್ಳೆಯ ವ್ಯಕ್ತಿಯೇ ನಮಗೆ ಸಿಕ್ಕಿದ್ದಾರೆ ಯಕ್ಷಗಾನದಲ್ಲಿ. ಮತ್ತು ಸರ್ಪಂಗಳ ಈಶ್ವರ ಭಟ್ರವರು ಹೇಳಿದ ಹಾಗೆ ಅವರಿಗೆ ತಿಳಿಯದ ವಿಷಯವೇ ಇಲ್ಲ. ಆದರೂ ಛಂದಸ್ಸಿನ ಬಗ್ಗೆ ಹೇಳುವಾಗ ಅದಕ್ಕೆ ಅಷ್ಟು ಸಾಲದು ಅಂತ ಹೇಳೋದು. ಆದರೆ ನಮ್ಮ ಅರ್ಥದಲ್ಲಿ ತುಂಬಿದ ಕೊಡ ತುಳುಕುವುದಿಲ್ಲ ಅಂತ ನಾವು ಹೇಳ್ತೇವೆ. ಹಾಗೆ ಅವರು ತುಂಬಿದ ಕೊಡ ಅವರ ಮಾತುಗಳು ಈಗ ಸಮಾರೋಪದ ಮಾತುಗಳಾಗಿ. ಗುರುವೇ ಪರಮಾನಂದ ಸದ್ಗುರು ನಿರತ ಪಾವನ ಚರಿತ ಸನ್ನತ ಸುರನರೋರುಗ ಲೋಕವಂದಿತ ವಿಶ್ವಮೂರ್ತಿಯೇ ದುರಿತ ತಿಮಿರ ಪತಂಗ ವಿದ್ಯಾ ಶರದಿ ಸರ್ವೋತ್ತುಂಗ ಕರುಣದಿಂ ನೀ ನಮಗೆ ಪಾಲಿಸು ಮತಿಗೆ ಮಂಗಳವ. ಪಾರಿಸುಬ್ಬನ ಪದ್ಯ ಅಮೃತರಿಗೆ ಹೊಂದುತ್ತದೆ. ಶ್ರೀ ಪರಶುರಾಮ ಲಕ್ಷ್ಮೀ ನರಸಿಂಹ ವಿಜಯತಿ. ಬಂಧುಗಳೇ, ಛಂದಸ್ಸಿನ ಅಧ್ಯಯನ ಆನ್ಲೈನ್ ಆಗ್ತಾ ಇರೋದು. ಎಲೆಕ್ಟ್ರಾನಿಕ್ ಯುಗದ ಜ್ಞಾನ ಮಾಹಿತಿ ರಂಜನೆಗಳ ಸ್ಫೋಟದ ಬೊಬ್ಬೆಯಲ್ಲಿ ಇಂಥದ್ದು ಆಗ್ತದೆ ಅನ್ನೋದು ಸಂತೋಷದ ವಿಷಯ. ಯಾಕಂದರೆ ದೊಡ್ಡ ಸಮಸ್ಯೆ ಏನಂದರೆ ಇದು ಸುಲಭವಾದಷ್ಟು ಎಲ್ಲ ನಾವು ಲಘುಪ್ರಿಯರಾಗಿದ್ದೇವೆ. ಲೈಟ್ ಮ್ಯೂಸಿಕ್ಕು, ಲೈಟು ಎಂಟರ್ಟೈನ್ಮೆಂಟ್, ಅದರ ಮಧ್ಯೆ ಒಳ್ಳೆ ವಿಷಯಗಳು ಸಾಧ್ಯ ಅಂತ ನಾನು ಕೂಡ ಇತ್ತೀಚೆಗೆ ತತ್ವಶಾಸ್ತ್ರ ಮತ್ತು ಇಂಥ ವಿಷಯಗಳಲ್ಲಿ ಕೆಲವು ಭಾಗವಹಿಸಿದೆ. ನಾನು ಇವತ್ತು ಸೇರಿದ ಒಂದು ಸಣ್ಣ ಸಮ್ಮೇಳನವೇ. ಪ್ರೊಫೆಸರ್ ಅಮೃತರು, ನರ್ಮದಾ ನನಗೆ ನೆಡುಗಾಲದ ಮಿತ್ರರು, ಚೇತನ್, ಜೀವನ್, ರಾಜೇಶ್ವರಿ ಮತ್ತು ಇವಳು ಸತ್ಯವತಿ ಮತ್ತು ಎಲ್ಲ ಬಂಧು ಮಿತ್ರರೇ. 3 ವಿಭಾಗಗಳಲ್ಲಿ ನಾನು ಮಾತಾಡಬೇಕು, ತುಂಬ ಮಾತಾಡಬೇಕು, 1 ಗಂಟೆ ಆದರೂ ಬೇಕು. ಗಡಿಬಿಡಿ, ಹೆದರಬೇಡಿ, ನಾನು ಹಾಗೆಲ್ಲ ಮಾಡಿ ನನಗೆ ಬಂದವರ ಮೇಲೆ ಮುಂದೆ ನಮ್ಮ ಸ್ನೇಹ ಉಳಿಬೇಕಂತ ಉಂಟು. ಪ್ರೊಫೆಸರ್ ಈಶ್ವರ ಭಟ್ರು, ಬೆಟ್ಟಂಪಾಡಿಯವರು, ಶರತ್ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಈ
ಸಮಾರೋಪ ಒಲುಮೆಯಲ್ಲಿ ಆಗ್ತಾ ಇರೋದು. ಅದು ಒಲುಮೆಯೇ ಅಮೃತರ ಜೀವನದ ಒಂದು ಸ್ವರವನ್ನೇ ಅವರ ಮನೆಗೆ ಎತ್ತಿಟ್ಟಿದ್ದಾರೆ. ಮತ್ತು ದೇಶೀಯತೆ, ಸಂಸ್ಕೃತ ಬೇಡ ಅಂತ ಕನ್ನಡ. ಬಹುಭಾಷಾವಿದರು, ಅವರ ಭಾಷೆ ಮನೆ ಮಾತು ಒಂದು ರೀತಿಯ, ಒಂದು ಬಗೆಯ ಮಲಯಾಳ, ಕನ್ನಡ ಸಾಹಿತಿ. ನಾವೀಗ ಕರಾವಳಿ ಕರ್ನಾಟಕದ ಶ್ರೇಷ್ಠ ಕಲಾವಿದ ಹಾಗೆಲ್ಲ ಹೇಳಬಾರ್ದು ಇನ್ನು, ಅದು ನಮ್ಮದು ತಪ್ಪದು. ಅದು 3000-5000 ಫೀಟಿನ ಒಂದು ಪರ್ವತ ನಮಗೆ ಅಡ್ಡ ಬರ್ತದೆ ಇಲ್ಲಿ, ಅದನ್ನು ಇಟ್ಕೊಂಡು ನಾವು ಮಾತಾಡೋದು. ಕನ್ನಡದ, ತುಳುವಿನ ಮತ್ತು ದೇಶದ ಶ್ರೇಷ್ಠ ಸಾಹಿತಿಗಳಲ್ಲಿ ಅಮೃತರೊಬ್ಬರು, ಜಗತ್ತಿನ ಕೂಡ. ಹೌದಾ, ಇದು ಬರೆದದಿಲ್ಲ ಬೇರೆ. ಈಗ ಪಾಡ್ದನ ಸಂಪುಟ ಬರೆದವ ಕೆನಡದಲ್ಲಿದ್ದಾನ, ಎಸ್ಕಿಮೋಗಳಲ್ಲಿ ಯಾರಾದರೂ ಇರ್ಬೋದು, ಐರ್ಲ್ಯಾಂಡ್ನಲ್ಲಿ ಇರ್ಬೋದು. ಪಾಡ್ದನ ಸಂಪುಟ ಸ್ವತಂತ್ರ ಮಹಾಕಾವ್ಯದ ಯೋಗ್ಯತೆ ಇತ್ತು. ಪ್ರಸಂಗ ಸಂಪುಟ ಅಮೃತ, ಅದರ ಮೇಲೆ ಬೇರೆ ಬೇರೆ ಬರೆದಿದ್ದೇನೆ ನಾನು. ರುದ್ರಶಿಲೆ ಸಾಕ್ಷಿ, ಎಲೆಗಿಳಿಯೂ ಉಂಟು ಅವರಲ್ಲಿ, ರುದ್ರಶಿಲೆ ಸಾಕ್ಷಿ ಉಂಟು, ಸಿನಿಮಾದ ಪದ್ಯ ಉಂಟು, ಪಾಡ್ದನೂ ಉಂಟು, ಅಪಾರ್ಥನೆ ಉಂಟು, ಮೋಯ ಕೋಶ ಉಂಟು, ಭಗವತಿ ಆರಾಧನೆ ಉಂಟು, ವೈಚಾರಿಕ ಲೇಖನಗಳು ಉಂಟು. ಅದು ಪರಸ್ಪರ ವಿರೋಧ ಅಲ್ಲ. ಅದು ನನ್ನನ್ನು ನೀವು ಆಸ್ತಿಕರ ಅಂತ ಅನೇಕರು ಕೇಳ್ತಾರೆ. ನನ್ನ ತಂದೆಯವರ ಶ್ರಾದ್ದಕ್ಕೆ ಹೋದಾಗ ನಮ್ಮ ಸ್ನೇಹಿತರೊಬ್ಬರು ನನ್ನ ಹೆಂಡತಿ ಹತ್ರ ಕೇಳಿದ್ದಾರೆ, ಅವ ಶ್ರಾದ್ದ ಮಾಡ್ತಾನ ಅಂತ. ಅದಕ್ಕೆ ನನ್ನ ಹೆಂಡತಿ ನನ್ನಿಂದ ಒಳ್ಳೆ ಅರ್ಥಧಾರಿ ಅವಳು. ಇಲ್ಲ, ಅದು ಭಾವ ಮಾಡೋದು, ಇವರು ಕೂತ್ಕೊಳ್ಳೋದು ಅಂತ ಹೇಳಿದ್ರು. ದೊಡ್ಡವರು ನನ್ನ ಅಣ್ಣ ಮಾಡೋದಲ್ವಾ, ಕರ್ತೃ. ಆಸ್ತಿಕ್ಯ ನಾಸ್ತಿಕ್ಯಗಳಿಗೆ ಒಂದು ವಿಚಾರ ಏನಂದರೆ, ಅಮೃತ ಸಂದರ್ಭದಲ್ಲಿ ನಾನು ಹೇಳೋದು, ಆಸ್ತಿಕ್ಯವನ್ನು ಬಹಳ ಜನ ನಾವು ತಿಳ್ಕೊಳ್ಳೋದು, ನಾವು ಗ್ರಹಿಸಿದಾಗ ಅವ ಆಸ್ತಿಕನಾಗಿರಬೇಕು ಅಂತ. ನಾವು ಗ್ರಹಿಸಿದ ರೀತಿಯಲ್ಲಿ ನನ್ನ ಒಂದು ಪ್ರತಿಮೆಯನ್ನು ಮಾಡಿ, ಹಾಗೆ ನಾನು ಗ್ರಹಿಸಿದ ರೀತಿಯಲ್ಲಿ ಅವ ಆಸ್ತಿಕನಾಗಿರಬೇಕು. ನಾನು ಅಡ್ಡ ಬೀಳುವಾಗಲೇ ಅವ ಬೀಳಬೇಕು, ನಾನು ಬಿದ್ದ ಹಾಗೆ. ನಮ್ಮಲ್ಲಿ ಹಿಂದೂಯಿಸಮ್ ಇಸ್ ಸಮಥಿಂಗ್ ವೇರ್ ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಗಾಡ್. ನಿಮ್ಮ ದೇವರನ್ನು ನೀವೇ ಸೃಷ್ಟಿ ಮಾಡ್ಬೋದು. ನಾವು ಯಾರು ಏನು ಹೇಳಿದ್ರು ನೋ ಕಂಪ್ಯಾರಿಸನ್. 1000 ದೋಷ ಇರ್ಬೋದು. ಹಿಂದೂಯಿಸಮ್ಸ್ ಅಂತ ಹೇಳೋದು ಫೆಡರಲ್ ಸ್ಟ್ರಕ್ಚರ್. ಹಿಂದೂ ಮತಧರ್ಮಗಳ ರಾಚಿ, ಕೋಪೆ, ರತ್ನಭಂಡಾರ. ಅದರ ಮಧ್ಯದಲ್ಲಿ ನನ್ನ ಅಮೃತರ ಆಸ್ತಿಕ್ಯವೂ ಉಂಟು, ನಾಸ್ತಿಕ್ಯವೂ ಉಂಟು. ಒಪ್ಪುವವರು ಒಪ್ಪಲಿ, ಬಿಡುವವರು ಬಿಡಲಿ, ಅದು ಬೇರೆ ವಿಷಯ. ಹಾಗಾಗಿ ಅಮೃತರು ನನಗೆ ತುಂಬ ವಿಷಯದಲ್ಲಿ ಕವಿ ಅಲ್ಲದೆ ಕೂಡ ವ್ಯಕ್ತಿಯಾಗಿಯೂ ಮೆಚ್ಚುಗೆ. ಮತ್ತು ಅಮೃತದಲ್ಲಿ ಇರುವ ಒಂದೇ ಒಂದು ಸಮಸ್ಯೆ ಏನಂದರೆ, ಅವರು ಎಷ್ಟು ದೊಡ್ಡ ಜನ ಅಂತ ಅವರಿಗೆ ಗೊತ್ತಿಲ್ಲ. ಅದು ಗೊತ್ತು ಬೇಕು. ನಾವೀಗ ಅದನ್ನು 70 ಆದ ಮೇಲೆ ಸ್ವಲ್ಪ ತೋರಿಸಲಿಕ್ಕೆ ತೊಡಗಿದ್ದಾರೆ. ಡಿಫೆನ್ಸಿವ್, ದೊಡ್ಡ ಜನದ ಹಾಗೆ ಮಾಡೋದು, ಆ್ಯಕ್ಷನ್ ಕೊಡೋದು. ಛಂದಸ್ಸನ್ನು ಪಾಠ ಮಾಡಿದ್ದಾರೆ, ಛಂದೋಬದ್ಧವಾಗಿ ರಚನೆಗಳನ್ನು ಮಾಡಿದ್ದಾರೆ. 100 ಕೃತಿಗಳು, ಭಾಮಕುಮಾರ ಸಂಧಿಯಿಂದ ಹಿಡಿದು ವ್ಯಂಗ್ಯದವರೆಗೆ, ಕವಿತೆಯಿಂದ ಹಿಡಿದು ಎಲ್ಲ. ಆ ಪ್ರಮಾಣದ ಮನ್ನಣೆ ಈಗ ಬರಬೇಕು ಅವರಿಗೊಂದು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪದ್ಮಶ್ರೀ ಆದರು ಕಳೆ ಪಕ್ಷ. ಕಾಳಿದಾಸ್ ಸನ್ಮಾನಿಗೆ ಯಾರಾದರೂ ಪ್ರಪೋಸ್ ಮಾಡಿ, ಜೀವನ್ ಮತ್ತು ಚೇತನ ಕೂತ್ಕೊಂಡು ಕೆಲಸ ಮಾಡಿ, ಅದು ಲಾಬಿಂಗ್ ಥರ ಮಾಡಬೇಕು. ಲಾಬಿ ಅಂದರೆ ಆಗಲ್ಲ, ಒಳ್ಳೆಯ ಅರ್ಥದಲ್ಲಿ. ಲಾಬಿ ಅಂದರೆ ಆಗಲ್ಲ, ಅದು ವ್ಯವಸ್ಥಿತವಾಗಿ ಬಯೋಡೇಟಾ ಮಾಡಿ ಕಳಿಸುವುದು, ಅದು ಇದು ಎಲ್ಲ. ನಾನು ನಿಮಗೆ ಸ್ಥೂಲವಾಗಿ ಗೈಡೆನ್ಸ್ ಮಾಡಬಲ್ಲೆ. ತುಳಸಿ ಸನ್ಮಾನ್, ಕಾಳಿದಾಸ್ ಸನ್ಮಾನ ಅಮೃತರಿಗೆ ಕನ್ನಡದಲ್ಲಿ ಇನ್ನೂ ಬರುವುದಿದ್ದರೆ ಅಮೃತರಿಗೆ ಬರಬೇಕು. ಭಾಗರ್ತಾವಿವ ಸಂಪೃಕ್ತವು ಹಾಗೆ ಇದ್ದಾರೆ ಅಮೃತ ಮತ್ತು ನರ್ಮದಾ. ಅಮೃತ ಸೋಮೇಶ್ವರರ ಒಂದು ಗಾಂಭೀರ್ಯ ಮತ್ತು ನರ್ಮದವರ ನಿತ್ಯ 24 ಗಂಟೆ ನಗಾಡುದೇವರು. ಅವರ ಮನೆಯಲ್ಲಿ ಒಂದು ಗಂಡ ಹೆಂಡತಿ ಜಗಳ, ಅತ್ತೆ ಸೊಸೆಯಲ್ಲಿ ಸಮಸ್ಯೆ ಇರಲಿಕ್ಕೆ ಇಲ್ಲವೋ ಏನೋ, ಐ ಡೋಂಟ್ ನೋ. ಅವರನ್ನು ಒಂದು ಕೊಂಡೋಗಿ ನಮ್ಮ ಮನೆಗಳಲ್ಲಿ 1 ಗಂಟೆ ನಿಲ್ಲಿಸಬೇಕು ಅಂತ ಈ ದರ್ಶನಕ್ಕೆ ನಿಲ್ಲಿಸಿದ. ತುಂಬ ಸ್ನೇಹದ ವಿಷಯ. ಅಲ್ಲಿ ಅವರ ಮನೆ ಇರುವಾಗಲೂ ನಾನು ಅವರ ಅಡ್ಯಾಪ್ಟೇಷನ್, ಕಾರಿನ ಚಕ್ರವನ್ನು ಅವರು ಇಟ್ಟ ಕ್ರಮ ನೋಡಿ ಅದೇ ಡಿಸೈನ್ ಅಂತ ಕಾಣಬೇಕು. ಆನವನ್ನು ನೋಡಿ ಅದು ನಿಜವಾಗಿ ಹಳೆ ಕಾರಿನ ಚಕ್ರ ಜೋಡಿಸಿದ್ದವರು. ಅಂದರೆ ಅಡ್ಯಾಪ್ಟೇಷನ್ನ ಗುಣ ತುಂಬ ಅಮೃತರಲ್ಲಿದೆ. ಮತ್ತು ಬದುಕಿನ ಉದ್ದಕ್ಕೂ ತಾನೇನು ಮಾಡಿದೆ ಅಂತ ಗೊತ್ತಿಲ್ಲದೆ ಪುತ್ತೂರಲ್ಲಿದ್ದು ಇಲ್ಲಿದ್ದು ಬರಿತಾ ಹೋಗಿದ್ದಾರೆ. ಅವರ ಪತ್ರಗಳ ಗುಚ್ಛವು ಕೂಡ ಬಂದಿದೆ ಇತ್ತೀಚೆಗೆ. ಗುಲಾಬಿ ಹೂವಿನ ಕವರ್ ಪೇಜಿನದು ಉಂಟು ನನ್ನಲ್ಲಿ. ಈಗ ಏನು ಮಾಡ್ಬೋದು ಅಂದರೆ, ನಿಮಗೆ ಕಾಪಿರೈಟ್ ಪ್ರಾಬ್ಲಮ್ ಇಲ್ಲ ಅಂತ ಆದರೆ ಅಮೃತ ಪೋರ್ಟಲ್ ಮಾಡಿ ಎಲ್ಲವನ್ನು ಫ್ರೀ ಲೈಬ್ರರಿ ಹಾಕಿಬಿಡಿ. ಇಲ್ಲ ನಿಮಗೆ ಮಕ್ಕಳಿಗೆ, ಶ್ರೀಮತಿಯವರಿಗೆ ಅಮೃತರ ಕಾಪಿರೈಟ್ ಇನ್ನೂ ಸ್ವಲ್ಪ ಕಾಲ ನಮ್ಮ ಕೈಯಲ್ಲಿ ಉಳಿಬೇಕು ಅಂತ ಇದ್ದರೆ, ನೀವೊಂದು ಎಷ್ಟು 100 ಅಂದರೆ 5 ಸಂಪುಟ ಮಾಡ್ಬೋದು. ಸಮಗ್ರ ಅಮೃತ ಸಂಪುಟ ಈಗ ಸರಿಯಾದ ಸಮಯ. ಅವರ ಪತ್ರಗಳು, ಅವರು ಬೇರೆಯವರಿಗೆ ಬರೆದ ಕಾಗದಗಳು 1-2,
ನನಗೆ ಅವರಿಗೆ ಯಾವಾಗಲೂ ಪತ್ರ ವ್ಯವಹಾರ ಉಂಟು. ಅವರು ಇಟ್ಟುಕೊಳ್ಳಿಲ್ಲ ನಾನು ಪತ್ರಗಳನ್ನು. ಕೆಲವು ಬಾರಿ ಮಜಾ ಇದೆ ಅದು, ಕೆಲವು ಪತ್ರಗಳು ಅರ್ಧ ಪುಟವೇ ಅದು ಇರುವುದು. ಮತ್ತು ನನ್ನ ಅಕ್ಷರ ಓದಿದವರಿಗೆ ಬಹುಮಾನ ಉಂಟು, ಅದರಲ್ಲಿ ಅಮೃತರಿಗೆ ಸಿಗ್ತದೆ. ಉದಯವಾಣಿ ಸಿಕ್ಕಿದೆ ಫಸ್ಟ್ ಪ್ರೈಸ್. ತಪ್ಪಿಲ್ಲದೆ ನನ್ನ ಲೇಖನ ಪ್ರಿಂಟ್ ಮಾಡಿದಾರಲ್ಲ ಸ್ವಾಮಿ ಉದಯವಾಣಿಯವರು. ಹಾಗೆ ಓದಿ ಕೆಲವು ಇವರ ಅಂದಾಜಿನಲ್ಲಿ ಹೀಗಿರ್ಬೋದು ಇವ ಬರೆದದ್ದು, ನನ್ನ ಮನಸ್ಸು ಗೊತ್ತಿರೋದ್ರಿಂದ ಉತ್ತರ ಬರೆಯುವುದು. ಹಾಗೆ ಸದಾ ನಾನು ಅವರು ನನ್ನ ಮನೆಗೆ ಒಂದೇ ಒಂದು ಸಲ ಬಂದದ್ದು. ನನ್ನ ಹೆಚ್ಚಿನ ಸ್ನೇಹಿತರು ಹಾಗೆ ನನಗೆ ಚಹಾ ಮಾಡಿಕೊಳ್ಳೋದು ಮಾಡಲಿಲ್ಲ, ಅವರು ಅವಕಾಶ ಕೊಡಲಿಲ್ಲ. ಅವರದ್ದೇ ನಾನು ಚಹಾ ಕುಡಿದದ್ದು, ಊಟ ಮಾಡಿದ್ದು. ತುಂಬ ಸಂತೋಷದಿಂದ ಈ ವಯಸ್ಸಿಗೆ ನಾವು ಮಾಡಬೇಕಾದ ಕೆಲಸ ಎಂಥದ್ದು ಜ್ಞಾನಾಮೃತ. ಪಚ್ಚನಾಡಿ ಇವರು ಮತ್ತು ಅವರೆಲ್ಲ ಬಳಗದವರು, ಕದ್ರಿ ಮತ್ತು ಇವರು ಶೆಟ್ಟರು ಎಲ್ಲರೂ, ವಿದ್ಯಾಧರ ಮತ್ತು ಯಾರು ಲಿಂಗಪ್ಪನವರು ಎಲ್ಲ ಸೇರಿ ಒಂದು ಒಳ್ಳೆಯ ಕೆಲಸ ಮಾಡಿದ್ದೀವಿ. ಅದಕ್ಕಾಗಿ ನಿಮ್ಮನ್ನು ಅಭಿನಂದಿಸಿ ಅವರನ್ನು ಅಭಿವಂದಿಸ್ತೇನೆ. ಛಂದಸ್ಸು ಜ್ಞಾನ ಅಂದರೆ ಅದು ತುಳುವಿನಲ್ಲಿ ಹೇಳಿದಾಗೆ ಮಲ್ಲ ಮಲ್ಲ ಛಂದಸ್ಸು ವ್ಯಾಕರಣ ಮತ್ತು ಎಂಕ ಗೊತ್ತಿಜ್ಜಿ ಅಂತ. ಅಂದರೆ ಛಂದಸ್ಸನ್ನು ಹೇಳುವುದಲ್ಲ ಒಂದು ದೊಡ್ಡ ವಿಷಯ ಅಂತ. ಛದಿ ಆಚ್ಛಾದನ ಮಾಡುವುದರಿಂದ ಮತ್ತು ಸೌಂದರ್ಯ ಚಂದ. ಚಂದ ಕೂಡ ಸಂಸ್ಕೃತ ಶಬ್ದ ಅಂತ ಒಂದು ವಾದ ಇದೆ. ಕನ್ನಡದ ಚಂದ ಅಂದವನ್ನು ಕೊಡುವಂಥದ್ದು ಮತ್ತು ಆಚ್ಛಾದನ ಅದಕ್ಕೊಂದು ನಿಯಮವನ್ನು ಮಾಡುವಂಥದ್ದು, ಚೌಕಟ್ಟು. ಆ ಕಾರಣದಿಂದ ಛಂದಸ್ಸು ವೃತ್ತಗಳು, ಪದಗಳು, ಪದ್ಯಗಳು, ಹಾಡುಗಳು, ಸಗ್ಧರಾದಿ ಮಹಾಸಗ್ಧರಾದಿ ವೃತ್ತೆಯಿಂದ ಹಿಡಿದು ಎಂಥದ್ದು ಸರಳವಾದ ಅಮೃತ, ಇದು ಎಂಥದ್ದು ಅನುಷ್ಠುಪ್ ಛಂದಸ್ಸು, ದೋಹ, ಚೌಪಾಯಿ. ಹಿಂದಿ ಮೇತು ಬಹುತೆ ಆಪ್ ಬಿ ಜಾನ್ತೆ. ಅವರು ಹಿಂದಿ ಛಂದಸ್ಸು ಪಾಠ ಮಾಡಿದವರು, ಹಾಗೆ ನನಗೆ ಹಿಂದಿ ಗೊತ್ತುಂಟು ಅಂತ ಅವ್ರ ಹತ್ರ ಮಾತಾಡು. ಮರಾಠಿಯಲ್ಲಿ ಓವಿ ಅಂತ ಒಂದುಂಟು. ಓವಿ ಅಂದರೆ ಒಂದು 4 ಸಾಲದು, ಇಡೀ ಛಂದಸ್ಸಿಗೂ ಓವಿ ಅಂತ ಅರ್ಥ. ಅಲ್ಲಿ ಒಂದು ಪದ್ಯ ರಾಗವಾಗಿ ಹೇಳಿದ್ರೆ ಓವಿ ಅಂತ. ನಮ್ಮಲ್ಲಿ ಒಂದು ಮಾತುಂಟು ಯಕ್ಷಗಾನದಲ್ಲಿ, ಛಂದ ಅಂತಲೇ ಛಂದಸ್ಸು ಉಂಟು, ಇಲ್ಲಿ ಓವಿ ಉಂಟು. ಮರಾಠಿಯಲ್ಲಿ, ಈ ಕನ್ನಡದಲ್ಲಿ ನಮ್ಮ ತೆಂಕಬಲಿ ಶಾಸ್ತ್ರಿಗಳೆಲ್ಲ ಹೇಳ್ತಿದ್ರು ಅದು ತಾಳ ಬಡಿಲಿಲ್ಲ, ನಾನು ಅವನಿಗೆ ಕುಣಿಲಿಕ್ಕೆ ಬರೋದಿಲ್ಲ, ನಾನು ಭಾಮಿನಿ ಮಾಡಿದೆ ಅಂತ. ಭಾಮಿನಿ ಅಂದರೆ ತಾಳ ಇಲ್ಲದೆ ಹೇಳುವುದು ಅಂತ. ಹಾಗೆ ದೊಡ್ಡ ಇದದು ಯಾವುದು ಚಿಂತನೆ, ಒಂದು ಭಾಷೆಯ ಚಿಂತನೆ ಮಾರ್ಗಕ್ಕೂ ಛಂದಸ್ಸಿನ ಸ್ವರೂಪಕ್ಕೂ ಸಂಬಂಧ ಉಂಟಾ? ಮಾತ್ರಾ ನಿಯಮ, ಪಾದ ನಿಯಮ, ಗಣ ನಿಯಮ ಮತ್ತು ಎಂಥದ್ದು ಈಗ ಉಚ್ಚಾರಾಂಶ, ಫೋನಿಮು, ಕೃತ್ಯ. ಈಗ ನೋಡಿ ತಮಿಳಿನ ಅಶೈ ಕನ್ನಡದ ಗಣಗಳಲ್ಲ ಅಂತ ಹೇಳಿದರು ಕುಕ್ಕಿಲರು. ಕಂದ ಕನ್ನಡದ್ದು ಸ್ವತಂತ್ರ ಅಂತ ಅಲ್ಲ, ಸ್ಕಂದದ ರೂಪ ಅಂತ. ಹೀಗೆ ಛಂದಸ್ಸಿನಲ್ಲಿ ವಾದಗಳು ತುಂಬ ಇದೆ. ತ್ರಿಪದಿಯ ವಿಷಯದಲ್ಲಿ ಸಣ್ಣ ಪುಸ್ತಕ ಇವರು ಬರೆದಿದ್ದಾರೆ, ವಿಚಿತ್ರ ತ್ರಿಪದಿಕ. ಯಾರು? ಮಹಾನಾರಾಯಣ ಶೆಟ್ಟಿ, ಛಂದಸ್ಸು ನಾರಾಯಣ ಶೆಟ್ಟರು ಅಂತ ಅವರಿಗೆ ಹೆಸರು. ಅವರ ಹತ್ರ ಮಾತಾಡಿದರೆ ಕಿನ್ನಿಗಳಲ್ಲಿ ಬಸ್ಸು ತಪ್ಪೋದು ಖಂಡಿತ. ಅಲ್ಲ, ನನಗೆ ಹಾಗೆ ಮಾಡಿದ್ದಾರೆ ಅವರು. ಒಂದು ಸಲ ಬಸ್ ಸ್ಟ್ಯಾಂಡ್ನಲ್ಲಿ ನನಗೆ ಹೊರಗಿಂದಲೇ ಬಸ್ ಹೋಗ್ತದೆ ಅಂತ ಗೊತ್ತಿಲ್ಲದವ್ರ ಹತ್ರ ಮಾತಾಡಿ ಅವರು ಬೀಡ ತಿಂದುಕೊಂಡು ಉಗುಳಿಕೊಂಡು ಹೋದರು. ಅಂಗಡಿ ಅಂತ ಕೇಳಿದೆ, ಒಡಬಹುದು ಮಾರಾಯ ಬಸ್, ಒಡವಾ ಬಸ್ ಕಿನ್ನಿಗೆ ಅವು ಮುಣುಕೂರು ಹೋಗೋಣ. ಅವನ ಎಟ ಬರ್ಪೂಜಿ ಅಪ್ಪ ಇದು ಲಾಸ್ಟ್ ಟ್ರಿಪ್ ಅತ್ತೆ ಅತ್ತೆ ಯಾನು ಒಳ್ಳೆ ಬತ್ತೆ ಅತ್ತು ಬೊಕ್ಕ ಇರಿ ಎಂಥದ್ದು ಕವಿನಾರಾಯಣ ಶೆಟ್ಟರ ಪಾತ್ರೆ ಡೈರಿಗೆ ಬಸ್ಸು ತಿಕ್ಕೊಂಡ. ಕವಿನಾರಾಯಣ ಶೆಟ್ಟರ ಮಾತಾಡಿದ್ರೆ ಹೋದ ಅಂತ ಲೆಕ್ಕ. 27 ರೂಪಾಯಿ ಆ ಕಾಲಕ್ಕೆ ಕೊಟ್ಟು ಕಲ್ಲ ಮುಣಕೂರಿಗೆ ಹೋಗಿದೆ ನಾನು. ಅದು ಇವತ್ತಿಗೂ ನನಗೆ ನಾರಾಯಣ ಶೆಟ್ಟರು ಕೊಡಲಿಲ್ಲ ವಾಪಸ್. ಪ್ಯಾಷನ್ ಹಾಗೆ ಬೇಕು, ಒಂದು ಪ್ಯಾಷನ್ ಅಂತ ಹಚ್ಚಿಕೊಂಡು ಛಂದಸ್ಸನ್ನೇ ಇಡೀ ರಾತ್ರಿ ಆಗದು. ನಾನು ಅವರಿಗೆ ಹೇಳಿದೆ, ನಿಮ್ಮ ಹೆಚ್ಚಿನ ಪುಸ್ತಕಗಳನ್ನು ಕನ್ನಡಕ್ಕೆ ಅನುವಾದ ಮಾಡಬೇಕಂತ. ಅಂದರೆ ಈಗ ಇರುವ ಸ್ಥಿತಿಯಲ್ಲಿ ಗೊತ್ತಾಗೋದಿಲ್ಲ ಅದು ಎಂಥದ್ದು ಅಂತ. ಅಲ್ಲ, ಅದು ಕಠಿಣವೇ ಇರಬೇಕು ಶಾಸ್ತ್ರ ಅಂತ ಹೇಳುವ ಮಾರ್ಗದವರು ಅವರು. ಕೆದಲಾಯರಿಂದ ತೊಡಗಿ ಅಮೃತರವರೆಗೆ ಅವರು ಗಣೇಶ ಕೊಲೆಕಾಡಿ, ದಿನಕರ ಬಚ್ಚನಾಡಿ ಇವರೆಲ್ಲ ಮಾಡಿದ್ದಾರೆ. ಹೊಸ ಛಂದಸ್ಸುಗಳನ್ನು ಕೊಟ್ಟಿದ್ದಾರೆ. ಹೊಸತೋಟ ಭಾಗವತರು, ಕಡತೋಕ, ಅಮೃತ ಸೋಮೇಶ್ವರರು, ಕಾಳಿಂಗನಾವಳ. ಕೂಡಿ ಪಾಡುವ ಬನ್ನಿರೆ, ನಲಿದಾಡಿ ಪಾಡುವ ಬನ್ನಿರೆ. ಇಡೀ ಒಂದು ಒಲೆ ಅದನ್ನು ಹಾಡಬೇಕು ಕಡತೋಕ ಭಾಗವತರು. ಶರಣು ಶರಣು ಸ್ವಾಮಿ ವರುಣಪ್ಪ. ಅಂದರೆ ಒಂದು ಕಂಪೋಸಿಷನ್ ಚೇಂಜ್ ಆಗುವಾಗ ಗಮನಿಸಿ, ಒಂದು ಮ್ಯೂಸಿಕ್ ಸಿಸ್ಟಮ್ನಲ್ಲಿ ಕೂಡ ಚೇಂಜ್ ಬೇಕು. ಒಂದು ಕಂಪೋಸಿಷನ್, ಅದಕ್ಕೆ ನಾವು ಹಾಡಬೇಕು. ಅಮೃತರ ಮಗಧೇಂದ್ರದಲ್ಲಿ ಕೃಷ್ಣನ ಪ್ರವೇಶದವರೆಗೆ ಹಾಡದಿದ್ದ ಪದ್ಯವಂತೆ ಒಂದು ರೀತಿಯಲ್ಲಿ ಬರೆದಿದ್ದಾರೆ ಅಮೃತರು. ಅಲ್ಲಿವರೆಗೆ ಕಾದು 3 ಗಂಟೆವರೆಗೆ ಸಂಯಮದಿಂದ ಆ ರಾಗ ಒಂದು ರಾಗ ಹಾಡ್ತಿದ್ರು ಗಡತೋಕೋದ್ರು. ಇಡೀ ಚೇಂಜ್ ಆಯ್ತಂತ. ಹಾಗೆ ಛಂದಸ್ಸನ್ನೂ ಸಂಬಂಧಿಸಿ ಕೆಲಸ ಮಾಡಿದ್ದಾರೆ. ಛಂದಸ್ಸು ಭಾವದ ಇದಾಗಿ ಹೊಸತೋಟದವರು ಬರೆದಿದ್ದಾರಲ್ಲ,
ಪಾಲಿಸೋ ದೇವ ಗಜವದನ ಗಣೇಶ್ವರ, ಸಿದ್ಧ ಯಕ್ಷ ಸಂಗೀತ ವಿಲಾಸನ ತದ್ದಿತ್ತೋಗಿಣ ಅಂತ ಅದರಲ್ಲಿ ಒಂದು ತಗೊಂಡಿದ್ದಾರೆ. ನೋಡಿದೆಯಾ ರಾಮ, ನೋಡಿದೆಯಾ ಪಾರ್ಥಸುಬ್ಬರಂದು, ದೊಡ್ಡ ಕಾಡಿನಿಂದ ಓಡಿ ಬಂದು ಆಡುವಂಥ ಪೊಮೃಗವ ತನ್ನಂಗ ಧಿಕ್ಕಿಟ ಧಿಮ್ ಎಂದು ತಾಳವನ್ನು ತಕ್ಕೊಂಡಿದ್ದಾರೆ. ಅಂದರೆ ಛಂದಸ್ಸನ್ನು ಕ್ರಿಯೇಟಿವ್ ಆಗಿ ಬಳಸಬಹುದು. 2-3 ಛಂದಸ್ಸನ್ನು ಒಂದಲ್ಲೇ ತರುವುದು ಇದೆಲ್ಲ ಮಾಡಿದ್ದಾರೆ ಸರ್ಕಸ್. ನನಗೆ ಅದರ ತುಂಬ ಆಸಕ್ತಿ ಇಲ್ಲ. ಇಂಥದ್ದು ಅಂತರ್ಗತ, ಅಂಥದ್ದು ಸಾಂಗತ್ಯದ ಒಳಗೆ ಕಂದ, ಕಂದದೊಳಗೆ ಭಾಮಿನಿ, ಭಾಮಿನಿ ಮನೆಯಲ್ಲಿ ಒಳ್ಳೆಯದು ಅಲ್ಲದ. ನಾನು ಚಮತ್ಕಾರ ಛಂದಸ್ಸಿಗಿಂತ ಸರಳ ಭಾವನೆಯನ್ನು ಮತ್ತು ಸನ್ನಿವೇಶಕ್ಕೆ ಉಕ್ತವಾದಂತಹ ಛಂದಸ್ಸನ್ನು ಉಪಯೋಗಿಸಬೇಕು ಅಂತ ಸೂಕ್ತವಾದ್ದನ್ನು. ಸತಿ ಶಿರೋಮಣಿ ಪ್ರಭಾವತಿ ಸುಲಭ ಸೊಬಗಿನಲ್ಲಿ ರತಿಯ ಸೋಲಿಪ ರೂಪಿ ನತಿ ಚೆಲುವಿನಲ್ಲಿ ಪ್ರತಿ ಮದ ಗಜ ದಂತೆ ಗತಿಯರೆಲ್ಲ ಲಘು ಅಕ್ಷರಗಳು. ಅದು ಹೆಣ್ಣು ಬರುವ ರೀತಿಯಲ್ಲಿ ಶೋಭಿತದ ಚೆಲುವ ಕಸ್ತೂರಿ ತಿಲಕ ಭೂರತೆ ಭಾಮಿನಿ ಅಥವಾ ಪತಿಗೆ ಇದಿರಾಗುತ್ತೆ ಅಲ್ಲಿ ಬಂದಳು. ಅಲ್ಲಿ ಆ ಕಥೆಯಲ್ಲಿ ಅವಳ ಸಂಕಲ್ಪ ಎದುರೇ ಸ್ವಲ್ಪ ಅವನ ಯುದ್ಧದಕ್ಕೆ. ಈ ಛಂದಸ್ಸು ಭಾಷೆ ಇದನ್ನೆಲ್ಲ ಒಟ್ಟಿಗೆ ಹೇಗೆ ಬಳಸ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ. ಇಂಥದ್ದು ತುಂಬ ಇದೆ. ಈ ದೃಷ್ಟಿಯಿಂದ ಛಂದಸ್ಸನ್ನು ಅಭ್ಯಾಸ ಮಾಡ್ಬೋದು. ಪ್ರೊಫೆಸರ್ ಅಮೃತರ ಛಂದಸ್ಸಿನ ಪ್ರಯೋಗ ಮತ್ತು ಅವರ ಛಂದಸ್ಸಿನ ಬಳಕೆ ಬಗ್ಗೆ ಯಾರಾದರೂ ಈ ಸೀರೀಸ್ನಲ್ಲಿ ಮುಂದೆ ಮಾತಾಡಲಿ. ನನಗೆ ಮಾತಾಡಲಿಕ್ಕೆ ಬರಲಿಕ್ಕಿಲ್ಲ, ಅಂದರೆ ಸ್ಟಡಿ ಮಾಡಬೇಕು ಅದನ್ನು. ಅದೇ ಮಾರ್ಗವನ್ನು ಹಿಡ್ಕೊಂಡು ಆಮೇಲೆ ಪೂಂಜರು ಎಲ್ಲ ಮಾಡಿದ್ದಾರೆ. ಔಟ್ಸ್ಟ್ಯಾಂಡಿಂಗ್ ಪೂಂಜ, ತುಂಬ ಒಳ್ಳೆ ಕವಿ, ಕಳ್ಕೊಂಡೆವು ನಾವು. ಗಣಪತಿ ಭಟ್ರು ತುಂಬ ಜನರನ್ನು ನೆನಪಿಸಬೇಕು ಈಗ ನಾವು. ಹಾಗೆ ಛಂದಸ್ಸಿನ ವಿಷಯದಲ್ಲಿ ಕೆಲಸ ಮಾಡಿದ್ದಾರೆ. ಈ ಛಂದಸ್ಸನ್ನು ತಿಳಿಸುವ ಕೆಲಸ ನೀವು ಮಾಡಿದ್ದೀರಿ. ಪ್ರಾಸ, ಗಣ, ತಾಳ, ಛಂದಸ್ಸು, ವಿಭಾಗ ಏನು ಅಂತ ಒಂದಿಟ್ಟುಕೊಂಡು ಛಂದಸ್ಸಿನ ಪಾಠ ಅದನ್ನು ಒಳ್ಳೆ ರೀತಿ ಪುನಃ ರೀಪಾಲಿಷ್ ಮಾಡಿ ಒಂದು ಪುಸ್ತಕವನ್ನು ಹೊರಗೆ ತನ್ನಿ. ಹೆಚ್ಚು ಜನ ಓದೋದಿಲ್ಲ, ನೀವು ಮತ್ತು ಪ್ರೆಸ್ಸಿನವರು ಓದೋದು ಖಂಡಿತ. ನನ್ನ ಪುಸ್ತಕವನ್ನು ಹೆಚ್ಚಿನವರು ಓದೋದಿಲ್ಲ. ಒಂದು 2-3 ಜನ ಓದ್ತಾರೆ. ಮತ್ತು ಇದೆಲ್ಲ ಒಳ್ಳೆಯದಾಯ್ತು, ಪೂರಿ ಬಾಜಿ ಮಾಡಲಿಕ್ಕೆಲ್ಲ ಇಟ್ಟರೆ ಪುಸ್ತಕದಲ್ಲಿ ಅದು ಬೇರೆ ವಿಷಯ. ಅದು ನಾವು ಜ್ಞಾನದ ವಿಷಯ ಓದುವುದಿಲ್ಲ ಅಂತ. ಸ್ಟಾರ್ಡಮು, ಸೆಲೆಬ್ರಿಟಿ ಎಲ್ಲ ಬೇರೆ. ಈಗ ಟಿ ವಿ ವೆಂಕಟಾಚಲ ಶಾಸ್ತ್ರಿಗಳ ಶಾಸ್ತ್ರೀಯ ಅಂತ ಇಷ್ಟು ದೊಡ್ಡ ಪುಸ್ತಕ ಉಂಟು, 4-5. ಒಬ್ಬ ಕನ್ನಡದ ಕಾದಂಬರಿಕಾರನಿಗೆ ಬರುವ ಹೆಸರು ಅವರಿಗೆ ಬರುವುದಿಲ್ಲ. ಯು ಕಾಂಟ್ ಎಕ್ಸ್ಪೆಕ್ಟ್ ಇಟ್ ಆಲ್ಸೋ. ಅಮೃತರದ್ದೇ ಅನೇಕ ಶಾಸ್ತ್ರೀಯವಾದ ಕೆಲಸ ಉಂಟು. ಪಾಡ್ದನ ಸಂಪುಟ ಎಷ್ಟು ಜನ ರೆಕಗ್ನೈಸ್ ಮಾಡಿದ್ದಾರೆ. ಆ ತುಳುವಿನ ಅಂದವನ್ನು ಕನ್ನಡದಲ್ಲಿ ತರಬೇಕು ನೋಡಿ. ಈಗ ಅನುವಾದ ಯಾರು ಮಾಡ್ಬೋದು. ತುಳುವಿನ ಭಾಷೆಗೆ ಅದರದ್ದೇ ಆದ ಒಂದು ರೂಪ ಉಂಟು. ಅದು ಹೇಳುವಾಗ ಒಂದು ಕ್ರಮ ಉಂಟು. ತುಳು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಲ್ಲ. ಕ್ಲಾಸಿಸಿಸಮನ್ನು ಕನ್ನಡದಲ್ಲಿ ಅವರು ತಂದಿದ್ದಾರೆ. ಸ್ವತಃ ತುಳು ಅಲ್ಲ ಅವರು. ಅಮೃತರು ಮತ್ತು ಮಂದಾರಕೇಶ ಭಟ್ರು ತುಳುವರಲ್ಲದ ಮಹಾತುಳುವರು. ಅವರು ಅಮೃತರು ಇದರಲ್ಲಿ ಏನು ಮಾಡಿದ್ದಾರೆ ಅಂತ ಯಾರಾದರೂ ಒಂದು ಸ್ಟಡಿ ಮಾಡೋದಿದ್ದರೆ ನಾನು ಏನು ಮಾಡ್ಬೋದು ಅಂತ ಹೇಳಬಲ್ಲೆ. ಹಾಗೆ ನಿಮ್ಮ ಜ್ಞಾನಾಮೃತ ಬೇರೆ ಬೇರೆ ಕೆಲಸಗಳನ್ನು ಮಾಡಿಕೊಂಡು ಬಂದದ್ದು ಇದು ಒಂದು ಒಳ್ಳೆಯ ಕೆಲಸ, ಡಾಕ್ಯುಮೆಂಟೆಡ್. ಅದೇ ಮೊನ್ನೆ ಯಾರ ಅಪೇಕ್ಷೆ, ನಾನೇ ಅದನ್ನು ಸ್ವಲ್ಪ ಹಿಂದೆ ಹಾಕಿದ್ದೇನೆ. ಭಾರತೀಯ ತತ್ವಶಾಸ್ತ್ರ ಸಮಗ್ರ ಒಂದು ಪರಿಚಯ ಆಗಬೇಕು ಅಂತ. ಸಮಗ್ರಕ್ಕೆ ನಾನು ಜನ ಅಲ್ಲ, ನನಗೆ ಗೊತ್ತಿರುವುದನ್ನು ಹೇಳಬಲ್ಲೆ ಅಷ್ಟೇ. ಕಡಿಮೆ ಗೊತ್ತಿರೋ ವಿಷಯದಲ್ಲಿ ಧೈರ್ಯವಾಗಿ ಮಾತಾಡುವ ಒಂದು ಗುಣ ನನಗಿದೆ. ನನಗೆ ತುಂಬ ವಿಷಯಗಳು ಗೊತ್ತಿಲ್ಲ. ನೀವೆಲ್ಲ ತಿಳಿದ ಹಾಗೆ ನಾನು ದೊಡ್ಡ ವಿದ್ವಾಂಸನಲ್ಲ. ಅನೇಕ ವಿಷಯಗಳಲ್ಲಿ ಆಸಕ್ತಿಯನ್ನು ಹೊಂದಿದಂತಹ ಒಬ್ಬ ವ್ಯಕ್ತಿಯ ತುಂಬ ವಿಷಯ ನನಗೆ ಬೇಕು. ಈ ಚರ್ಮರಿ ಉಪಕಾರ ಎಲ್ಲ ಮಾಡೋದನ್ನು ನಾನು ಛಂದಸ್ಸಿಗಿಂತ ಒಳ್ಳೆಯದು ನಾನು ಹೇಳಿಕೊಟ್ಟೇನು. ನನಗದು ಪ್ರಿಯವಾದ ವಿಷಯ. ಜೀವನದ ಡಿಸೈನ್ಸ್ ಆಫ್ ಲೈಫ್ ಇಸ್ ಕಲ್ಚರ್ ಅಂತ. ಕಲ್ಚರ್ ಅಂದರೆ ಏನು? ಸಂಸ್ಕೃತಿ. ಪ್ರಕೃತಿ ಯಾವುದಲ್ವ ಅದೆಲ್ಲ ಸಂಸ್ಕೃತಿ. ಮರ ಎನ್ನುವುದು ಪ್ರಕೃತಿ. ಅದರಿಂದ ಮಾಡಿದ ಫರ್ನಿಚರ್, ತುಂಡು, ಕಟ್ಟಿಗೆ, ಇದ್ದಿಲು ಎಲ್ಲ ಸಂಸ್ಕೃತಿಯೇ, ಸಂಸ್ಕಾರಗೊಂಡದ್ದು. ಈ ಭಾವನೆಯಿಂದ ಸಂಸ್ಕೃತಿ ಎಲ್ಲ ಅಂಶಗಳನ್ನು ಒಂದು ಪ್ರಮಾಣದಲ್ಲಿ ತತ್ವಜ್ಞಾನದಿಂದ ಹಿಡಿದು ಪ್ರೀತಿಸುವ ಒಬ್ಬ ವ್ಯಕ್ತಿನ ನಾನು ನಿತ್ಯ ಭಿನ್ನಮತೀಯ ಮತ್ತು ಒಳ್ಳೆಯ ಅರ್ಥದಲ್ಲಿ ಬ್ರಾಹ್ಮಣ. ನನಗೆ ಅನೇಕ ವಿಷಯಗಳಲ್ಲಿ ಜನರು ಹೇಳ್ತಾ ಇರುವ ನೆರೇಟಿವ್ಸ್ ಎಲ್ಲ ಉಂಟಲ್ಲ, ಅದು ಹಿಸ್ಟ್ರಿ ಇರ್ಬೋದು, ಸೋಷಿಯಾಲಜಿ ಇರ್ಬೋದು, ಪ್ರೆಸೆಂಟ್ ಇರ್ಬೋದು, ಹೆವಿಲಿ ಪೊಲಿಟಿಕಲಿ ಕಲರ್ಡ್ ಆಗಿರುವ ಈಗಿನ ಸಾಹಿತ್ಯ ವಿಮರ್ಶೆಗಳಿರ್ಬೋದು, ಅವುಗಳ ವಿಷಯದೆಲ್ಲ ಬೇರೆ ಅಭಿಪ್ರಾಯಗಳು ಬರಬೇಕು ಅಂತ ಬಯಸುವ ನಾನು. ಈ ಬೊಬ್ಬೆ ಮಧ್ಯೆ ಸ್ವಯಂ ಬಂಡಾಯವಾರಕಾರನೂ ಸ್ವಯಂ ಸಮನ್ವಯ ಕವಿಯೂ ಆದಂಥ ಅಮೃತರು ಈ ಕೋಲಾಹಲದಲ್ಲಿ ಹಿಂದೆ ಬಿದ್ದರು ಅಂತಲೂ ಕಾಣ್ತದೆ ನನಗೆ. ಒಂದು ನಮ್ಮ ಪ್ರದೇಶ ಕಾರಣ, ಇನ್ನೊಂದು ಅವರ ಅಪ್ರೋಚ್. ಆದರೆ ಅವರು ಅದನ್ನು ಬಯಸಲಿಲ್ಲ. ಇದು ಸಾಕು ಅಂತ ಹೇಳಿದ್ದಾರೆ ಅವರು. ಯಾವುದು
ಒಳ್ಳೆ ಮನುಷ್ಯನಾಗಿರುವುದು ಮುಖ್ಯ, ಮತ್ತು ನಮಗೆ ಅನಿಸಿದ್ದನ್ನು ನಾವು ಮಾಡೋದಂತ. ಆದ್ದರಿಂದ ಅವರ ಮನೆಯಲ್ಲಿ ಶಾಸ್ತ್ರೀಯವಾದಂತಹ ಈ ಛಂದಸ್ಸಿನ ಅಧ್ಯಯನದ ಒಂದು ಕೆಲಸ ನಡೀತಾ ಇದೆ. ಛಂದಸ್ಸನ್ನು ಇನ್ನೂ ಬೇರೆ ಬೇರೆ ದೃಷ್ಟಿಯಿಂದ ನೋಡ್ಬೋದು. ರಚನೆ, ಪರಸ್ಪರ ಹಿಸ್ಟ್ರಿ, ಛಂದಸ್ಸಿನ ಚರಿತ್ರೆ ಒಂದು ಬೇರೆ, ಸ್ಟ್ರಕ್ಚರು, ಅದರ ರಚನೆಯಲ್ಲಿ ಅಂಗೋಪಾಂಗಗಳು ಹೇಗೆ ಹೊಂದಿಕೊಂಡಿವೆ, ಯಾಕೆ ಹೊಂದಿಕೊಂಡಿವೆ, ಒಂದು ಭಾಷೆ ಕಾಲಕ್ಕೆ ಹೊಂದಿಸಿ ಛಂದಸ್ಸು ಕೂಡ ಬದಲಾಗ್ತದೆ ಅಂತಲೂ ಒಂದು ವಾದ ಇದೆ. ಛಂದೋಬದ್ಧವಾದ ಕವಿತೆ ಸತ್ತೋಯ್ತು ಅಂತ ಹೇಳುವ ಕಾಲಕ್ಕೆ ಈಗ ಬಂತಲ್ಲ, ಛಂದೋಬದ್ಧವಾದ ಭಾಮಿನಿಯಲ್ಲಿ ಬರೆದ ಇದು ಬಂತು, ಯಾವುದು ಧರಾ ಭಾರತವ ಏನಾದ ಇವರು ಧರಣಿದೇವಿ ಬರೆದದ್ದು, ಈಗ ಪುನಃ ಛಂದೋಬದ್ಧವಾದ ಬರ್ತಾ ಉಂಟು. ಸೊ ತಿರುಗುತ್ತಾ ಉಂಟು ವಿಷಯಗಳು. ಹಾಗಾಗಿ ಛಂದಸ್ಸಿನ ಜ್ಞಾನ ಭಾಷಾಜ್ಞಾನದ ಒಂದು ಪ್ರಧಾನವಾದ ಅಂಗ. ತುಂಬ ಸಫರ್ ಆಗ್ತಾ ಇರೋದು ಈಗ ವ್ಯಾಕರಣ ಛಂದಸ್ಸು ಎರಡು. ಹಳೆಗನ್ನಡ ಬೇಡ, BA ಮತ್ತು MA ಅಂತ ಒಂದು ಮೂಮೆಂಟ್ ಬಂದಿದೆ ಈಗ. ಕೆಲವರ ಅಭಿಪ್ರಾಯ ಉಂಟು, ಅದು ಅವರಿಗೆ ಸಾಧ್ಯ ಇಲ್ಲದೆ ಹೇಳುವುದು, ಅದು ನಮಗೆ ಗೊತ್ತಿಲ್ಲ. ಅಂತೂ ಅದು ಚಿಂತನೆಗಳು, ಇವುಗಳ ಬಗ್ಗೆ ಎಚ್ಚರಿಕೆ. ಮಾಧ್ಯಮ ಬಳಸ್ತಾ ಇರುವ ಕನ್ನಡವು ಹಾಗೆ ತುಂಬ ಕನ್ನಡದ ಮೇಲೆ ದುಷ್ಪರಿಣಾಮ ಮಾಡ್ತಾ ಉಂಟು. ಇದನ್ನು ಎಚ್ಚರಿಕೆಯಲ್ಲಿ ಗಮನಿಸ್ತಾ ನಾವು ನಮ್ಮ ಕೆಲಸ ಮೌನವಾಗಿ ಮಾಡ್ತಾ ಇರಬೇಕು. ಅದಕ್ಕಾಗಿ ನಾನು ಇಡೀ ಬಳಗವನ್ನು ಮತ್ತು ಈ ಪಾಠಗಳನ್ನು ಮಾಡಿಸಿದ ಎಲ್ಲ ಮಿತ್ರರನ್ನು ಅಭಿನಂದಿಸಿ, ಅಮೃತರನ್ನು ಎಂಥದ್ದು ಸದಾ ಪುನರ್ದರ್ಶನಾಯಚ, ನಿತ್ಯ ಪುನರ್ದರ್ಶನದ ಅವಕಾಶ ನಮಗೆ ಬರಲಿ. ಇತ್ತೀಚೆಗೆ ಬರಲೂ ಇಲ್ಲ ನಾನು ಸ್ವಲ್ಪ ಸಮಯದಿಂದ, ಹಾಗೆ ಪತ್ರ ವ್ಯವಹಾರವು ನಿಲ್ಲಿಸಿದ್ದೆ, ಅವರಿಗೆ ಬರೀಲಿಕ್ಕೂ ಭದ್ರ ಆಗ್ತದೆ ಅಂತ. ಈಗ ಇನ್ನೂ ಪುನಃ ಆಪತ್ತು ನಿಮಗೆ ಇದೆ. ಹಾಗೆ ಎಲ್ಲರಿಗೆ ಶುಭವನ್ನು ಬಯಸ್ತಾ, ಇಂಥ ಕೆಲಸ ಆಗುವಾಗ ವೇದಿಕೆಯಲ್ಲೇ ಅಲ್ಲ, ಪ್ರೇಕ್ಷಕರಾಗಿ ಪಾರ್ಟಿಸಿಪೇಟ್ ಮಾಡುವ, ಇದನ್ನು ಸಂತೋಷ ಪಡುವ, ಸಂಭ್ರಮಿಸುವ ಯೋಗಗಳು ನಮಗೆ ಆಗಾಗ ಬರಲಿ. ಎಂಥದ್ದು ಶಾಸ್ತ್ರ ರಚನೆ, ಶಾಸ್ತ್ರ ಅಧ್ಯಯನ ಕ್ಲೇಶ ಅಂತೇಳಿ, ಕ್ಲೇಶ ಫಲೇನಹಿ ಪುನರ್ನವತಂ ವಿಧತ್ತೆ, ಫಲ ಸಿಕ್ಕಿದಾಗ ಕಷ್ಟಪಟ್ಟದ್ದು ಮರೆತು ಹೋಗಿ ಅದನ್ನು ಪುನಃ ಮಾಡುವ ಅಂತ ಕಾಣುತ್ತದಂತೆ. ಅಂಥ ಕ್ಲೇಶದ ಫಲವಾದ ಪುನರ್ನವತ ಕಾಳಿದಾಸ ಹೇಳಿದ್ದು ನಮಗೆ ಎಲ್ಲರಿಗೂ ಒದಗಲಿ, ಒಲುಮೆ ಎಲ್ಲರಲ್ಲಿ ನೆಲೆಸಲಿ, ಒಳಿತಾಗಲಿ. ನಮಸ್ತೆ. ಅಲ್ಲಿ ಅಮೃತರಿಂದಲೇ ಅಭಿನಂದನೆ ಬಂತು, ಬಹಳ ಚಂದವಾಯಿತು ಅಂತ ಹೇಳಿ ಅವರು ಆರಂಭದಲ್ಲೇ ಹೇಳಿದರು. ಕನಿಷ್ಠ 1 ಗಂಟೆ ಅಂತ ಹೇಳಿ 3 ವಿಭಾಗಗಳಲ್ಲಿ ಮಾತನಾಡಲಿಕ್ಕಿದೆ ಅಂತೇಳಿ, ಆದರೂ ಬಹಳ ಸಂಕ್ಷಿಪ್ತವಾಗಿ ಎಲ್ಲ ವಿಷಯಗಳನ್ನು ಅದು. ಹಾಗಾಗಿ ಜ್ಞಾನಾಮೃತಕ್ಕೆ, ಅಮೃತ ಸೋಮೇಶ್ವರಿಗೆ ಇಲ್ಲಿ ಸೇರಿದಂತೆ ಎಲ್ಲರಿಗೂ ಅವರು ಆ ಅಭಿನಂದನೆಯ ಮಾತುಗಳು ಸಂದಿದೆ ಅಂತ ಹೇಳಿಕೊಳ್ಳುತ್ತಾ, ಇದೀಗ ಕಾರ್ಯಕ್ರಮದ ಮುಕ್ತಾಯದ ಹಂತದಲ್ಲಿ ಜ್ಞಾನಾಮೃತದ ಅಧ್ಯಕ್ಷರು ಎಲ್ಲ ಕಾರ್ಯಕ್ರಮಗಳಲ್ಲಿ ಪ್ರತಿ ಪ್ರೋತ್ಸಾಹದೊಂದಿಗೆ ಎಲ್ಲರನ್ನು ಹುರಿದುಂಬಿಸುವವರು ಶ್ರೀಯುತ ಲಿಂಗಪ್ಪ ಸೀತಾದೇವ್ ಅವರು ವಂದನಾರ್ಪಣೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ವೇದಿಕೆಯಲ್ಲಿರುವ ಎಲ್ಲ ಹಿರಿಯರಿಗೆ ವಂದಿಸುತ್ತಾ, ಈ ನಮ್ಮ ಸಮಾರೋಪ ಸಮಾರಂಭದ ಧನ್ಯವಾದ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಡಾಕ್ಟರ್ ಅಮೃತ ಸೋಮೇಶ್ವರರ ಬಗ್ಗೆ ನಮ್ಮ ಈಶ್ವರ ಭಟ್ರವರು ಭಾಳ ಚೆನ್ನಾಗಿ ಹೇಳಿದರು. ಇದು ನಮ್ಮದೊಂದು ದೊಡ್ಡ ಯೋಗ ಅಂತೇಳಿ. ಬಹುಶಃ ನಮಗೆ ಇಲ್ಲಿಗೆ ಬರುವಾಗಲೇ ನಮಗೆ ಒಂದು ಆ ರೀತಿಯ ಭಾವನೆ ಬಂದಿತ್ತು, ಅದನ್ನೇ ಅವರು ಹೇಳಿದರು. ಅದೇ ರೀತಿ ವಿದ್ಯಾಧರ್ ಹೇಳಿದರು, ಇದೊಂದು ಸಂಸ್ಥೆಗೆ ಗೌರವ. ಅವರು ನಮ್ಮ ಸನ್ಮಾನವನ್ನು ಸ್ವೀಕರಿಸುವುದು ನಮ್ಮ ಸಂಸ್ಥೆಗೆ, ಅದರಲ್ಲಿ ನಾನು ಅಧ್ಯಕ್ಷನಾಗಿರುವುದು ಬಹುಶಃ ನಾನು ಪೂರ್ವದಲ್ಲಿ ಮಾಡಿದ ಪುಣ್ಯದ ಫಲ ಇರ್ಬೋದು. ಹಾಗಾಗಿ ಅವರ ಬಗ್ಗೆ ನಾನು ಹೆಚ್ಚು ಹೇಳೋದಿಲ್ಲ, ಯಾಕಂದರೆ ಪ್ರತಿಯೊಬ್ಬರು ಅವರ ಬಗ್ಗೆ ಹೇಳಿ ಆಗಿದೆ. ಆ ವಿದ್ವಾಂಸರಾದಂಥ ಡಾಕ್ಟರ್ ಅಮೃತೇಶ್ ಸ್ವಾಮೀಶ್ವರರವರಿಗೆ ಈ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದ್ದಕ್ಕಾಗಿ ಹಾಗೂ ನಮ್ಮ ಒಂದು ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕಾಗಿ, ಜೊತೆಯಾಗಿ ಅವರ ಧರ್ಮಪತ್ನಿಯವರು ನರ್ಮದಾ ಅವರು ಕೂಡ ನಮ್ಮನ್ನು ಸೇರಿಕೊಂಡಿದ್ದಾರೆ, ಅವರಿಬ್ಬರಿಗೂ ಧನ್ಯವಾದಗಳು. ಅದೇ ರೀತಿ ಈ ಸಮಾರಂಭಕ್ಕೆ ಒಂದು ಸೂಕ್ತ ವ್ಯಕ್ತಿ ಅಂದರೆ ದಿನಕರ ಬಚ್ಚನಗಡೆಯವರು ಒಂದು ಯೋಚನೆ ಮಾಡಿದರೆ ಅದು ತುಂಬ ಸರಿಯಾಗಿ ಇರ್ತದೆ. ಹಾಗಾಗಿ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರಿಗೆ ನಾನು ಹೇಳೋದಿಲ್ಲ, ಅಂದರೆ ಅವರು ಬಂದಿರುವುದು ದೊಡ್ಡ ವಿಶೇಷ. ಮತ್ತು ಇದಕ್ಕೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಬಹುಶಃ ಅವರಿಗಿಂತ ಒಳ್ಳೆಯ ವ್ಯಕ್ತಿ ಸಿಗಲಿಕ್ಕೂ ಇಲ್ಲ. ಹಾಗಾಗಿ ಅವರು ಬಂದಿದ್ದಾರೆ. ಮಾತ್ರವಲ್ಲ, ಭಾಳ ಚೆನ್ನಾಗಿ ಮಾತನಾಡಿದ್ದಾರೆ. ಬಹುಶಃ ಅವರ ಮತ್ತು ಅಮೃತ ಸೋಮೇಶ್ವರರವರ ನಿಕಟ ಸಂಪರ್ಕವನ್ನು ಅವರ ಮಾತಿನಲ್ಲಿ ನಾವು ಕಾಣಬಹುದಾಗಿದೆ. ಅವರು ಪ್ರಾರಂಭದಲ್ಲೇ ಹೇಳಿದ್ದಾರೆ, ಅವರು ಅಮೃತ ಸೋಮೇಶ್ವರರವರು ತನ್ನ ದೊಡ್ಡಸ್ತಿಗೆಯನ್ನು ತೋರಿಸದೇ ಇರುವುದೇ ಒಂದು ದೊಡ್ಡ ಕೆಟ್ಟ ಗುಣ ಅಂತೇಳಿ. ಅಂದರೆ
ಅಮೃತ ಸೋಮೇಶ್ವರ ಎಷ್ಟು ದೊಡ್ಡ ವ್ಯಕ್ತಿ, ಎಷ್ಟು ಗೌರವಾನ್ವಿತರು ಎನ್ನುವುದನ್ನು ಅವರ ಮಾತಿನಲ್ಲಿ ನಾವು ಕೇಳಿದೆ. ಅದನ್ನು ಅಲ್ಲಿಂದ ಪ್ರಾರಂಭಿಸಿ ಅವರು ಎಲ್ಲವನ್ನೂ ಹೇಳಿದ್ದಾರೆ. ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಶ್ರೀ ಸರ್ಪಂಗಳ ಈಶ್ವರ ಭಟ್ರು ನಮಗೆ ಹಲವಾರು ರೀತಿಯಲ್ಲಿ ಈ ಜ್ಞಾನಾಮೃತ ಮಂಗಳೂರಿಗೆ ನಮಗೆ ಸಹಕರಿಸಿದವರು. ಪ್ರಾಯಶಃ ನಾವು ಹತ್ತಿರದಲ್ಲಿ ನಮ್ಮ ಆತ್ಮೀಯರಾಗಿ ಹೆಚ್ಚು ಗೌರವಿಸುವಂಥ ವ್ಯಕ್ತಿಯವರು. ಯಾಕಂತೇಳಿದ್ರೆ ನಾನು ಭಾಳಷ್ಟು ಹಿಂದಿನಲ್ಲೇ ಅವರ ಸಂಪರ್ಕದಲ್ಲಿದ್ದವ. ಹಾಗಾಗಿ ಅವರ ಈ ಕಾರ್ಯಕ್ರಮದಲ್ಲಿ ಬಂದು ಭಾಳ ಉತ್ತಮ ಮಾತುಗಳನ್ನು ಆಡಿದ್ದಾರೆ. ಅವರಿಗೆ ಜ್ಞಾನಾಮೃತ ಮಂಗಳೂರು ಇದರ ಪರವಾಗಿ ಧನ್ಯವಾದಗಳು. ಇನ್ನು ಶ್ರೀ ಸುಂದರ್ ಶೆಟ್ಟಿ ಬೆಟ್ಟಂಪಾಡಿ ಅವರು ಇದು ಪ್ರಥಮ ಬಾರಿ ಅಲ್ಲ, ಅವರು ಜ್ಞಾನಾಮೃತ ಮಂಗಳೂರಿಗೆ ಬಂದು ನಮ್ಮ ಕಾರ್ಯಕ್ರಮವನ್ನು ಚಂದ ಮಾಡಿಕೊಟ್ಟದ್ದು ಇದೇನು ಹೊಸ್ತಲ್ಲ. ನನಗೆ ಇವತ್ತು ಸಂತೋಷದ ಅವರ ಮಾತಿನಲ್ಲಿ. ಯಾಕಂತೇಳಿದರೆ ಬೇರೆಯವರೆಲ್ಲ ಭಾಷಣ ಮಾಡಿದ್ದು, ಅವರು ಅದಲ್ಲ, ಅವರು ಮಾಡಿದ್ದು ಅವರು ಮತ್ತು ಅಮೃತ ಸೋಮೇಶ್ವರ ಅವರ ಒಂದು ನಿಕಟ ಸಂಪರ್ಕವನ್ನು ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಬಹುಶಃ ಅವರು ಎಷ್ಟು ಗೌರವಿಸುತ್ತಾರೆ ಅವರನ್ನು ಎನ್ನುವುದನ್ನು ಅವರ ಮಾತಿನಲ್ಲಿ ನಾವು ಕೇಳಿದ್ದೇವೆ. ಸುಂದರ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಶರತ್ ಕುಮಾರ್ ಕದ್ರಿ ಅವರು ಭಾಳ ಹಿಂದಿನಿಂದ ನಾವು ಅಂದರೆ ಈ ಜ್ಞಾನಾಮೃತ ಮಂಗಳೂರು ಸ್ಥಾಪನೆ ಆಗುವ ಮೊದಲೇ ನಮ್ಮ ಆತ್ಮೀಯರವರು. ಇದು ಆದ ಮೇಲೆ ಕೂಡ ಅವರು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಯಾವತ್ತು ನಾವು ಟೌನ್ ಹಾಲ್ನಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆವೋ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮಗೆ ಒಳ್ಳೆಯ ರೀತಿಯಲ್ಲಿ ಸಹಕರಿಸಿದವರು. ಅವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರುವುದು ಮತ್ತು ಈ ಸಮಾರಂಭದಲ್ಲಿ ಭಾಗವಹಿಸುವುದು ನಮ್ಮ ಪುಣ್ಯ ಅಂತ ಹೇಳ್ತಾ ಇದ್ದೇನೆ. ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ಅಮೃತ ಸೋಮೇಶ್ವರವರ ಸುಪುತ್ರರಾದ ಜೀವನ್, ಇವರಿಗೂ ಕೂಡ ಧನ್ಯವಾದಗಳು. ಮತ್ತು ಪೊಸಕುರಲ್ ಈ ಸಂಸ್ಥೆ ಇಲ್ಲದೆ ಹೋಗಿದ್ದರೆ ಬಹುಶಃ ಈ ಲಾಕ್ಡೌನ್ ಸಮಯದಲ್ಲಿ ನಮಗೆ ಭಾಳಷ್ಟು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಗ್ತಿರಲಿಲ್ಲ. ವಿದ್ಯಾಧರವರು ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ಮಾತ್ರವಲ್ಲ, ಅವರ ಒಂದು ಪ್ರೋತ್ಸಾಹ ನಿಜವಾಗಿ ನಮಗೆ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಪ್ರೇರಣೆ ನೀಡಿದೆ. ಅದರಲ್ಲೂ ಈ ಛಂದಸ್ಸು ನಾವು ಈಗಾಗಲೇ ಮಾತಾಡಿದಾಗೆ ಅದು ಕಬ್ಬಿಣದ ಕಡಲೆ, ಅದನ್ನು ಕಾರ್ಯಕ್ರಮ ಮಾಡುವಾಗ ನಿಜವಾಗಿ ನಾವು ಯಶಸ್ಸು ಆಗ್ಬೋದಾ ಎನ್ನುವ ಒಂದು ಸಂಶಯ ನಮ್ಮಲ್ಲಿತ್ತು. ಬಹುಶಃ ವಿದ್ಯಾಧರವಂಥವರು ಹಿಂದೆ ಇದ್ದರೆ ಎಂಥ ಕಾರ್ಯಕ್ರಮವನ್ನು ಕೂಡ ಮಾಡ್ಬೋದು ಅಂಥೇಳಿ ನಮಗೊಂದು ಅನುಭವ ಆಗಿದೆ. ಅವರಿಗೂ ಕೂಡ ಧನ್ಯವಾದ. ಅವರಿಗೆ ಮಾತ್ರ ಅಲ್ಲ, ಅವರ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಅವರಿಗೆ ಸಹಕಾರಿಗೆಲ್ಲೂ ಧನ್ಯವಾದ ಹೇಳ್ತಾ ಇದ್ದೇನೆ. ಹಾಗೆ ಈ ಅಂತರ್ಜಾಲ ತರಬೇತಿಯನ್ನು ನಾವು ಚಂದೋಬ್ರಹ್ಮ ನಾರಾಯಣ ಶೆಟ್ಟರ ಸ್ಮರಣಾರ್ಥವಾಗಿ ಮಾಡಿದ್ದು. ಇದಕ್ಕೆ ಸೇರಿಕೊಂಡ ವಿದ್ಯಾರ್ಥಿಗಳು ಶಿಬಿರಾರ್ಥಿಗಳಾಗಿ ಪ್ರಾಯಶಃ ಅವರು ಕೂಡ ನಮಗೆ ದೊಡ್ಡ ಆಸ್ತಿ ಅಂತ ನಾನು ತಿಳ್ಕೊಳ್ತೇನೆ. ಯಾಕಂತೇಳಿದರೆ ಈ ಕಾರ್ಯಕ್ರಮಕ್ಕೆ ಸೇರಿಕೊಳ್ಳುವ ಸಾಧ್ಯತೆ ಇರಲಿಲ್ಲ. ಈಗಾಗಲೇ ವಿಶ್ಲೇಷಣೆ ಆಯಿತು ಅದರದ್ದು. ಅವರು ಸೇರಿಕೊಂಡಿದ್ದಾರೆ. ಪ್ರತಿಯೊಬ್ಬರಿಗೂ ಅವರಿಗೆ ನಾವು ಧನ್ಯವಾದ ಹೇಳ್ತಾ ಇದ್ದೇವೆ. ಅದರ ನಾರಾಯಣ ಶೆಟ್ಟರ ಕುಟುಂಬಸ್ಥರು, ಅವರ ಧರ್ಮಪತ್ನಿ ಸುಶೀಲಾ ಅವರು ಕೂಡ ನಮಗೆ ಒಳ್ಳೆಯ ರೀತಿಯಲ್ಲಿ ಸಹಕಾರವನ್ನು ನೀಡಿದ್ದಾರೆ. ಅವರೊಬ್ಬರಂತಲ್ಲ, ಮನೆಯವರೆಲ್ಲರೂ ಎಲ್ಲ ರೀತಿಯಲ್ಲಿ. ಅವರ ಮಗ ಚೇತನ್ ಅವರು ಕೂಡ ನಮಗೆ ಸಹಕಾರ ನೀಡಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳು. ಹಾಗಾಗಿ ಈ ಕಾರ್ಯಕ್ರಮವು ಭಾಳ ಚಂದವಾಗಿ ಮೂಡಿ ಬರೋದಕ್ಕೆ ತಾವೆಲ್ಲ ನಮಗೆ ಸಹಕಾರ ನೀಡಿದರೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮ್ಮೊಂದಿಗೆ ಪ್ರೊಫೆಸರ್ ಅಮೃತ ಸೋಮೇಶ್ವರರವರ ಧರ್ಮಪತ್ನಿ ಶ್ರೀಮತಿ ನರ್ಮದಾ ಅಮೃತರವರಿದ್ದಾರೆ. ಅವರ ಮನೆಯವರೆಲ್ಲರೂ ಇದ್ದಾರೆ. ಮಗ ಜೀವನ್ ಇಲ್ಲಿದ್ದಾರೆ, ಚೇತನ್ ದೂರದಲ್ಲಿದ್ದರೂ ಅವರೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ ಬೆಳ್ತಂಗಡಿಯಲ್ಲಿ. ಅವರ ಕಾರ್ಯಕ್ರಮ, ಅವರ ಉದ್ಯೋಗದ ನಿಮಿತ್ತ ಅಲ್ಲಿದ್ದಾರೆ. ಆದರೆ ಎಲ್ಲರ ಸಹಕಾರ ಇದೆ. ನಾವು ಹೆಚ್ಚಾಗಿ ಬರುವಾಗ ಅವರೆಲ್ಲ ಇರ್ತಾರೆ ಇಲ್ಲಿ. ಒಮ್ಮೊಮ್ಮೆ ಅಪರೂಪಕ್ಕೊಮ್ಮೊಮ್ಮೆ ಸಂಧಿಸ್ತೇವೆ. ಅವರ ಮನೆಯವರು, ಅವರ ಬಂಧುಗಳೆಲ್ಲ ಈ ಕಾರ್ಯಕ್ರಮಕ್ಕೆ, ಈ ಒಲುಮೆಯಲ್ಲಿ ನಾವು ಸೇರಿದ್ದೇವೆ, ಒಲುಮೆಯಿಂದ ಸೇರಿದ್ದೇವೆ ಅಂತ ಹೇಳಿಕೊಳ್ತಾ ಈ ಎಲ್ಲ ಕಾರ್ಯಕ್ರಮಕ್ಕೆ ಯಕ್ಷಗಾನದ ಆಸಕ್ತರು ಮತ್ತು ಎಲ್ಲ ಸಮಾನ ಮನಸ್ಕರು ಪ್ರೋತ್ಸಾಹವನ್ನು ನೀಡಿ ಅಂತ ಕೇಳಿಕೊಳ್ಳುತ್ತಾ ಕಾರ್ಯಕ್ರಮಕ್ಕೆ ಮುಕ್ತಾಯದ ಘೋಷಣೆಯನ್ನು ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಒಲುಮೆಯ ಶುಭವಿರಲಿ. ಆತ್ಮೀಯ ವೀಕ್ಷಕ ಬಾಂಧವರೇ, ಜ್ಞಾನಾಮೃತ ಮಂಗಳೂರು ಮತ್ತು ಪೊಸಕುರಾಳ್ 24x7 ಇದರ ಜಂಟಿ ಆಶ್ರಯದಲ್ಲಿ ಜ್ಞಾನಾಮೃತ 1 ವರ್ಷಗಳ ಕಾಲ ನಡೆಸಿದಂತಹ ಛಂದಸ್ಸು ಅಧ್ಯಯನದ ಸಮಾರೋಪ ಸಮಾರಂಭದ ಯಕ್ಷಗಾನ ಛಂದೋಬುದಿ ಡಾಕ್ಟರ್ ಎನ್ ನಾರಾಯಣ ಶೆಟ್ಟರ
ಯಕ್ಷಗಾನ ಛಂದೋಬುದಿ ಇದರ ರಂಗ ಪ್ರಯೋಗದಲ್ಲಿ ಹಿಮ್ಮೇಳ ಕಲಾವಿದರಾಗಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ ಶ್ರೀಯುತ ಶಿವಪ್ರಸಾದ್ ಎಡಪದವು. ಕಳೆದ ಸಲಿಯು ಜ್ಞಾನಾಮೃತದ 1 ವಾರದ ಯಕ್ಷಗಾನ ಕಲರವ, ಕನ್ನಡ ಸಾಹಿತ್ಯ ಕಲರವ, ಬೇರೆ ಬೇರೆ ಸಾಹಿತಿಗಳ ಕವಿಗಳ 1 ವಾರದ ಯಕ್ಷಗಾನ ಅರ್ಥಗಾರಿಕೆ ಇದೇ ಹೊಸಕುರಲ್ನ ವಾಹಿನಿಯಲ್ಲಿ, ಹೊಸಕುರಲ್ ಸ್ಟುಡಿಯೋದಲ್ಲಿ ನಡೆದಿತ್ತು. ಅದರಲ್ಲೂ ಕೂಡ ಅವರು ನಮ್ಮೊಂದಿಗೆ ಸಹಕರಿಸಿದ್ರು. ಅವರನ್ನು ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ, ಜ್ಞಾನಾಮೃತ ಮತ್ತು ಹೊಸಕುರಲ್ 24x7ನ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತಗಳು ಶ್ರೀಯುತ ಶಿವಪ್ರಸಾದ್ ಎಡಪದವ ಅವರಿಗೆ. ಹಾಗೆ ಹಿಮ್ಮೇಳದಲ್ಲಿ ನಮ್ಮೊಂದಿಗೆ ಸಹಕರಿಸುತ್ತಿರುವವರು ಶ್ರೀಯುತ ದಯಾನಂದ ಮಿಜಾರ್ ಅವರನ್ನು ಕೂಡ ನಾನು ಎಲ್ಲವರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಶ್ರೀಯುತ ಸುದಾಸ್ ಕಾಪೂರ್ ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಶ್ರೀಯುತ ರಂಜಿತ್ ಸುಂಕದಕಟ್ಟೆ ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇದೀಗ ಅವರಿಗೆ ನಮ್ಮ ಸ್ವಾಗತದ ಗೌರವದ ಅಂಗವಾಗಿ ಜ್ಞಾನಾಮೃತ ಮಂಗಳೂರು ಇದರ ಅಧ್ಯಕ್ಷರು ಮತ್ತು ಅತಿಥಿಗಳು ಶ್ರೀಯುತ ಭಾಸ್ಕರ್ ಕಣಂತೂರು ಅವರು ಹೂ ನೀಡಿ ಪುಸ್ತಕದ ಸ್ಮರಣಿಕೆಯನ್ನು ನೀಡಿ ಅವರನ್ನು ಸ್ವಾಗತದ ಗೌರವವನ್ನು ಅರ್ಪಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಸುದಾಸ್ ಕಾವೂರ್ ಅವರಿಗೆ, ಹಾಗೆ ಶ್ರೀ ರಂಜಿತ್ ಸುಂಕದಕಟ್ಟೆ ಅವರಿಗೆ. ಎಲ್ಲರನ್ನು ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸ್ತಾ ನಮ್ಮ ಅತಿಥಿಯಾಗಿ ಬಂದು ಸಹಕಾರ ನೀಡಿದಂತಹ ಶ್ರೀಯುತ ಭಾಸ್ಕರ್ ಕಣಂತೂರ್ ಅವರಿಗೆಲ್ಲರ ಪರವಾಗಿ ಆತ್ಮೀಯವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶೇಷನಮಣಿಗೆ ವಾಕ್ಷಿ ಮಂಜೂಷಮಿದ ಆಮಾದೆ ಶಾರದಾಸ್ತನ ಬರ ಪೀಯೂಷ ಆಮಾದೆ ಶಾರದಾಸ್ತನ ಭರ ಪೀಯೂಷ ವಿಧವಳೈದೆಯೊಡೆಯ ಜಯಿಸಿದ ನಿದೆಯೋ ಇದವಳೈದೆಯೊಡಮಾಶಯಿಸಿದ ನಿಧಿಯು ಯಕ್ಷಕಲೆಯ ಅತಿಶಿಷ್ಟವು ಸರಸತಿಗಿದು ಮಕುಟದ ಗರಿ ಸರಸತಿಗಿದು ಮಕುಟದ ಗರಿ ಸರಸಾಬ್ದಿ ಶ್ರೇಣಿ ಮಥನ ಬಲಿಪನಗಸ್ತ್ಯಂಬೋ ಸುರಸೌರಭ ದಾಮೋದರ ಶಿರೋನ್ನತ
ಶೇಷಗಿರಿ ಮೇರು ನಗೋ ಸುರಸೌರಭದಾಮೋದರಗ ಶಿರೋನ್ನತದ ಕಲೆಯ ಶೇಷಗಿರಿ ಮೇರು ನಗೋ ಲಂಬೋದರ ವಾಣೀರಮೆ ಶಂಭು ಕಪರ್ದಿನಿ ದಿನೇಶನ್ ಆಶಾಧಿಪರಂ ನಂಬುದ ನಾರಾಯಣ ಗುರುವಂ ಬಲಗೊಂಬೆ ಗುರು ಬೊಮ್ಮ ಹರಿಹರ ತುಲ್ಯಂ ಯಕ್ಷಕಲಾ ಅದ್ಭುತ ನೋಟಂ ಪ್ರೇಕ್ಷಕ ಮಾನಸ ಪ್ರಫುಲ್ಲ ವಾಗ್ರತ ಕೂಟಂ ಅಕ್ಷಿಮನೋಹರ ನಾಟ್ಯಂ ಅಕ್ಷಯದಾನಂದಪೂರ್ಣ ನವರಸ ದೂಟಂ ಸರಸತಿಗಿದು ಮಕುಟದ ಅಗರಿ ಅಗರಿಯವರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತೇನೆ. ಹಾಗೆಯೇ ಸರಸಾತಿ ಶ್ರೇಣಿ ಮದನ ಬಲಿಪಂ ಅಗಸ್ತ್ಯಂ ಬಲಿಪರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತೇನೆ. ಸುರ ಸೌರಭ ದಾಮೋದರ ಆ ಭಾಗವತರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸುತ್ತೇನೆ. ಹೀಗೆ ಯಕ್ಷಗಾನದಲ್ಲಿ ಚೇತನ ಸ್ವರೂಪಿಗಳಾಗಿ ಅಲೌಕಿಕವಾಗಿ ಇಂದಿನ ತನಕವೂ ಸ್ಮರಣೆಯಲ್ಲಿರುವಂತಹ ಸರ್ವ ಮಹನೀಯರನ್ನು ಸ್ಮರಿಸುತ್ತಾ ಇಂದು ಯಕ್ಷಗಾನ ಛಂದೋಂಬುದಿಯ ರಂಗಪ್ರಯೋಗದ ಕುರಿತಾಗಿ ಮಥನ ಮಾಡುತ್ತಾ ಇದ್ದೇನೆ, ಚಿಂತಿಸುತ್ತಾ ಇದ್ದೇನೆ. ಎಣತೋರು ಗುತ್ತಿನ ನಾರಾಯಣ ಕವಿಗಳು ರಚಿಸಿರುವಂತಹ ಶಾಸ್ತ್ರಗ್ರಂಥವೇ ಯಕ್ಷಗಾನ ಛಂದೋಂಬುದಿ. ಆ ಯಕ್ಷಗಾನ ಛಂದೋಂಬುದಿಯಲ್ಲಿ ಯಕ್ಷಗಾನ ಪ್ರಸಂಗಗಳು ಹೇಗೆ ಬೆಳೆದು ಬಂದಿವೆ, ಅದರ ವಿನ್ಯಾಸ ಹೇಗಿದೆ ಎನ್ನುವುದನ್ನು ತಿಳಿಯುವಂತಹ ಮಹತ್ವದ ವಿಚಾರವನ್ನು ಪುದುವಟ್ಟಾಗಿ ಇರಿಸಿರುವಂತಹ ಗ್ರಂಥವದು. ಹಾಗಾಗಿ ಅದರ ಮಥನವಾಗುವಂತಹ ಸಂದರ್ಭವಿದು. ಈ ಸಂದರ್ಭದಲ್ಲಿ ನಾನು ಓರ್ವನೇ ಏಕಮುಖವಾಗಿ ಮಾತನಾಡುತ್ತಾ ಇದ್ರೆ ರಸಪ್ರದವಾಗುವುದಿಲ್ಲ. ಹಾಗಾಗಿ ಸತಿ ಇದ್ದಾಳೆ ಭ್ರಮಿನಿ, ಅವಳ ಜೊತೆಗೆ ಬೆರೆತು ಸರಸ ಸಂವಾದವನ್ನು ಮಾಡಿದೆ ಎಂದಾದರೆ ಮನಸ್ಸಿಗೆ ಸಂತೋಷವೇ ಆಗುತ್ತದೆ. ಹಾಗಾಗಿ ಆಕೆಯನ್ನು, ನನ್ನ ಮನೋವಲ್ಲಭೆಯನ್ನು ಈ ಕಡೆಗೆ ಬರೆಸ್ತೇನೆ. ಬಾಲೆ ಭಾಮಿನಿ ಮೃದ್ಯರ ದೇವಾಣಿ ಪುಟಿ ದೊಲೆಯೋತ್ತೆಯ ಗತಿ ಮಧ್ಯರ ದೇವಾಣಿ ಮುಡಿ ದೊಲೆಯೋತ್ತಿಹ ಗತಿ ಗಣತಿ ತೋಲ ನಿಲ್ಮಯ ಶಾಂದೋ ಗತಿ ಗಣತಿ ತೋಲ ನಿಲ್ಮಯ ಶಾಂದೋ ಬಿತ್ತರದಿ ಕೃತಿ ಗುಣ ಸಮುರತ್ತೋ ಬಿತ್ತರದಿ ಕೃತಿ ಗುಣ ಸಮುರತ್ತೋ ಯಕ್ಷಾಂಧ ಭೂಪನಿಧಿ ಆನೋ ನೃತ್ಯರ ದೇವಾನಿ ಮುಡಿ ತೊಲೆಯೊತ್ತಿಯ ಗತಿ ಗಣತಿ ತೋಲ ನಿರ್ಮಯ ಚಂದೋ ಮೊತ್ತ ಮೊದಲಾಗಿ ನಿಮ್ಮ ಚರಣಾಕ್ರಿಯೆಗಳಿಗೆ ಶಿರವಾಗಿ ವಂದಿಸಿಕೊಳ್ಳುತ್ತಾ ಇದ್ದೀನಿ. ಶುಭಮಸ್ತು. ಪ್ರಾಣಕಾಂತ, ಪ್ರಾಣಕಾಂತೆ, ಪ್ರಭಾಕರಣ ಪ್ರಖರವಾದಂತಹ ಪ್ರಭೆಗೆ ಯಾವ ರೀತಿಯಾಗಿ ಕಮಲವು ಅರಳುತ್ತದೆಯೋ ನನ್ನನ್ನು ಕಂಡ ಕ್ಷಣದಲ್ಲಿ ನಿಮ್ಮ ಮುಖ ಕಮಲವು ಅರಳುವುದಕ್ಕೆ ಮುಂದಾಯಿತಲ್ಲವೇ? ನಿನ್ನನ್ನು ಕಂಡಾಗ ನನ್ನ ಮುಖವು ಅರಳದೆ ಇರುತ್ತದೆ ಅಲ್ಲವೇ?
ನನ್ನ ಸಹಧರ್ಮಿಣಿ ನೀನು. ಸರಿ. ನನ್ನನ್ನೇ ಅನುಸರಿಸಿಕೊಂಡು ಬಂದವಳು. ನನಗೆ ಹೇಗಿರ್ಬೇಕು ಹಾಗೆ ಇರ್ತೀಯ ಅಲ್ವೇ? ಹಾಗಾಗಿಯೇ ಸಂತೋಷವಾಗುತ್ತಾ ಇದ್ದೇನೆ ನನ್ನ ಕಾಣುವಾಗ. ಪ್ರಭು, ಪತಿಯ ಹೃದಯವನ್ನು ಅರಿತು ನಡೆಯಬೇಕಾದದ್ದು ಸತ್ಯಾದವಳ ಕರ್ತವ್ಯ. ಹೌದು. ಪತಿಯ ನಡೆಯಾಗಲಿ ನುಡಿಯಾಗಲಿ ಅದನ್ನೇ ವೇದವಾಕ್ಯವೆನ್ನುವ ಹಾಗೆ ತಿಳಿದುಕೊಂಡು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದದ್ದು ಅದು ಹೆಣ್ಣಾದವಳ ಕರ್ತವ್ಯ. ಸರಿ ಅಲ್ವೇ? ಅಂತೆಯೇ ನೀವು ಹೇಳಿದ ಹಾಗೆ ನಮ್ಮದಾದಂತಹ ದಾಂಪತ್ಯ ಜೀವನವು ಸುಖಮಯವಾಗಿಯೇ ಸಾಗುತ್ತಾ ಉಂಟು. ಒಂದು ರಥದ 2 ಚಕ್ರಗಳಂತೆ ಅನ್ಯೋನ್ಯತೆಯಿಂದ ನಾವಿದ್ದುಕೊಂಡು ನಮ್ಮ ಬದುಕನ್ನು ಮುಂದೂಡುತ್ತಾ ಇದ್ದೇವೆ. ಅಲ್ವೇ? ಚೆನ್ನಾಗಿ ನಡೆಸ್ತಾ ಇದ್ದೇವೆ. ಮದುವೆಯಾದ ಆರಂಭದಿಂದ ಇಲ್ಲಿಯ ತನಕ ನಮ್ಮ ಜೀವನದಲ್ಲಿ ಯಾವುದೇ ಕುಂದುಕೊರತೆಗಳು ಬಾಧಿಸಿದ್ದಿಲ್ಲ ಪ್ರಭು. ಆದರೆ ಅನಿರೀಕ್ಷಿತವಾಗಿ ನನ್ನನ್ನು ಕರೆದಿರಲ್ಲ. ಕರೆದಂತಹ ಕಾರಣವೇನು? ವಿಚಾರದ ಮತನವೇನು ಹೇಳಬಹುದೇ? ಸಂತೋಷದ ವಿಚಾರವನ್ನು ಹೇಳುವುದಕ್ಕಾಗಿ ಮುಂದಾಗುತ್ತಾ ಇದ್ದೇನೆ. ಏನದು? ಆಲಿಸಬೇಕು. ಸರಿ ಸರಿ. ಇದು ಯಕ್ಷಗಾನ ಕವಿಗಳ ನಿಧಿ ನಿಧಿ ಇದು ಯಕ್ಷಗಾನ ಕವಿಗಳ ನಿಧಿ ಎತ್ತರದಿ ನುಡಿವೆಲ್ಲ ಮೈ ಸಿರಿಮಣಿಗಳಿಗೆ ವಿಜಯೈದೆ ಕನ್ನಡಾಂಬೆಯ ಪದಕಬಾರ ಕಲಲ ವೈಖರಿ ಕೃತಮಂದ್ರ ವಿಧಿಯೈದೆ ಕನ್ನಡಾಂಬೆಯ ಪದಕ ಪರ ಕಲಲ ವೈಖರಿ ಕೃತಮಂದ್ರ ಇದು ಯಕ್ಷಗಾನ ಕವಿಗಳ ನಿಧಿ ನಾವು ದಿನನಿತ್ಯವೂ ವಿಚಾರಗಳ ಕುರಿತಾಗಿ ಸರಸ ಸಂವಾದವನ್ನು ನಡೆಸುತ್ತಾ ಇರುತ್ತೇವೆ. ಹೌದು. ಯಾಕೆಂದರೆ ಜ್ಞಾನವೆನ್ನುವುದು ಅಮೃತದಂತೆ. ಅಲ್ಲವೇ? ಅದನ್ನು ಸವಿದಷ್ಟು ಮತ್ತೆ ಮತ್ತೆ ಸವಿಯಬೇಕೆನ್ನುವುದು ನಿನಗೂ ಅನಿಸುತ್ತದೆ, ನನಗೂ ಅನಿಸುತ್ತದೆ. ಖಂಡಿತ. ಶಾಸ್ತ್ರವಾಗಲಿ ಅಥವಾ ಕಲಾ ವಿಚಾರವಾಗಲಿ ಹೀಗೆ ಒಂದೊಂದು ವಿಚಾರದಲ್ಲಿ ನಾವು ದಿನನಿತ್ಯವೂ ಸರಸದ ಚಿಂತನ ಮಂಥನವನ್ನು ಮಾಡುತ್ತಾ ಇರುತ್ತೇವೆ. ಸರಿ ಸತಿ, ಈ ದಿನ ವಿಶೇಷವಾಗಿ ನಿನ್ನನ್ನು ಬಳಿಗೆ ಬರೆಸಿದ್ದೇನೆ. ಯಾಕೆ ಗೊತ್ತೇ? ಯಾಕೆ? ಯಕ್ಷಗಾನ ಚಂದೋಂಬುದಿಯ ರಂಗ ಪ್ರಯೋಗವನ್ನು ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ. ಹಾಗಾಗಿ ಆ ಚಂದೋಂಬುದಿ ಎನ್ನುವಂತಹ ಗ್ರಂಥ ಮೊದಲೇ ಇದೆ. ಛಂದಸ್ಸಿನ ಕುರಿತಾಗಿ ರಚನೆಯಾಗಿರುವಂತಹ ಶಾಸ್ತ್ರ ಗ್ರಂಥ ಅದು ನಾಗವರ್ಮನಿಂದ ರಚಿಸಲ್ಪಟ್ಟಿರುವುದು. ಸರಿ. ಅದು ಪುರಾತನವಾದ್ರೆ ಈಗ ಹೊಸತನಕ್ಕೆ ಸಂಬಂಧಪಟ್ಟು ಈ ಅರ್ವಾಚೀನ ಕಾಲದಲ್ಲಿ ಯಕ್ಷಗಾನ ಚಂದೋಮುದಿಯ ಶಾಸ್ತ್ರ ಗ್ರಂಥ ರಚನೆಯಾಗಿದೆ. ರಚನೆಯಾಗಿ ಈಗಾಗಲೇ 2-3 ಶತಕಗಳು ಸಂದು ಹೋಗಿವೆ, ಲೋಕಾರ್ಪಣ ಆಗಿವೆ. ಮಾತ್ರವಲ್ಲ, ಅದನ್ನು ರಚಿಸಿದಂತಹ ಎಳತ್ತೂರು ಗುತ್ತಿನ ಶ್ರೇಷ್ಠ ಕವಿವರ್ಯರಾಗಿರುವಂತಹ ನಾರಾಯಣ ಗುರುಗಳು ಇಂದು ಲೋಕೋತ್ತರವಾದಂತಹ ಕೀರ್ತಿಯನ್ನು ಸಂಪಾದಿಸಿ ಕೀರ್ತಿ ಶೇಷರಾಗಿದ್ದಾರೆ. ಸರಿ. ಆದರೆ ಅವರು ರಚಿಸಿರುವಂತ, ಅವರು ಇಲ್ಲಿ ಕೊಟ್ಟು ಹೋಗಿರುವಂತಹ ಆ ಉದುವಟ್ಟು ಅದು ಕಾಲಕಾಲಕ್ಕೆ ಪ್ರಭಾವಿತವಾಗುತ್ತಲೇ ಪರಿಣಾಮವನ್ನು ಬೀರುತ್ತಲೇ ಅಮರ ಕೃತಿಯಾಗಿ ಉಳಿಯುತ್ತದೆ ಎನ್ನುವುದಕ್ಕೆ ಸಂದೇಹವೇ ಇಲ್ಲ. ಹೌದು. ಹಾಗಾಗಿ ಆ ಯಕ್ಷಗಾನ ಚಂದೋಮುದಿಯ ಶಾಸ್ತ್ರ ಗ್ರಂಥವನ್ನು ತಿಳಿಯುವಂತಹ ಕುತೂಹಲದಿಂದ ನಾನಿಂದು ಮುಂದಾಗಿದ್ದೇನೆ. ಸರಿ. ಅದ್ರ ಬಗ್ಗೆ ನಾವು ಆವಾಗ ತಿಳಿಯುತ್ತಲೇ ಬಂದವರು. ಹೌದು. ನೀನು ಹಾಡುತ್ತೀಯ, ನೀನು ವಾಚಿಸ್ತೀಯ, ನೀನು ಅದರ ಕುರಿತಾಗಿ ಜಿಜ್ಞಾಸೆಗಳನ್ನು ವ್ಯಕ್ತಪಡಿಸ್ತೀಯ, ಪ್ರತ್ಯುತ್ತರವನ್ನು ನೀಡುತ್ತಾ ನಾವು ಅದೆಷ್ಟೋ ದಿನಗಳ
ಕಾಲ ಚರ್ಚಿಸಿದ್ದೇವೆ ಅಲ್ಲವೇ? ಈವಾಗಲೂ ಅದರ ವಿಚಾರವನ್ನು ಚರ್ಚಿಸುವುದಕ್ಕಾಗಿ ಮುಂದಾಗಿದ್ದೇವೆ. ಯಾಕೆ? ಮತನ ಮಾಡುತ್ತಾ 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 ಹೊಸ ಹೊಸ ರತ್ನಗಳನ್ನು ಆಯ್ದುಕೊಳ್ಳುವುದಕ್ಕೆ ಪೂರಕವಾಗುತ್ತದೆ, ಪ್ರೇರಕವಾಗುತ್ತದೆ ಯಕ್ಷಗಾನ ಚಂದ್ರಮೂರ್ತಿಯ ಗ್ರಂಥ. ಸರಿ. ಹಾಗಾಗಿ ಆ ವಿಚಾರವಾಗಿ ನಾನು ಚರ್ಚಿಸುವುದಕ್ಕೆ ಮುಂದಾಗಿದ್ದೇನೆ. ಒಪ್ಪಿಗೆ ತಾನೆ? ಖಂಡಿತವಾಗಿ. ಸರಿ. ಇನ್ನು ಆ ಗ್ರಂಥವನ್ನು ನೀನು ನೋಡಿದವಳಿದ್ದಿ, ಹೌದು, ನಾನೂ ನೋಡಿದವನಿದ್ದೇನೆ. ಗ್ರಂಥದ ಆರಂಭದಲ್ಲಿ ಹೇಗಿದೆ? ಕವಿ ನಮನ ಎನ್ನುವುದಿದೆ. ಹೌದು. ಕಲೆಯಲ್ಲಿ ಬೆಳೆದವರು, ಕಲೆಯಲ್ಲಿ ಮೆರೆದವರು, ಆ ಚಂದ್ರಾರ್ಕವಾದಂತಹ ಕೀರ್ತಿಯನ್ನು ಸಂಪಾದಿಸಿದವರು, ಶತಕಗಳಿಂದ ತಮ್ಮ ಕೀರ್ತಿಯನ್ನು ಉಳಿಸಿಕೊಂಡು ಬಂದವರು, ಅವರ ನಾಮಾವಳಿಗಳನ್ನು ವಾಚಿಸುವೆಯಾ? ನನ್ನಿಂದ ಆದಷ್ಟು ಪ್ರಯತ್ನಿಸುತ್ತೇನೆ. ಸರಿ ಪ್ರಭು. ಪರಮ ಕವಿ ಪಾರ್ಥಿಸುಪ್ಪ ಪರಮ ಕವಿ ಪಾರ್ಥಿಸುಪ್ಪನು ನಗರ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯರು ದೇವಿದಾಸಂ ರಾಮರು ದೇವಿದಾಸರು ನರಸಿಂಹ ಶಾಸ್ತ್ರಿ ಆ ನರಸಿಂಹ ಶಾಸ್ತ್ರಿಗಳು ಪಾಂಡೇಶ್ವರ ವೆಂಕಟ ವೆಂಕಟರು ವಿಷ್ಣು ಶಂಭು ನಾಗಪ್ಪಯ್ಯ ವಿಷ್ಣು ಶಂಭು ನಾಗಪ್ಪಯ್ಯರು ಹಿರಿಯಣ್ಣ ಮುದ್ದಣ ಮುದ್ದಣರು ಕಾಸರಗೋಡಿನ ಸುಬ್ಬರಾಯ ಕೃಷ್ಣಯ್ಯರ್ಗಳು ಕಾಸರಗೋಡಿನ ಸುಬ್ಬಯ್ಯ ಕೃಷ್ಣಯ್ಯರು ಪರಮೇಶ್ವರಯ್ಯ ಮೂಲಿಗೆಯ ರಾಮಕೃಷ್ಣಯ್ಯ ಮೂಲಿಗೆಯ ರಾಮಕೃಷ್ಣಯ್ಯ ವಾಸುದೇವ ಪ್ರಭುಗಳು ಬಲಿಪರಗರಿ ಬಲಿಪರು ಅಗರಿಯವರು ಸಂಕಯ್ಯ ಸಂಕಯ್ಯರು ವಿಮಲ ವಿನಯದ ಗುರ್ಗಿ ಸೂರ್ಯನಾರಾಯಣರು ಸೂರ್ಯನಾರಾಯಣ ಉಪಾಧ್ಯಾಯರು ಈ ಕಲೆಯಾತ್ಮದೀಪ್ತ ಗುಣಮಣಿಗಳೆನಿಪ ಸತ್ಕೀರ್ತಿಕಾಯದ ಅಮರರ ನುತಿಪೇಗೆ ಸತ್ಕೀರ್ತಿಕಾಯದ ಮರರ ನುತಿಪೇಗೆ ಮೇರು ನಿಭ ಸಕಲ ಶಾಸ್ತ್ರ ವಿಶಾರದ ಕುಕ್ಕಿಲದ ಕೃಷ್ಣ ಭಟ್ಟ ಸುಜನ ಮಂದಾರೋ ಕೇಶವ ಭಟ್ಟರು ಸೂರಿಸುಗುಡಿ ಸೇಡಿಯ ಪುರವರತಿ ಮಾನ್ಯರು ತಾಳ ಗಣ ಲಕ್ಷಣಗಳ ಬೇಳಿದ ಗುಣಚಂದ್ರನೋರ್ವ ಚಾಂದಸ್ಸನವದ ಮೂಲ ಮುಳಿದ ದಿಗ್ದರ್ಶನ ಕೋಲೈಸಿಗೆ ನಾಗವಮ್ಮ ಜಯಕೀರ್ತಿಯರು ನಾಗವರ್ಮ ಜಯಕೀರ್ತಿಯರೋ
ಹಾ ಶಿಷ್ಯರು ಗುರುವಿನ ಮುಂದೆ ಕವಿಗಳ ಹೆಸರುಗಳನ್ನು, ಅಂತೆಯೇ ಭಾಗವತ ಶಿರೋಮಣಿಗಳ ಹೆಸರುಗಳನ್ನು ನಿಮ್ಮ ಮುಂದೆ ನಾನು ಹೇಳುವುದಕ್ಕೆ ಮುಂದಾಗಿ ಪ್ರತಿಯೊಬ್ಬರನ್ನು ನೆನಪಿಸುತ್ತಾ ಬಂದೆ ಅಲ್ಲವೇ? ಎಲ್ಲವನ್ನು ನೀವು ಕಿವಿಯಾರ ಕೇಳಿದ್ದೀರಲ್ವಾ? ಸರಿ. ಹೇಗೆ ಸರಿ ಉಂಟಾ? ಅವರಿಗೆ ಸಲ್ಲುವಂತಹ ಗೌರವವನ್ನು ಸಲ್ಲಿಸಬೇಕು ಎನ್ನುವಂತಹ ಉದ್ದೇಶದಿಂದಲೇ ಆ ಗೆಳತ್ತೂರಿನ ನಾರಾಯಣ ಕವಿವರಿಯರು ತಮ್ಮ ಗ್ರಂಥದ ಆರಂಭದಲ್ಲಿ ಸಾಧಕರನ್ನು, ಕೀರ್ತಿಶೇಷರನ್ನು ಸ್ಮರಿಸಿದ್ದಾರೆ. ಅಲ್ಲಿ ಯಕ್ಷಗಾನದ ಕಲಾ ಸಾಧಕರನ್ನು ಹೆಸರಿಸುತ್ತಾ ಅವರನ್ನು ಸ್ಮರಿಸುತ್ತಾ ಬಂದಂತೆ ಕರಾವಳಿ ನಾಡಿನ ಕವಿಗಳಾಗಿ ಮೆರೆದಿರುವಂತಹ ಕೃಷ್ಣ ಭಟ್ಟರು ಹುಲಿಗಿಳದವರು, ಹಾಗೆಯೇ ಮಂದಾರವರು ಕೇಶವ ಭಟ್ಟರು, ಮತ್ತೆ ಸೇಡಿಯಾಪು ಕೃಷ್ಣ ಭಟ್ಟರು ಅಷ್ಟೇ ಅಲ್ಲದೆ ಆಮೇಲೆ ಛಾಂದಸರಾಗಿರುವಂತಹ ಗುಣಚಂದ್ರನನ್ನು ಹಾಗೆಯೇ ನಾಗವರ್ಮನನ್ನು ಧ್ಯಾನಿಸುತ್ತಾ ಕವಿತೆಯ ವಿಚಾರಗಳನ್ನು ಮತಿಸುತ್ತಾ ತಾವು ಗ್ರಂಥದಲ್ಲಿ ನೀಡಬೇಕಾದುದು ಏನು ಎನ್ನುವುದನ್ನು ಚಿಂತಿಸಿದ್ದಾರೆ. ಆದರೆ ಯಕ್ಷಗಾನ ಛಂದೋಮುದಿಯ ಬಗ್ಗೆ ನಾವು ತಿಳಿದುಕೊಳ್ಳಬೇಕಿದ್ರೆ, ಆ ಗ್ರಂಥದ ಒಳ ಪ್ರವೇಶ ಮಾಡಬೇಕಿದ್ರೆ ಛಂದಸ್ಸಿನ ಮೂಲ ಮಾತೃಕೆಗಳ ಬಗ್ಗೆ ನಾವು ತಿಳಿಯಬೇಕಾಗುತ್ತದೆ ಅಗತ್ಯವಾಗಿ. ಹಾಗಾಗಿ ಆ ಬಗೆಗೆ ಇರುವಂತಹ ವಿಚಾರವೇನು ಆಲಿಸುತ್ತೀಯಾ? ಹೇಳಿ. ನಯದಕ್ಷರಗಣಕೆವುದು ಯಮತ ರಾಜಬಾನ ಸಲಗಂ ಸೂತ್ರೋ ಪ್ರಿಯೇ ತರದಿನಹುದು ಗುರು ಲಘು ಮಯಾದಿ ಮಧ್ಯಾಂತ ಮನ ಭಯ ಜರ ಸತಗಣೋ ಅರಿದಂ ತಚ ವಶ ಸೂತ್ರೋ ಅರಿದಂ ತಚ ವಶ ಸೂತ್ರೋ ಗೋ ಬರೆ ದ್ವಿಕ ತ್ರಿಕ ಚತುಷ್ಕ ಪಂಚಕ ಷಷ್ಠೋ ನೆರೆ ಮಾತ್ರ ಗಣದಾಧ್ಯಕ್ಷರ ನೆರೆ ಮಾತ್ರ ಗಣದಾಧ್ಯಕ್ಷರ ಗಣ ಸನ್ನಿಧವೋ ಶೇಷ ಮಿಶ್ರ ಗಣಗಳು ಶೇಷ ಮಿಶ್ರ ಗಣಗಳು ಗಾನದ ಹಿನ್ನೆಲೆಯಾಗಿ ಛಂದೋಬಂಧವಿರುತ್ತದೆ. ಆ ಛಂದೋಬಂಧವನ್ನು ತಿಳಿಯುವುದಕ್ಕಾಗಿ ಅವುಗಳಲ್ಲಿರುವಂತಹ ಮಾತ್ರೆಗಳನ್ನು ನಾವು ಅರಿತುಕೊಳ್ಳಬೇಕಾಗುತ್ತದೆ. ಎಲ್ಲರೂ ತಿಳಿದಿರುವಂತೆ ಲಘು ಗುರುಗಳೆನ್ನುವಂತಹ ವಿಚಾರವನ್ನು ಅರಿತಿದ್ದಾರೆ. ಲಘು ಅಂದ್ರೆ ಒಂದು ಮಾತ್ರೆ ಅಲ್ಲವೇ? ಗುರು ಅಂದ್ರೆ 2 ಮಾತ್ರೆ ಬಾಳುತ್ತದೆ. ಆ ಲೆಕ್ಕದಲ್ಲಿ ಏನೆಲ್ಲ ವೈವಿಧ್ಯಗಳಿದೆ ಎನ್ನುವುದನ್ನು ತಿಳಿಯುವುದಕ್ಕಾಗುತ್ತದೆ. ಮೊದಲಾಗಿ ನಾವು ಅಕ್ಷರಗಣಗಳ ಬಗ್ಗೆ ತಿಳಿಯೋಣ. ಸರಿ. ಯಮಾತ ರಾಜವಾನ ಸಲಗಂ ಎನ್ನುವಂತಹ ಒಂದು ಸೂತ್ರ ಇದೆ. ಅಕ್ಷರಗಣಗಳು ಒಟ್ಟು 8 ಇರುತ್ತವೆ. 3 ಅಕ್ಷರಗಳಿರುತ್ತವೆ. 3 ಅಕ್ಷರಗಳಲ್ಲಿ ಗುರು ಹೇಗಿರುತ್ತದೆ, ಲಘು ಹೇಗಿರುತ್ತದೆ ಎನ್ನುವುದನ್ನು ತಿಳಿಯುವುದಕ್ಕಾಗಿಯೇ ಈ ಸೂತ್ರ ಇರುವಂತದ್ದು. ಪಾಲೆ
ಯಮಾತ ಅಂದ್ರೆ ಅದು ಯಗಣವಾಗುತ್ತದೆ. ಲಘು 2 ಗುರುಗಳು ಅಲ್ಲಿ ಇರುತ್ತದೆ. ಇನ್ನು ಮಗಣವಾದರೆ ಮಾತಾರ ಅಲ್ಲಿ 3 ಗುರುಗಳು ಇರ್ತವೆ. ಹೀಗೆ ಯಮತಾ ರಾಜವಾನ ಸಲಗಂ ಎನ್ನುವಂತಹ ಸೂತ್ರವನ್ನು ಹಿಡಿದುಕೊಂಡು ಅದರ ಮೊದಲಿರುವಂತಹ 8 ಅಕ್ಷರಗಳು ಆ ಅಕ್ಷರಗಣಗಳು 8ರ ಹೆಸರಾಗುತ್ತವೆ. ಮಗಣ, ಯಗಣ, ತಗಣ, ಸಗಣ ಇತ್ಯಾದಿ 8 ಗಣಗಳು ಹೇಗಿರುತ್ತದೆ ಎನ್ನುವುದನ್ನು ತಿಳಿಯುವುದಕ್ಕಾಗಿ ಕ್ರಮವಾಗಿ 3 ಅಕ್ಷರಗಳನ್ನು ಹಿಡಿದಾಗ ಅಲ್ಲಿರುವಂತಹ ಲಘು ಗುರುಗಳ ಭೇದವನ್ನು ಗುರುತಿಸಿದಾಗ ನಮಗೆ ಅಕ್ಷರ ಗಣಗಳು ಏನು ಎನ್ನುವುದನ್ನು ಗೊತ್ತಾಗುತ್ತದೆ, ತಿಳಿಯುವುದಕ್ಕಾಗುತ್ತದೆ. ಇದು ಅಕ್ಷರಗಣಗಳ ವಿಚಾರವಾದರೆ ಅಕ್ಷರಗಣಗಳನ್ನು ನಾವು ತಿಳಿದೆವು ಎಂದಾದರೆ ವೃತ್ತಗಳನ್ನು ತಿಳಿಯುವುದಕ್ಕಾಗುತ್ತದೆ. ಕರ್ನಾಟಕ ಖ್ಯಾತ ವೃತ್ತಗಳಿವೆ ಅಲ್ಲ, ಹೇಳಂತೆ ಹೆಸರು ಚಂಪಕಮಾಲ, ಉತ್ಪಲಮಾಲ, ಶಾರ್ದೂಲ, ಶ್ರದ್ಧರ ವೃತ್ತ, ಹೌದು, ಮಹಾಶ್ರದ್ಧರ, ಹೌದು, ಮತ್ತೇವ ವಿಕ್ರೀಡಿತ. ಹೀಗೆ 6 ವೃತ್ತಗಳು ಈಗಾಗಲೇ ಖ್ಯಾತವಾಗಿವೆ, ಕಾವ್ಯಗಳಲ್ಲಿ ಹಾಸು ಹೊಕ್ಕಾಗಿವೆ. ಖಂಡಿತ. ಅಷ್ಟು ಮಾತ್ರವಲ್ಲ, ಬೇರೆ ಬೇರೆ ಮಲ್ಲಿಕಾಮಾಲ ಇತ್ಯಾದಿ ವೃತ್ತಗಳು ಅವೆಷ್ಟೋ ವೈವಿಧ್ಯಗಳು ಕಾವ್ಯ ಸಮುಚ್ಚಯದಲ್ಲಿ ಸೇರಿ ಹೋಗಿವೆ. ಹೀಗೆ ಅಕ್ಷರಗಣಗಳನ್ನು ತಿಳಿಯುತ್ತಾ ಅಕ್ಷರವೃತ್ತಗಳನ್ನು ತಿಳಿಯುವುದಕ್ಕಾಗುತ್ತದೆ. ಇನ್ನು ಮಾತ್ರಾಗಣಗಳನ್ನು ತಿಳಿದರೆ ಮಾತ್ರಾಗಣಗಳಿರುವಂತಹ ಪದ್ಯಗಳನ್ನು ತಿಳಿಯುವುದಕ್ಕಾಗುತ್ತದೆ. ಮಾತ್ರಾಗಣಗಳು ಹೇಗಿರುತ್ತದೆ? ದಗಣ ಅಂದ್ರೆ 2 ಮಾತ್ರೆ, ತಗಣ ಅಂದ್ರೆ 3 ಮಾತ್ರೆ, ಚಗಣ ಅಂದ್ರೆ 4 ಮಾತ್ರೆ, ಪಗಣ ಅಂದ್ರೆ 5 ಮಾತ್ರೆ, ಶಗಣ ಅಂದ್ರೆ 6 ಮಾತ್ರೆ. ಹೀಗೆ ತಿಳಿಯುವುದಕ್ಕಾಗುತ್ತದೆ. ಈ ಗಣದ ಆದಿ ಅಕ್ಷರಗಳನ್ನು ನಾವು ತಿಳಿದರೆ ಅದು ಇಂತಹ ಗಣಗಳೆಂದು ತಿಳಿಯುವುದಕ್ಕಾಗುತ್ತದೆ. ಮಾತ್ರವಲ್ಲ, ಯಕ್ಷಗಾನ ಚಂದೋಮುದಿಯ ವಿಚಾರವನ್ನು ಅರ್ಥವಿಸಿಕೊಳ್ಳುವುದಕ್ಕಾಗುತ್ತದೆ. ಅಷ್ಟೇ ಅಲ್ಲ, ಈ 2 ಮಾತ್ರೆಯ ಗಣಗಳಿಂದ ಹಿಡಿದು 6 ಮಾತ್ರೆಯ ಗಣಗಳನ್ನು ಉಳಿದು 3 ಮಾತ್ರೆಯ ಗಣಗಳು ಮತ್ತು 4 ಮಾತ್ರೆಯ ಗಣಗಳು ಬಂದು ಸೇರಿದಾಗ ಅದು ಮಿಶ್ರ ಗಣಗಳಾಗುತ್ತದೆ. ಹಾಗೆಯೇ 4 ಮಾತ್ರೆಯ ಗಣಗಳು ಮತ್ತು 5 ಮಾತ್ರೆಯ ಗಣಗಳು ಸೇರಿದಾಗ ಅದು ಸಂಕೀರ್ಣ ಗಣಗಳಾಗುತ್ತದೆ. ಸರಿ, ಹೀಗೆ ಚಂದೋ ವೈವಿಧ್ಯದಲ್ಲಿ ಗಣಗಳನ್ನು ತಿಳಿಯುವುದಕ್ಕಾಗಿ ಅಕ್ಷರಗಣಗಳ ವ್ಯಾಖ್ಯಾನವನ್ನು ಮಾಡಿದೆ, ಅರ್ಥವಿಸಿಕೊಂಡೇ ಅಲ್ಲ. ಹಾಗೆಯೇ ಮಾತ್ರಾಗಣಗಳ ವ್ಯಾಖ್ಯಾನವನ್ನು ಮಾಡಿದೆ, ತಿಳಿದುಕೊಂಡೇ ಅಲ್ಲ. ಇನ್ನು ನಾವು ತಿಳಿಯಬೇಕಾದುದು ಅಂಶಗಣಗಳ ಬಗ್ಗೆ. ನಿನಗೆ ಯಾವಾಗಲೂ ಹೇಳ್ತಾ ಇದ್ದೆ ಅಂಶಗಣಗಳ ವಿಚಾರವಾಗಿ. ಆ ಹಾಡುಗಳನ್ನು ಹಾಡುವುದಕ್ಕೆ ಸೊಗಸು, ಕೇಳುವುದಕ್ಕೆ ಅದು ಇಂಪು ಅಲ್ಲವೇ? ಹಾಗಿರುವಾಗ ಆ ಅಂಶಲಯದ ಹಾಡುಗಳ ಹಿನ್ನೆಲೆಯಾಗಿ ಅವುಗಳ ಗಣಗಳು ಹೇಗಿರುತ್ತದೆ ಎನ್ನುವ ವಿಚಾರವನ್ನು ಈ ಸಂದರ್ಭದಲ್ಲಿ ನೀನು ಹೇಳಬೇಕು. ಆಗಲಿ ಪ್ರಭು. ಸರಿ. ಗಣದಾದಿ 2 ಮಾತ್ರೆಗಳೇ ಮೂಲಾದ
ಜೀವನಾಡಿಯಾದವನು ಗಣದಾದಿ ಎರಡು ಮಾತೆಗಳೇ ಮೂಲಾಂಶ ಮುಂದಣ ವರ್ಣ ವರ್ಣಾಂಶ ಕರ್ನಾಟಕ ವಿಷಯ ಜಾತಿಗೆ ಸೇರಿದ ಮಟ್ಟುಗಳಲ್ಲಿ 3 ವಿಧಗಳು. ಬ್ರಹ್ಮಗಣ, ವಿಷ್ಣುಗಣ ಹಾಗೂ ರುದ್ರಗಣ ಎನ್ನುವ ಹಾಗೆ ಕರ್ನಾಟಕ ವಿಷಯ ಜಾತಿ ಛಂದೋಬಂಧಗಳ ಹಾಡುಗಳನ್ನು ನಾವು ಲಕ್ಷಿಸಿದರೆ ನಮಗೆ ಅಲ್ಲಿ 3 ವಿಧವಾದಂತಹ ಗಣಗಳನ್ನು ತಿಳಿಯುವುದಕ್ಕಾಗುತ್ತದೆ ಅಲ್ವೇ? ಹೇಗೆ ವಿವರಿಸು? ಅದರಲ್ಲೂ 2 ವಿಧ, ಮೂಲಾಂಶ ಹಾಗೂ ವರ್ಣಾಂಶ ಎನ್ನುವ ಹಾಗೆ. ಸರಿ ಅಲ್ವೇ? ಮೂಲಾಂಶದಲ್ಲಿ 1 ಗುರು, 2 ಲಘು ಅಲ್ವೇ? ಅಂಶಗಣಗಳಲ್ಲಿ ಮೂಲಾಂಶವಿರುತ್ತದೆ, ವರ್ಣಾಂಶವಿರುತ್ತದೆ. ಹೌದು. ಮೂಲಾಂಶದಲ್ಲಿ 2 ಲಘು ಅಕ್ಷರಗಳು ಬರಬಹುದು ಅಥವಾ 1 ಗುರು ಅಕ್ಷರ ಬರಬೇಕಾಗುತ್ತದೆ. ಹೌದು. ಸರಿ. ಆದ್ರೆ ವರ್ಣಾಂಶದಲ್ಲಿ ಹಾಗಲ್ಲ. ಅಕ್ಷರ ಒಂದೇ ಇದ್ದರೂ ಕೂಡ ಅದು ಗುರುವಾಗಲಿ ಲಘುವಾಗಲಿ ಹೇಳುವಾಗ ಅದಕ್ಕೆ ದೊರಕುವಂತಹ ಮೌಲ್ಯ ಗುರುವೇ ಆಗಿರುತ್ತದೆ. ಸರಿ. ಹಾಡುಗಾರ ಹಾಡುವಂತಹ ಸಂದರ್ಭದ ಲಘುವಾಗಿದ್ದರೂ ಕೂಡ ಗುರುವಾಗಿ ಪರಿಣಮಿಸಿ ಹಾಡಿನ ಸೌಂದರ್ಯವೇ ಅಧಿಕವಾಗುತ್ತದೆ. ವರ್ಣಾಂಶ ಅಂದ್ರೆ ಹಿಗ್ಗುವಂತಹ ಗುಣವುಳ್ಳದ್ದು. ಹಾಗಾಗಿ ಅಲ್ಲಿ ಲಘು ಅಕ್ಷರವಿರಲಿ ಗುರುವಕ್ಷರ ಇರಲಿ ಹಾಡುವಂತಹ ಸಂದರ್ಭದಲ್ಲಿ 2 ಮಾತ್ರೆಯ ವ್ಯಾಪ್ತಿಯಲ್ಲಿ ಸಿದ್ಧಿಸ್ತದೆ ಅಲ್ಲವೇ? ಸರಿ. ಮೂಲಾಂಶದ ಬಗ್ಗೆ ಹೇಳಿದ್ದಿ, ವರ್ಣಾಂಶದ ಬಗ್ಗೆ ಹೇಳಿದ್ದಿ. ಇನ್ನು ಈ ಮೂಲಾಂಶ ವರ್ಣಾಂಶಗಳನ್ನು ಕೂಡಿಸಿದಾಗ ಗಣವೈವಿಧ್ಯ ಹೇಗಿರುತ್ತದೆ ಹೇಳಬಹುದೇ? ಪ್ರಭು, ಬ್ರಹ್ಮಗಣ, ವಿಷ್ಣುಗಣ ಹಾಗೂ ರುದ್ರಗಣವನ್ನು ಅದರಲ್ಲೂ ವಿಂಗಡಿಸುವುದಕ್ಕೆ ಸಾಧ್ಯವಾಗುತ್ತದೆ. ಅದನ್ನು ಕಂಡು ಹಿಡಿಯುವುದಕ್ಕೆ ಸುಲಭ ಸಾಧ್ಯ. ಬ್ರಹ್ಮಗಣ, ವಿಷ್ಣುಗಣ ಮತ್ತು ರುದ್ರಗಣ ಹೌದು ಹೀಗೆ ಇದೆ ಎನ್ನುವುದನ್ನು ಹೇಳಿದೆ ಅಲ್ವೇ? ಬ್ರಹ್ಮಗಣ ಹೇಗಿರುತ್ತದೆ, ವಿಷ್ಣುಗಣ ಹೇಗಿರುತ್ತದೆ, ರುದ್ರಗಣ ಹೇಗಿರುತ್ತದೆ? ಬ್ರಹ್ಮಗಣದಲ್ಲಿ 1 ಮೂಲಾಂಶ, 1 ವರ್ಣಾಂಶ. ಓಹೋ, ಹಾಗಿದ್ರೆ ಅದು ಬ್ರಹ್ಮಗಣ ಎನಿಸಿಕೊಳ್ಳುತ್ತದೆ. 2 ಅಂಶಗಳು ಇರುತ್ತವೆ ಬ್ರಹ್ಮಗಣಗಳಲ್ಲಿ. ಹೌದು. ಮೂಲಾಂಶವಿರುತ್ತದೆ, ವರ್ಣಾಂಶವಿರುತ್ತದೆ. ಹಾಗಿದ್ರೆ ಬ್ರಹ್ಮಗಣಗಳಲ್ಲಿ ಎಷ್ಟು ವಿಧಗಳಾಗುತ್ತವೆ? 4 ವಿಧವಾಗಿ ವಿಂಗಡಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಸರಿ. ಲಘು ಗುರು ಅಕ್ಷರಗಳನ್ನು ಪರಸ್ಪರ ಜೋಡಿಸಿಕೊಂಡಾಗ 2 ಲಘು ಅಕ್ಷರಗಳಿದ್ದು 1 ಗುರು ಅಕ್ಷರ ಇದ್ದರೆ ಅದು ಬ್ರಹ್ಮಗಣ ಆಗುತ್ತೆ. 2 ಗುರುಗಳಿದ್ದಾಗ ಬ್ರಹ್ಮಗಣವಾಗುತ್ತದೆ, 3 ಲಘುಗಳಿದ್ದಾಗ ಬ್ರಹ್ಮಗಣವಾಗುತ್ತದೆ. ಅಷ್ಟು ಮಾತ್ರವಲ್ಲ, ಗುರು ಅಕ್ಷರವಿದ್ದು ಮತ್ತೆ ಲಘು ಅಕ್ಷರ ಇದ್ದಾಗಲೂ ಬ್ರಹ್ಮಗಣವಾಗುತ್ತದೆ. ಸರಿ ಅಲ್ಲವೇ? ಹೀಗೆ 4 ವಿಧಗಳನ್ನು ನಾವು ಕಂಡುಕೊಳ್ಳುವುದಕ್ಕಾಗುತ್ತದೆ. ಖಂಡಿತ. ಆಮೇಲೆ ವಿಷ್ಣುಗಣವನ್ನು ನಾವು ಕಂಡು ಹಿಡಿಯುವುದಕ್ಕೆ 1 ಮೂಲಾಂಶ, 2 ವರ್ಣಾಂಶ. 1 ಮೂಲಾಂಶ, 2 ವರ್ಣಾಂಶ, ಒಟ್ಟು 3 ಅಂಶಗಳು. ಸರಿ. ಮೂಲಾಂಶ ಹಾಗೂ 2 ವರ್ಣಾಂಶಗಳ ಒಟ್ಟು ಈ ವೈವಿಧ್ಯದಲ್ಲಿ ವಿಷ್ಣುಗಣಗಳು ಒಟ್ಟು ಎಷ್ಟು ವಿಧವಾಗುತ್ತದೆ? 8 ವಿಧವಾಗಿ ಗುರುತಿಸಿಕೊಳ್ಳುತ್ತದೆ. ಸರಿ. ಮುರರಿಪು, ವನಮಾಲಿ ಇತ್ಯಾದಿ ಉದಾಹರಣೆಗಳನ್ನು ನಾವು ಗಮನಿಸುವುದಕ್ಕೆ ಬರುತ್ತದೆ ಅಲ್ಲವೇ? ಆಮೇಲೆ ರುದ್ರಗಣಗಳ ಬಗ್ಗೆ ರುದ್ರಗಣದಲ್ಲಿ ಅವುಗಳ ಹಾಗಲ್ಲ. 1 ಮೂಲಾಂಶ, 3 ವರ್ಣಾಂಶಗಳಿರುತ್ತದೆ. 3 ವರ್ಣಾಂಶಗಳು ಬರುತ್ತವೆ ರುದ್ರಗಣಗಳಲ್ಲಿ. ಒಟ್ಟು 4 ಅಂಶಗಳು ಕಾಣಿಸಿಕೊಳ್ಳುತ್ತದೆ. ಸರಿ. ಸುಲಭವಾಗಿ ತಿಳಿಯುವುದು ಹೇಗೆ? ಬ್ರಹ್ಮಗಣದಲ್ಲಿ 2 ಅಂಶಗಣಗಳು, ಹಾಗೆಯೇ ವಿಷ್ಣುಗಣಗಳಲ್ಲಿ 3 ಅಂಶಗಳು, ರುದ್ರದಲ್ಲಿ 4 ಅಂಶಗಳು. ಮೂಲಾಂಶ ಎಲ್ಲದರಲ್ಲೂ ಇರುತ್ತದೆ. ವರ್ಣಾಂಶಗಳು ಬ್ರಹ್ಮದಿಂದ ವಿಷ್ಣುವಿಗೆ ಬರುವಾಗ 1 ಹೆಚ್ಚಿಗೆ, ವಿಷ್ಣುವಿನಿಂದ ರುದ್ರಕ್ಕೆ ಬರುವಾಗ 1 ಹೆಚ್ಚಿಗೆ. 1, 2, 3ರ ಲೆಕ್ಕದಲ್ಲಿ ವರ್ಣಾಂಶಗಳು ಕಾಣಿಸಿರುತ್ತವೆ. ಖಂಡಿತ. ರುದ್ರಗಣಗಳಲ್ಲಿ ಎಷ್ಟು ವಿಧಗಳು ಇರ್ತವೆ? ಒಟ್ಟು 16. ಹೌದು. ಬ್ರಹ್ಮಗಣದಲ್ಲಿ 4 ವಿಧ, ವಿಷ್ಣುಗಣಗಳಲ್ಲಿ 8 ವಿಧ, ಹಾಗೆಯೇ ರುದ್ರಗಣಗಳಲ್ಲಿ 16 ವಿಧಗಳು. ಬ್ರಹ್ಮನ 4 ಹೆಸರುಗಳು, ವಿಷ್ಣುವಿನ 8 ಹೆಸರುಗಳು, ರುದ್ರನ 16 ಹೆಸರುಗಳು. ಹೌದು ಅಲ್ಲವೇ? ಹಿಂದಿನವರು ಛಾಂದಸರು ಹೆಸರುಗಳನ್ನು ಜೋಡಿಸಿಕೊಂಡು ಆ ಗಣ ವಿಂಗಡಣೆಗಳನ್ನು ಮಾಡಿಕೊಟ್ಟಿರುವುದರಿಂದಲೇ ನಮಗೆ ಅಧ್ಯಯನಕ್ಕೆ ಅನುಕೂಲವೇ ಆಗುತ್ತಾ ಇದೆ ಅಲ್ವಾ? ಸರಿ. ಹೇಗೆ ಸರಿ ಆಯ್ತಾ? ಎಲ್ಲವನ್ನು ಸೂಕ್ಷ್ಮವಾಗಿ ಚಂದವಾಗಿ ಮಂಡಿಸಿದ್ದೀಯಾ. ಸರಿ ಪ್ರಿಯೇ. ಯಕ್ಷಗಾನ ಛಂದೋಮುದಿಯನ್ನು ನಾವು
ಅರಿತುಕೊಳ್ಳಬೇಕಿದ್ರೆ ಕೇವಲ ಈ ಛಂದಸ್ಸಿನ ವಿಚಾರವನ್ನು ತಿಳಿದ್ರೆ ಸಾಕಾಗುವುದಿಲ್ಲ. ಮತ್ತೆ ಇನ್ನೂ ಅಲ್ಲಿ ಸಂಕೇತಗಳಿವೆಯಲ್ಲ, ಯಾವುದು? ಕೇಳಬೇಕು. ಹೇಳಿ ಪ್ರಭು. ಧರೆ ಸಜೀಶೆ ಧರೆ ಶಶಿ ಎಲ್ಲವೂ ಒಂದಕ್ಕೆ ಸಂಕೇತ. ಗರುಡನೊಳರಿಯೋಂದಾಗ ಗರುಡನು ಸೇರಿದಂತೆ ನೀನು ತಿಳಿ ಒಂದಾಗು. ಕರಾಕ್ಷಿ ಯುಗ್ಮ ಚಕ್ರಂ ಪಕ್ಷಂ ಎರಡಕ್ಕೆ ಎರಡಕ್ಕೆ ಸಂಕೇತಗಳು ಗುಣ ಮೇನಲ ಹರನೇತ್ರಂ ಮೂರ ಕುಂದಿ ಬಹ ಸಂಕೇತೋ ಮೂರಕ್ಕೆ ಹೊಂದಿಕೊಂಡು ಬರುವಂತಹ ಸಂಕೇತಗಳು. ಯುಗ ಪದ ಗತಿಯರ್ಥ ಶರದಿಗಳಿಂ ನಾಲ್ಕೆಂಬುದಕ್ಕೂ ಗೋ 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 ಯುಗ ಪದ ಶರದಿಗಳೆಲ್ಲವೂ ನಾಲ್ಕೆಂಬುದಕ್ಕೆ ಸಂಕೇತಗಳು. ವಿಷಯೇಂದ್ರಿಯ ಬಾಣಗಳೊಳ್ ಭೂತದೊಳೈದೋ ಬಗೆ ಐದೆಂಬುದಕ್ಕೆ ಋತು ಖರ ರಸದಿ ವೈರಿ ಸಂಜ್ಞೆಯೊಳಾರೋ ಆರಕ್ಕೆ ಗಿರಿ ಮುನಿ ಪದಾರ್ಥ ತುರಗಂ ಬರೆ ಸಪ್ತಂ ಬೋ 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 ಏಳಕ್ಕೆ ಸಂಕೇತಗಳು. ರಾಹು ಭಾಗ್ಯ ವಸ್ತು ಸಿದ್ಧಿಗಳ ಕರಿಯಷ್ಟೋ ಅಷ್ಟವಾಕ್ಯಗಳೆಲ್ಲವೂ ಅಷ್ಟಕ್ಕೆ ಸಂಕೇತವಾಗುತ್ತದೆ. ನವಮೆನಿಬುದು ನಿರತ ಮಿದರಿ ರಂಧ್ರ ನಂದ ನಿಧಿಂ ಗೃಹದಿಂ ಗೋ 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 ನವನಿಧಿಗಳು ನವರಂಧ್ರಗಳೆಲ್ಲವೂ ಒಂಬತ್ತಕ್ಕೆ ಸಂಕೇತ. ಹರಕರ ಜಾಮಾತೋ ದಶಗ ಶಿವನ 10 ಕೈಗಳು 10ಕ್ಕೆ ಸಂಕೇತ. ಹರ ಹನ್ನೊಂದು ಹಾ, ರವಿ ಜಗತಿ ದ್ವಾದಶ 12ಕ್ಕೆ ರವಿ. ವಿಶ್ವಂ ಅರಿಯೆ 13 13ಕ್ಕೆ ಸಂಕೇತ ವಿಶ್ವ. ಮನುವೆಂದಿರೆ 14 14 ಮನುಗಳಿಗೆ ನೃಪ ಚಂದ್ರ ಕಲಿ ಷೋಡಶದ ಚಂದ್ರಕಳೆ 16ಕ್ಕೆ ಸಂಕೇತ. ನೃಪ ಚಂದ್ರ ಗತಿ ಷೋಡಶತ ಪ್ರಿಯೇ, ಇದೆಲ್ಲವೂ ಸಂಕೇತಗಳಾಗಿ ನಾರಾಯಣ ಕವಿಗಳು ಬರೆದಿರುವಂತಹ ವೃತ್ತಿಗಳಾಗಿರುವಂತಹ ಕಂದ ಪದ್ಯಗಳಲ್ಲಿ ಸಂಕೇತಗಳಾಗಿ ಬಂದಾಗ ಇವುಗಳನ್ನು ನಾವು ತಿಳಿದುಕೊಳ್ಬೇಕಾಗುತ್ತದೆ. ಸರಿ. ಧರೆ ಬಂದ್ರೆ ಒಂದು ಸಂಕೇತವೆಂದು, ಗುಣಗಳು ಬಂದ್ರೆ ತ್ರಿಗುಣಗಳಿರುವುದರಿಂದ 3 ಸಂಕೇತವೆಂದು, ಚತುರ್ಗತಿಗಳಿರುವುದರಿಂದ 4 ಸಂಕೇತಗಳೆಂದು, ಇಂದ್ರಿಯಗಳಿರುವುದರಿಂದ 5ನೇ ಸಂಕೇತವೆಂದು, ಹೀಗೆ ನಾವು ತಿಳಿದುಕೊಂಡು ಮೊದಲೇ ಇರಬೇಕಾಗುತ್ತದೆ. ಹೀಗೆ 1ರಿಂದ 16ರ ತನಕ ಚಂದ್ರ ಕಡೆಗಳೆಷ್ಟು 16 ತಾನೆ. ಹಾಗಾಗಿ 1ರಿಂದ 16ರ ತನಕ ಈ ಪ್ರಕೃತಿಯಲ್ಲಿ ಏನನ್ನೆಲ್ಲ ನಾವು ಕಾಣುವುದಕ್ಕಾಗುತ್ತದೋ, ಏನನ್ನೆಲ್ಲ ತಿಳಿಯುವುದಕ್ಕಾಗುತ್ತದೋ ಅವುಗಳೆಲ್ಲ ಸಂಕೇತವಾಗಿ ಇವೆ. ಗ್ರಂಥಗಳಲ್ಲಿ ಮೊದಲಿಂದಲೇ ಬಂದಿರುವಂತಹ ವಿಚಾರವಾಗಿವೆ. ಸರಿ. ಇಷ್ಟು ಮಾತ್ರವಲ್ಲ, ಇಂದು ಕಟಪಯಾದಿ ಸೂತ್ರ ಎನ್ನುವಂತಹ ಒಂದು ಸಂಗತಿಯೂ ಆ ಗ್ರಂಥದಲ್ಲಿ ಕಂಡುಬರುತ್ತದೆ. ಹಿಂದಿನ ಶಾಸ್ತ್ರಕಾರರು ಎಲ್ಲ ವಾಮಗತಿಯಲ್ಲಿ ಬಳಸಿರುವುದನ್ನು ನಾರಾಯಣ ಕವಿಗಳು ದಕ್ಷಿಣ ಗತಿಯಲ್ಲಿ ಬಳಸಿ ಓದುವವರಿಗೆ, ಅಧ್ಯಯನ ಮಾಡುವವರಿಗೆ ಸುಲಭವಾಗಲಿ ಎನ್ನುವಂತಹ ನೆಲೆಯಲ್ಲಿ ಕಟಪಯಾದಿ ಸೂತ್ರವನ್ನು ರಚಿಸಿಕೊಟ್ಟಿದ್ದಾರೆ. ಅಂದ್ರೆ ಸ್ವರಗಳನ್ನು 9ರ ಲೆಕ್ಕಕ್ಕೆ ತೆಗೆದುಕೊಳ್ಳುವುದು,
ಆ ಎಲ್ಲ ಒಂದೇ ಜಾತಿಗೆ ಸಂಕೇತ 1 ಅಂತ ಲೆಕ್ಕ. ಈ ಮತ್ತು ಈ ಸೇರಿದ್ರೆ ಅದು 2ನೇ ಸಂಕೇತಕ್ಕೆ ಅಂತ ಲೆಕ್ಕ. ಹಾಗಾಗಿ ಸ್ವರಾಕ್ಷರಗಳು ಅದರಲ್ಲಿ ಅಘ ಎನ್ನುವಂತಹ ವಿಸರ್ಗವನ್ನು ಹೊರತುಪಡಿಸಿ, ಕೊನೆಯ ಅಕ್ಷರವನ್ನು ಹೊರತುಪಡಿಸಿ ಉಳಿದ ಸ್ವರಗಳು 1, 2 ಹೀಗೆ 9ರ ತನಕ ಆ ಲೆಕ್ಕಕ್ಕೆ ಸಿಗುತ್ತವೆ. ಸರಿ. 0ಗೆ ಕೊನೆಯದಾಗಿರುವಂತಹ ವಿಸರ್ಗ ಇರುತ್ತದೆ. ಆಮೇಲೆ ವ್ಯಂಜನಗಳು ಇರ್ತವೆ, ಅಲ್ಲ ವರ್ಗೀಯ ವ್ಯಂಜನಗಳು ಇರ್ತವೆ. 5 ಹಂತದಲ್ಲಿ ನಾವು ವ್ಯಂಜನಗಳನ್ನು ಗಮನಿಸ್ತೇವೆ ಅಲ್ಲವೇ? ಖದ ಸಾಲುಗಳು, ಹಾಗೆಯೇ ಗಾದ ಸಾಲುಗಳು, ಒಟ್ಟು 10 ಅಕ್ಷರಗಳಾಗುತ್ತವೆ. ಈ 10 ಅಕ್ಷರಗಳು 1, 2 ಹಾಗೆ ಕ್ರಮವಾಗಿ 9ರ ತನಕ, ಕೊನೆಯ 10ನೇ ಅಕ್ಷರ ಅದು 0ಗೆ ಸೇರಲ್ಪಡುತ್ತದೆ. ಹೀಗೆ ಮೊದಲ ವರ್ಗದಲ್ಲಿ 10 ಅಕ್ಷರಗಳು, ಹಾಗೆ ನಂತರದ 2 ಸಾಲುಗಳು 10 ಅಕ್ಷರಗಳು, ಮತ್ತೆ ಕೊನೆಗೆ ಪ ಪ ಭ ಬ ಮ ಅಕ್ಷರಗಳು 5, ಅದು 5ರ ಲೆಕ್ಕಕ್ಕೆ ಬರುತ್ತದೆ. ಆಮೇಲೆ ಅವರ್ಗೀಯ ವ್ಯಂಜನಗಳು ಇರುತ್ತವೆ ತಾನೇ, ಯ ರ ಲ ಇತ್ಯಾದಿಗಳು, ಅವೆಲ್ಲವೂ 9ರ ಲೆಕ್ಕಕ್ಕೆ ಬರುತ್ತದೆ. ಹೀಗೆ ಆ ಅಕ್ಷರಗಳನ್ನು ತಿಳಿದುಕೊಂಡಾಗ ನಾವು ಆ ವಿಚಾರವನ್ನು ತಿಳಿದುಕೊಳ್ಳುವುದಕ್ಕಾಗುತ್ತದೆ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಮೊದಲೇ ಮನದಟ್ಟು ಮಾಡಿಕೊಂಡು ಹೋದ್ರೆ ಮತ್ತೆ ಆ ಛಂದಸ್ ಗ್ರಂಥವನ್ನು ತಿಳಿಯುವುದಕ್ಕೆ, ಅರಿತುಕೊಳ್ಳುವುದಕ್ಕೆ ಆಗುತ್ತದೆ. ಹೀಗೆ ನಾವು ಮೊದಲಾಗಿ ಏನು ತಿಳಿದುಕೊಳ್ಬೇಕು ಆ ವಿಚಾರವನ್ನೆಲ್ಲ ತಿಳಿದುಕೊಂಡೆವಲ್ಲ. ಇನ್ನು ನಾವು ತಿಳಿಯಬೇಕಾದುದು ಯಕ್ಷಗಾನ ಛಂದೋಂಬುದಿಯಲ್ಲಿರುವಂತಹ ಸೂತ್ರ ಪ್ರಕರಣವನ್ನು ತಿಳಿಯುವುದು. ನಿಜವಾಗಿ ಯಕ್ಷಗಾನ ಛಂದೋಂಬುದಿಯಲ್ಲಿ 7 ಅಧ್ಯಾಯಗಳಿವೆ. ಮೊದಲನೆಯದಾಗಿ ಗಣಸ್ಥರ ಪ್ರಕರಣ. ಇಷ್ಟರ ತನಕ ನಾವು ಮಾತನಾಡಿದಂತಹ ವಿಚಾರಗಳೆಲ್ಲವೂ ಗಣಸ್ಥರ ಪ್ರಕರಣಕ್ಕೆ ಸೇರಿವೆ. ಆಮೇಲೆ ಇರುವಂತದ್ದು ತಾಳ ಪ್ರಕರಣ, ಆಮೇಲೆ ಇರುವಂತದ್ದು ಛಂದಕ ಪ್ರಕರಣ, ಆಮೇಲೆ ಇರುವಂತದ್ದು ಪ್ರಸ್ತಾರ ಪ್ರಕರಣ, ಮತ್ತೆ ಬರುವಂತದ್ದು ಸೂತ್ರ ಪ್ರಕರಣ. ಈ ಸೂತ್ರ ಪ್ರಕರಣದಲ್ಲಿ ಗಣಗಳು ಹೇಗಿದೆ ಎನ್ನುವ ಸೂಕ್ಷ್ಮ ಲೆಕ್ಕಾಚಾರಗಳು ಪ್ರಸ್ತಾರ ಪ್ರಕರಣದಲ್ಲಿ ಇರುತ್ತದೆ. ಅದರ ನಂತರ ಬರುವಂತದ್ದು ನವನೀತ ಪ್ರಕರಣ. ಹೊಸ ಹೊಸ ಛಂದೋಬಂಧಗಳನ್ನು ಸೃಷ್ಟಿಸಿ ಕೊಟ್ಟಿದ್ದಾರೆ ಈ ಲೋಕಕ್ಕೆ. ಆಮೇಲೆ ಕೊನೆಗೆ ಬರುವಂತದ್ದು ಸಂಕೀರ್ಣ ಅಧ್ಯಾಯವಿರುತ್ತದೆ. ಇಲ್ಲಿ ಚಿತ್ರ ವಿಚಿತ್ರ ತ್ರಿಪದಿಗಳ ಸಂಕೀರ್ಣವಾದಂತಹ ವಿಚಾರಗಳನ್ನೆಲ್ಲ ಚರ್ಚಿಸಿದ್ದಾರೆ. ಹಾಗೆಯಲ್ಲ ಇನ್ನಿತರ ಹಲವು ವಿಚಾರಗಳ ಚರ್ಚೆ ಇಲ್ಲಿದೆ. ಹೀಗೆ ನಾವು ಇಂದು ಅಧ್ಯಯನ ಮಾಡಬೇಕಾದದ್ದು ಏನು? ಯಕ್ಷಗಾನ ಛಂದೋಂಬುದಿಯ ರಂಗ ಪ್ರಯೋಗ. ಅಂದ್ರೆ ಯಕ್ಷಗಾನ ರಂಗದಲ್ಲಿ ಏನೆಲ್ಲ ಹಾಡು ಯಾವ ರೀತಿಯಲ್ಲಿ ಅದು ಛಂದೋಬದ್ಧವಾಗಿ ರಚನೆಯಾಗಿ ಹಾಡಲ್ಪಟ್ಟಿವೆ ಎನ್ನುವುದನ್ನು ತಿಳಿಯುವುದಕ್ಕಾಗಿ ಅಲ್ಲಿರುವಂತಹ ವೈವಿಧ್ಯಗಳು ಹೇಗಿವೆ ಎನ್ನುವುದನ್ನು ತಿಳಿಯಬೇಕಾಗುತ್ತದೆ. ಹಾಗಾಗಿ ಸೂತ್ರ ಪದ್ಯಗಳನ್ನು ಆಯ್ದು ಅದಕ್ಕಿರುವಂತಹ ಲಕ್ಷ್ಯಗಳನ್ನು ನೋಡುತ್ತಾ 3 ಮಾತ್ರೆಯ ಗಣಗಳು, 4 ಮಾತ್ರೆಯ ಗಣಗಳು, 5 ಮಾತ್ರೆಯ ಗಣಗಳು, ಹೀಗೆ ಸರದಿಯಲ್ಲಿ ನಾವು ಚಿಂತನ ಮಂಥನ ಮಾಡುತ್ತಾ ಸಾಗುವುದು. ಅಕ್ಷರ ಗಣಗಳು ಯಕ್ಷಗಾನ ಪ್ರಸಂಗಗಳಲ್ಲಿ ಕಡಿಮೆ ಇರುವುದು. ಅಕ್ಷರ ವೃತ್ತಗಳು ನಾಂದಿಯಲ್ಲಿ ಬರುತ್ತವೆ ಅಷ್ಟೇ. ಪ್ರಸಂಗದ ಮಧ್ಯದಲ್ಲೂ ಬಂದರೂ ಅದು ಅಪರೂಪಕ್ಕೆ ಬಳಕೆಯಾಗಿವೆ ಅಷ್ಟೇ. ಹಾಗಾಗಿ ಯಕ್ಷಗಾನ ಪ್ರಸಂಗಗಳಲ್ಲಿ ಬಳಕೆಯಾಗಿರುವುದು ಮಾತ್ರಾಗಣಗಳ ಪದ್ಯಗಳು, ಹಾಗೆಯೇ ಅಂಶಗಣಗಳ ಪದ್ಯಗಳು. ಇವುಗಳನ್ನು ನಾವು ತಿಳಿದುಕೊಳ್ಳೋಣ. ಆದೀತು ತಾನೇ. ಮೊದಲಾಗಿ 3 ಮಾತ್ರೆಯ ಗಣಗಳ ಪದ್ಯವನ್ನು ಗಮನಿಸೋಣ. ವೇದದ ಗಣ ಗುರು ಪದಂಗಳು ವೇದದ ಗಣ ಗುರು ಪದಂಗಳು ನಡು ತತ ವರನ ಕೋದ ಜಾಜಿಯರಳು ಶಿರದುಳು ನಡು ತತ ವರನ ಕೋದ ಜಾಜಿಯರಳು ಶಿರದುಳು ನಾದ ಪೂರ್ಣ ಗಣ ಚತುಷ್ಕ ಪಾದ 4 ಬರದಿ ನಾದ ಪೂರ್ಣ ಗಣ ಚತುಷ್ಕ ಪಾದ 4 ಬರದಿ ಸಮಯುತಾದ ಕೋಡಿ ರೂಪಕದೊಳು 5 ಜೀವಗಳೇ ಸಿರಿಗಳು ವೇದ ತಗಣ ಗುರುಪದಂಗಳು ನಡು ತತ ವರಣ ಕೋದ
ತುಂಬಿರುವಂತಹ ಪದ್ಯ ವೈವಿಧ್ಯಗಳು ಯಕ್ಷಗಾನದಲ್ಲಿ ತುಂಬಾ ಸಿಗುತ್ತವೆ. ಸರಿ. ಶಂಕರಾಭರಣ ಏಕ, ತೋಡಿ ರೂಪಕ, ಹೀಗೆಲ್ಲ ಹೆಸರುಗಳಿಂದ ಗುರುತಿಸಲ್ಪಟ್ಟಿದೆ. ನಾವೀಗ ಆಯ್ದಂತಹ ಸೂತ್ರ ಪದ್ಯ ಯಾವುದು? ತೋಡಿ ರೂಪಕ. ಅಲ್ಲಿ ವೇದ ತಗಣಗಳು ಅಂತ ಇವೆ. ಅಂದ್ರೆ ವೇದ 4ಕ್ಕೆ ಉದಾಹರಣೆ ತಾನೆ, ಸಂಕೇತವಲ್ಲವೇ? ಹಾಗಾಗಿ 3 ಮಾತ್ರೆಯ 4 ಗಣಗಳಿವೆ, 4 ತಗಣಗಳು. ಆಮೇಲೆ ಕೊನೆಗೆ ಬರುತ್ತದೆ ಗುರು. ಗುರು ಅಕ್ಷರವಿರುತ್ತದೆ. ಅಲ್ಲಿ ಲಘು ಅಕ್ಷರ ಬಂದರೂ ಕೂಡ ಗುರುವೇ ಆಗುತ್ತೆ. ಹೀಗೆ ಮೊದಲ ಪಾದದಲ್ಲಿ 4 3 ಮಾತ್ರೆಯ ಗಣಗಳಿದ್ದು ಆಮೇಲೆ ಗುರುವು ಬಂದಿರುವಂತಹ ರಚನೆ ಆಗಿರುತ್ತದೆ. ನಂತರ ವರ್ಣವಿರುತ್ತದೆ. ಅದರಲ್ಲಿ 2 ಮಾತ್ರೆಯ ದಗಣವು, ಹಾಗೆಯೇ 3 ಮಾತ್ರೆಯ 2 ಗಣಗಳು ಬರುತ್ತವೆ. ಮತ್ತೆ 2ನೆಯ ಪಾದದಲ್ಲಿ ಮತ್ತೆ 3 ಮಾತ್ರೆಯ 4 ಗಣಗಳು ಮತ್ತೆ ಗುರುವು ಬರುತ್ತದೆ. ಅಂದ್ರೆ ಮೊದಲ ಪಾದ ಮತ್ತು 2ನೇ ಪಾದ ಒಂದೇ ರೀತಿಯ ರಚನೆಯಾಗಿರುತ್ತದೆ. ಈ ವರ್ಣವು ಮಧ್ಯದಲ್ಲಿ 2 ಮಾತ್ರೆ ಮತ್ತು 3 ಮಾತ್ರೆಯ 2 ಗಣಗಳಿದ್ದು 2ನೇ ಪಾದದ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಆಮೇಲೆ 4 ಪಾದಗಳು ಉತ್ತರ ಭಾಗದಲ್ಲಿ ಬರುತ್ತವೆ. ಎಲ್ಲ 4 ಗಣಗಳು ಇರ್ತವೆ. 3 ಮಾತ್ರೆಯ 4 ಗಣಗಳೇ ಅಲ್ಲಿ ಬರುತ್ತವೆ. ಹೀಗೆ ತೋಡಿ ರೂಪಕದ ಛಂದೋಬಂಧವಿರುತ್ತದೆ. ಇದಕ್ಕೆ ಲಕ್ಷ್ಯವೊಂದನ್ನು ನೀನು ಹಾಡಬೇಕಾಗುತ್ತದೆ, ಕುಣಿಯಬೇಕಾಗುತ್ತದೆ. ಯಾವುದನ್ನು ಆಯ್ಕೆ ಮಾಡುತ್ತೀ? ನನ್ನ ಲಕ್ಷ್ಯ ಕಂಡಳಾಗ ಶಚಿಯ ದೂರದಿ, ಶಚಿಯ ದೂರದಿ ಕಂಡಳಾಗ ಶಚಿಯ ದೂರದಿ ರಕ್ಕಸಿಯು ದೋಷಗೊಂಡು ಬೇಲಲತಿ ವಿಲಾಸದಿ, ರಕ್ಕಸಿಯು ದೋಷಗೊಂಡು ಬೇಲಲತಿ ವಿಲಾಸದಿ ಗಂಡನೆಡೆಯೊಡಿಲ್ಲ ನೋಡೆ ಚಂಡನವನಲ್ಲ ದೊಡೆ, ಗಂಡನೆಡೆಯೊಳಿಲ್ಲ ನೋಡೆ ಚಂಡನವನಲ್ಲ ದೊಡೆ, ಸತಿಯ ಬಂಡು ತನದೊಳಗಟ ಮರದ ಹಿಂಡಿನೊಳಗೆ ಇಡಲು ಬಹುದೇ, ಕಂಡಳಾಗ ಶಚಿಯ ದೂರದಿ ರಕ್ಕಸಿಯು ದೋಷಗೊಂಡು ಬೇಡಲತಿ ವಿಲಾಸದಿ, ರಕ್ಕಸಿಯು ದೋಷಗೊಂಡು ಬೇಡಲತಿ ವಿಲಾಸದಿ ಮುದ್ದಣ ಕವಿಯು ಬರೆದಂತಹ ಕುಮಾರ ವಿಜಯ ಪ್ರಸಂಗಕ್ಕೆ ಸಂಬಂಧಿಸಿದಂತಹ ಹಾಡು. ಕುಮಾರ ವಿಜಯ ಪ್ರಸಂಗಕ್ಕೆ ಸಂಬಂಧಿಸಿದಂತಹ ಹಾಡನ್ನು ನೀನು ಹಾಡಿದೆ. ಹೌದಿದೆ. ವ್ಯಾಖ್ಯಾನಿಸು ನೋಡೋಣ. ಇದು ಮಾಯಾಜಮುಖಿಗಿರುವಂತಹ ಪದ್ಯ. ಓಹೋ, ಮಾಯಾಜಮುಖಿ. ಹೌದು ಹೌದು. ಯಾವ ಸಂದರ್ಭದಲ್ಲಿ? ವೀರಮಹೇಂದ್ರಪುರದ ಅರಸನಾದಂತಹ ಶೂರ ಪದ್ಮಾಸುರನು ಶಚಿಯನ್ನು ಹುಡುಕುವುದಕ್ಕೆ ಬೇಕಾಗಿ ತನ್ನ ಅನುಜೆಯಾದಂತಹ ಅಜಮುಖಿಯನ್ನು ಕಳುಹಿಸಿಕೊಳ್ಳುತ್ತಾನೆ. ಸರಿ ಸರಿ. ಆ ಕಾಲಕ್ಕೆ ತನ್ನದಾದಂತಹ ರೂಪವನ್ನು ಮರೆಮಾಚಿ ಹೋಗುವಂತಹ ಸಂದರ್ಭ ದುರ್ವಾಸರನ್ನು ಕಂಡು ಆಕೆಗೆ ಮೋಹವಾಗುತ್ತದೆ. ಅವರಿರುವರ
ಸಂತೋಷದ ಮಿಲನವಾಗುತ್ತದೆ. ಸರಿ. ಆ ಕಾಲಕ್ಕೆ ಶಚಿಯಲ್ಲಿದ್ದಾಳೆ ಎನ್ನುವುದನ್ನು ದೂರ್ವಾಸ ಮುನಿಗಳಿಂದಲೇ ತಿಳಿಯುತ್ತಾಳೆ. ಶ್ರೀಕಾಶಾವನದಲ್ಲಿ ಶಚಿಯಿದ್ದಾಳೆ ಎನ್ನುವುದನ್ನು ತಿಳಿದಂತಹ ಜಮುಕಿಯು ಆಕೆಯನ್ನು ಹುಡುಕುತ್ತಾ ಹೋಗುತ್ತಾಳೆ. ಆ ಕಾಲಕ್ಕೆ ದೂರದಲ್ಲಿರುವಂತಹ ಶಚಿಯನ್ನು ಕಂಡಾಗ ಇವಳಿಗೆ ಮರುಕವಾಗುತ್ತದೆ. ಯಾಕೆ ಮರುಕಾಗುವುದು? ನಿಜವಾಗಿ ಸಂತೋಷವಾಗಬೇಕಲ್ವೇ? ಸಚಿಯನ್ನು ಅಗ್ರಜನಿಗೆ ಕೊಂಡೊಯ್ದು ಒಪ್ಪಿಸುತ್ತೇನೆ ಎಂದು ಸಂತೋಷವಾಗುವ ಬದಲು ಮರುಕವಾಗುವುದು ಕಾರಣ ಉಂಟು. ಏನದು? ದೇವೇಂದ್ರನೆಂದರೆ ಏನು? 3 ಲೋಕವನ್ನಾಡುವಂತಹ ಯೋಗ್ಯತೆಯನ್ನು ಹೊಂದಿದವ. ಹೌದು. ಅಂತವನು ಷಂಡನಂತೆ. ಓಹೋ, ಹಾಗೆ ಮರುಕಾದ. ಹೌದದು. ಗಂಡನಾದವ ಷಂಡನ ರೂಪದಲ್ಲಿ ಹೆಂಡತಿಯನ್ನು ಹೆದರಿ ಒಂದು ಎಲ್ಲೋ ಕಾಡಿನಲ್ಲಿ ಬಿಟ್ಟಂತಹ ಪರಿಸ್ಥಿತಿಯನ್ನು ಕಂಡಾಗ ಆ ಅಜಮುಖಿಗಾದರೂ ರಾಕ್ಷಸಿಯಾದಂತಹ ಅಜಮುಖಿಗಾದರೂ ನಮಗೆ ಮರುಕವಾಗುತ್ತದಂತೆ. ನಿಜವಾಗಿ ಅಂತಹ ಸಂಕಟವನ್ನು ಉಂಟು ಮಾಡುವುದಕ್ಕೆ ಕಾರಣ ಯಾರು? ಶೂರಪದ್ಮನೇ ಅಲ್ಲವೇ? ಹೌದು. ಸ್ವರ್ಗಕ್ಕೆ ದಾಳಿ ಮಾಡಿದ ಸಚಿಯನ್ನು ಪಡೆಯಬೇಕೆಂದು ಉದ್ದೇಶ ಅವನದ್ದಾಗಿತ್ತು. ಖಂಡಿತ. ಆ ಸಂದರ್ಭದಲ್ಲಿ ಜಯಂತನನ್ನು ಉಪೇಂದ್ರನಾಗಿಸಿ ಸ್ವರ್ಗದಲ್ಲಿರಿಸಿ ದೇವೇಂದ್ರನು ಸಚಿಯು ಸ್ವರ್ಗದಿಂದ ನಿರ್ಗಮಿಸಿದ್ರು. ದೇವೇಂದ್ರನು ಸಚಿಯನ್ನು ಕರೆದುಕೊಂಡು ಬಂದು ಶ್ರೀಕಾಶವನದಲ್ಲಿ ಇರಿಸಿದ. ಜಯಂತನನ್ನು ಪಾನುಕೋಪ ಬಂಧಿಸಿದ ಅಲ್ಲವೇ? ಸಚಿಯನ್ನು ಹುಡುಕುವುದಕ್ಕಾಗಿ ತಂಗಿ ಅಜಮುಖಿ ಬಂದ್ಲು. ಸರಿ, ಅವಳು ಮರುಕಪಟ್ಟದಕ್ಕೂ ಒಂದು ಅರ್ಥ ಇದೆ. 3 ಲೋಕದ ಒಡೆಯನಾಗಿ ಸುಧರ್ಮ ಸಭೆಯ ಅಧ್ಯಕ್ಷನಾಗಿ ಬೆಳೆದಂತಹ ದೇವೇಂದ್ರನು ತನ್ನ ಹೆಂಡತಿಯನ್ನು ರಕ್ಷಣೆ ಮಾಡುವುದಕ್ಕೆ ಹೀಗೆ ಪಾಡುಪಡಬೇಕಾಯ್ತಲ್ಲ ಅಲ್ವೇ? ಹಾಗಾಗಿ ಅವಳಿಗೆ ಮರುಕವಾಯ್ತಂತೆ. ಸರಿ, ಹೇಗಿದೆ ನನ್ನ ಲಕ್ಷ್ಯ? ಒಳ್ಳೆಯ ಆಯ್ಕೆ ಮಾಡಿದ್ದಿ. ಹೌದಾ? ಏನಿದ್ರು ಇದು ಯಕ್ಷಗಾನ ಚಂದೋಂಬದಿಯಲ್ಲಿರುವಂತಹ ಲಕ್ಷ್ಯವೇ ನೀನು ಹೇಳಿದ್ದು ತಾನೆ. ಆಗಲಿ, ಯಕ್ಷಗಾನ ಚಂದೋಂಬದಿಯ ಆ ಚೌಕಟ್ಟನ್ನು ಹಿಡಿದುಕೊಂಡೇ ನಾವು ಹೋದ್ರೆ ಸರಿಯಾಗುತ್ತದೆ. ಖಂಡಿತ. ಇದು 3 ಮಾತ್ರೆಯ ಗಣಗಳಿಗೆ ಉದಾಹರಣೆಯಾಗಿ ಒಂದು ಸೂತ್ರ ಪದ್ಯವನ್ನು, ಒಂದು ಲಕ್ಷ್ಯವನ್ನು ಹಾಡಿದ್ದು ಆಯಿತು, ವಿವರಿಸಿದ್ದು ಆಯಿತು. ಇನ್ನು 4 ಮಾತ್ರೆಗೆ ಸಂಬಂಧಪಟ್ಟು ರವಿ ಭವನು ನೆರಡೊರಳು ನವರೋಜು ರವಿ ಬಹನು ನೆರಡೊರಳು ನವರೋಜು ಏಕದೊಳು ನವರೋಜು ಏಕದೊಳು ಯುವತಿದ ಗಣ ಮರಣವು ಕರಿಕಲೆಯ ಯುವತಿದ ಗಣ ಮರಣವು ಕರಿಕಲೆಯ ನವ ಪದ ಬರಗೆ ಮೃದು ಪದ ಬಂದಗೆ ರವಿ ಬಹನು ನೆರಡೊರಳು ಕೇಳವರೋಜೋ ಏಕದೊಳು ಕೇಳವರೋಜೋ ಏಕದೊಳು ಈಗ ನಾವು ಆಯ್ಕೆ ಮಾಡಿರುವುದು ಯಾವ ಚಂದೋಭಂಗವನ್ನು? ನವರೋಜು ಏಕ. ಸುಶೀಲೆ ಪ್ರಭು, ನವರೋಜು ಏಕದ ಬಂಧದಲ್ಲಿ ಹೇಗೆ ಮಾತ್ರಾಗಣಗಳು ಇರುತ್ತವೆ ಗೊತ್ತೇ? ಮೊದಲ ಪಾದದಲ್ಲಿ 4 ಮಾತ್ರೆಯ 2 ಗಣಗಳು, ಹಾಗೆಯೇ 3 ಮಾತ್ರೆಯ ಗಣವು ಬರುತ್ತದೆ. ಆಮೇಲೆ ವರ್ಣ ಬರುತ್ತದೆ, ಅದು 2 ಮಾತ್ರೆಯ ಗುರುವಾಗಲಿ ಅಥವಾ ಲಘುವಿನ 2 ಅಕ್ಷರಗಳು ಇರಬೇಕಾಗುತ್ತದೆ. ವರ್ಣದಲ್ಲಿ ದಗಣವಿರುತ್ತದೆ. ಆಮೇಲೆ ಮುಂದಿನ ಪಾದದಲ್ಲಿ ಮೊದಲ ಪಾದದ ಹಾಗೆಯೇ 4 ಮಾತ್ರೆಯ 2 ಗಣಗಳು ಮತ್ತೆ 3 ಮಾತ್ರೆಯ ಗಣವು ಬರುತ್ತದೆ. ಸರಿ. ಅಲ್ಲಿ
4 ಮಾತ್ರೆಯ ಮೊದಲ ಗಣ ಆದ್ಮೇಲೆ ಎರಡನೆಯ 4 ಮಾತ್ರೆಯ ಗಣ ಬರುವಾಗ ಆ 4 ಮಾತ್ರೆಯ ಗಣದಲ್ಲಿ ಮೊದಲ ಅಕ್ಷರವನ್ನು ಗುರು ಅಕ್ಷರವಾಗಿಯೇ ಇರಿಸತಕ್ಕದ್ದು. ಲಘು ಅಕ್ಷರಗಳನ್ನು ಇರಿಸಲೇ ಕೂಡದು. ಹೌದೇ? ಯಾಕೆ ಗುರು ಅಕ್ಷರವಿರಬೇಕು? ಆಲಾಪನೆಯಲ್ಲಿ ಅಲ್ಲಿ ಮತ್ತೆ 2 ಮಾತ್ರ ಸೇರುತ್ತದೆ. ಅಲ್ಲಿ ಎರಡನೇ ಪಾದದಲ್ಲೂ ಕೂಡ ಎರಡನೇ ಗಣದ ಮೊದಲ ಅಕ್ಷರ ಗುರುವಾಗಿಯೇ ಇರಬೇಕು. ಮತ್ತೆ 3ನೇ ಪಾದ ಮತ್ತೆ 4ನೇ ಪಾದ, ಈ 2 ಪಾದಗಳಲ್ಲಿ 4 ಮಾತ್ರೆಯ 4 ಗಣಗಳು ಇರುತ್ತವೆ. ಹೀಗೆ ಯಕ್ಷಗಾನದಲ್ಲಿ ಬಹು ಮಧುರವಾದ ಬಹು ಬಂಧುರವಾದಂತಹ ಛಂದೋಬಂಧ ಅದು ನವರೋಜು ಏಕ. ಹಾಗೆಯೇ ಸುರೂಟಿ ಏಕವೂ ಇರುತ್ತದೆ. ಅಲ್ಲಿ 4 ಮಾತ್ರೆಯ 2 ಗಣಗಳು ಮತ್ತು ಗುರು ಅಕ್ಷರವೂ ಬರುತ್ತದೆ. ಆದ್ರೆ ನವರೋಜು ಏಕದಲ್ಲಿ ಬಂದಂತಹ ಶಿಷ್ಟಾಚಾರ ಅಲ್ಲಿ ಕಾಣುವುದಿಲ್ಲ. ಅಲ್ಲಿ ಮೊದಲ ಬಂಧದಲ್ಲಿ 4 ಮಾತ್ರೆಯ 2 ಗಣಗಳು ಗುರು, ಮತ್ತೆ ಎರಡನೇ ಪಾದದಲ್ಲೂ ಅದೇ ರೀತಿ ಇರ್ತದೆ. ವರ್ಣದಲ್ಲಿ ಮತ್ತೆ 4 ಮಾತ್ರೆಯ 1 ಗಣ ಇರ್ತದೆ. 3 ಮತ್ತು 4ನೇ ಪಾದಗಳು ಮತ್ತೆ 4 ಮಾತ್ರೆಯ 4 ಗಣಗಳಿದ್ದು 2 ಪಾದಗಳು ಇರ್ತವೆ. ಹೀಗೆ ನವರೋಜಿ ಏಕ, ಸುರುಟಿ ಏಕ, ಆರ್ಯ ಸವಾಯು ಏಕ, ಕೇದಾರಗೌಳ ಏಕ, ಹೀಗೆ ತುಂಬಾ ಏಕತಾಳದ ವಿಧಗಳನ್ನು ನಾವು ಯಕ್ಷಗಾನದ ಪ್ರಸಂಗಗಳಲ್ಲಿ ಕಾಣುವುದಕ್ಕೆ ಬರುತ್ತದೆ. ಸರಿ, ಸೂತ್ರ ಪದ್ಯವನ್ನು ಹಾಡಿತು ಆಯಿತು, ಕುಣಿದದ್ದು ಆಯಿತು, ಲಕ್ಷವನ್ನಾಡು ಈಗ ಬಾಲಾಭ್ಯಾಸವು ಹಿರಿದು ಆಮೇಲೊರೆದು ಬರದು ಬಾಲಾಭ್ಯಾಸವು ಹಿರಿದು ಆಮೇಲೊರೆದಾರದು ಬರದು ಆಮೇಲೊರೆದಾರದು ಬರದು ಶೀಲ ನಡತೆ ವಿದ್ಯಾಲಿಪಿ ದುಡಿ ಶೀಲ ನಡತೆ ವಿದ್ಯಾಲಿಪಿ ನುಡಿ ಸಮ್ಮೇಳನದೇಳಿಗೆ ಮುಖವಿಯೋ ಬಾಲಾಭ್ಯಾಸವು ಹಿರಿದು ಆಮೇಲೊರೆದರದು ಬರದು ಆಮೇಲೊರೆದರದು ಬರದು ಈ ಪದ್ಯವು ವಿಹುಂಡಕಾಸುರ ಕಾಳಗ ಎನ್ನುವಂತಹ ಪ್ರಸಂಗದಿಂದ ಆರಿಸಿಕೊಂಡಿದೆ. ಕೋರ್ಗಿ ಸೂರ್ಯನಾರಾಯಣ ಉಪಾಧ್ಯಾಯರು ಬರೆದಂತಹ ಪ್ರಸಂಗವಿದು. ಈ ಪದ್ಯದಲ್ಲಿರುವಂತಹ ಭಾವಾರ್ಥವೇನು ಬಲ್ಲಿರ? ಏನದು? ಯಾವುದೇ ವ್ಯಕ್ತಿಗೆ ಬಾಲ್ಯ ವ್ಯವಸ್ಥೆಯಲ್ಲಿ ವಿದ್ಯಾಭ್ಯಾಸವೆನ್ನುವುದನ್ನು ಒದಗಿಸಿಕೊಡಬೇಕಾಗುತ್ತದೆ. ಬೆಳೆದ ಬಳಿಕ ವಿದ್ಯಾಭ್ಯಾಸವನ್ನು ದೊರಕಿಸಿಕೊಡುತ್ತೇವೆ ಎನ್ನುವ ಹಾಗೆ ಕುಳಿತುಕೊಂಡರೆ ಅದು ಸಾಧ್ಯವೇ ಇಲ್ಲ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಲ್ಲವೇ? ಬೆಳೆದ ಬಳಿಕ ಆಲಸ್ಯವೆನ್ನುವುದೇ ಮೈಗೂಡಿರುತ್ತದೆ. ಅಷ್ಟು ಮಾತ್ರವಲ್ಲ, ಆಲಸ್ಯ ಉಂಟಾದ್ರೂ ಮತ್ತೆ ಬೇಡದ ಗುಣಗಳು ಉಂಟಾಗುತ್ತದೆ. ಹೌದು, ಶೀಲವು ಕೆಟ್ಟು ಹೋಗುತ್ತದೆ. ಖಂಡಿತವಾಗಿ. ಹಾಗಾಗಿ ಎಳೆಯ ವಯಸ್ಸಿನಲ್ಲಿ ವಿದ್ಯಾರ್ಥಿ ಸಂಸ್ಕಾರಗಳನ್ನು ಒದಗಿಸಿಕೊಡಬೇಕಾದದ್ದು ತಂದೆ ತಾಯಿಗಳ ಹೊಣೆಗಾರಿಕೆ ಅಲ್ಲವೇ? ಅಲ್ಲವೇ? ಮಾತೃ ದೇವೋ ಭವ, ಪಿತೃ ದೇವೋ ಭವ. ಹೌದು, ಮನೆ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಜನನಿಯಿಂದ ಪಾಠ ಕಲಿತಂತಹ ಜನರು ತಾನೇ ಧನ್ಯರು. ಹೌದು, ಲೋಕದಲ್ಲಿ ಎಲ್ಲರೂ ಆಡುವಂತಹ ಮಾತು ತಾನೇ.
ವಿದ್ಯಾಭ್ಯಾಸ ಎನ್ನುವುದನ್ನು ಮನೆಯಲ್ಲಿಯೇ ತಾಯಿಯಾದವಳು ಒದಗಿಸಿಕೊಡಬೇಕು. ವಿದ್ಯೆ ವಿಹೀನಂ ಪಶು ಸಮಾನಂ, ವಿದ್ಯೆ ಇಲ್ಲದವರು ಪ್ರಾಣಿಗಳಿಗೆ ಸಮಾನವಾಗುತ್ತಾರಂತೆ. ವಿದ್ಯಾ ದದಾತಿ ವಿನಯಂ ಅಲ್ಲವೇ? ವಿದ್ಯೆ ವಿನಯವನ್ನು ಕೊಡುತ್ತದೆ ಅಲ್ಲವೇ? ಖಂಡಿತವಾಗಿ. ಹಾಗಾಗಿ ಸಂಸ್ಕಾರವನ್ನು ರೂಪಿಸುವಲ್ಲಿ ವಿದ್ಯೆ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಹಾಗಾಗಿ ನಾನು ಹೇಳಿದಂತಹ ಲಕ್ಷ್ಯವು ಈ ವಿದ್ಯೆಯ ಕುರಿತಾಗಿ, ವಿದ್ಯೆಯನ್ನು ಬಾಲ್ಯಾವಸ್ಥೆಯಲ್ಲಿ ಕಲಿಯಬೇಕೆನ್ನುವುದರ ಕುರಿತಾಗಿಯೇ ವಿವರಿಸುತ್ತದೆ ಪ್ರಭು. ವಿಭುಂಡಾಸುರ ಬಾಲಕನಾಗಿದ್ದಾಗ ತಾಯಿ ಬುದ್ಧಿಯನ್ನು ಹೇಳುವಂತಹ ಸಂಗತಿಯೇ ಇದಾಗಿದೆ. ಹೌದು, ಸರಿ. 4 ಮಾತ್ರೆಯ ಗಣಗಳ ವಿಚಾರವಾಗಿ ನಾವು ಚರ್ಚಿಸಿದ್ದೇವೆ. ಇನ್ನು 5 ಮಾತ್ರೆಯ ಗಣಗಳಾಗಿ ಯುಗಪಗಣ ಯುಗಪಗಣ ಭಗವಂತ ಚರಣ ಯುಗಪಗಣ ಭಗವಂತ ಚರಣ ತ್ರಿಗಣದಗ ಮೋಗೆ ದಡಿಗಳಿ ಪಲ್ಲವಿಗೆ ಪಗಣ ಸ್ವರಣ ಗುಣವೈನಿ ವಾರ್ತಿಗಣದಿಂದೆ ಗುಣವೈನಿ ವಾರ್ತಿಗಣದಿಂದೆ ಪಾದಾಂತ ಗಣದ ಕಂಪಗಣಗಳಲಂಬೆ ಸರ್ವತ್ರ ಅನುರನನ ಕೊಳಲು ನೀಲಾಂಬರಿಯ ಜಂಪಿಗೆ ನೀಲಾಂಬರಿಯ ಜಂಪೆ ಜಂಪೆ ನಾವು 5 ಮಾತ್ರೆಯ ಗಣಗಳ ಪದ್ಯಕ್ಕೆ ಸೂತ್ರವನ್ನು ಆಯ್ಕೆ ಮಾಡಿರುವುದು ನೀಲಾಂಬರಿ ಜಂಪೆಯ ತಂದೋಬಂಧವನ್ನು. ಇದರ ಮೊದಲ ಪಾದದಲ್ಲಿ 5 ಮಾತ್ರೆಯ 2 ಗಣಗಳು ಬಂದು ಮತ್ತೆ 3 ಮಾತ್ರೆಯ ಗಣವು ಬರುತ್ತದೆ. ಆಮೇಲೆ ವರ್ಣದಲ್ಲಿ 5 ಮಾತ್ರೆಯ ಗಣವಿರುತ್ತದೆ. ಎರಡನೇ ಪಾದಕ್ಕಾಗುವಾಗ 5 ಮಾತ್ರೆಯ 3 ಗಣಗಳು ಸೇರುತ್ತವೆ, ಮತ್ತೆ 3 ಮಾತ್ರೆಯ ಗಣವು ಬರುತ್ತದೆ. ಸರಿ. ಹೀಗೆ ಈ 2 ಪಾದಗಳು ಪಲ್ಲವಿಗೆ ಇರುತ್ತದೆ. ಯಕ್ಷಗಾನ ಪ್ರಸಂಗಗಳಲ್ಲಿ ಪಲ್ಲವಿ, ಅನುಪಲ್ಲವಿ ಇವುಗಳ ವೈವಿಧ್ಯ ಧಾರಾಳವಾಗಿದೆ ಅಲ್ಲವೇ? ಹೌದು. ಪದ್ಯವನ್ನು ಮಧುರವಾಗಿ ಹಾಡುವುದಕ್ಕೆ ಅದು ಪೂರಕವಾಗಿದೆ. ಹೀಗೆ 2 ಪಾದಗಳು ಪಲ್ಲವಿಯಾದ ಮೇಲೆ ಮತ್ತೆ 3 ಪಾದಗಳು ಸಿಗುತ್ತವೆ. ಅಂದ್ರೆ 3ನೇ ಪಾದ, 4ನೇ ಪಾದ, 5ನೇ ಪಾದ. ಈ 3ನೇ ಪಾದದಲ್ಲೂ 4ನೇ ಪಾದದಲ್ಲೂ 5 ಮಾತ್ರೆಯ 2 ಗಣಗಳು ಮತ್ತೆ 3 ಮಾತ್ರೆಯ ಗಣವು ಬರುತ್ತದೆ. ಕೊನೆಗಿರುವಂತಹ 5ನೇ ಪಾದದಲ್ಲಿ 3 ಪಗಣಗಳು ಅಂದ್ರೆ 5 ಮಾತ್ರೆಯ 3 ಗಣಗಳು ಮತ್ತೆ 3 ಮಾತ್ರೆಯ ಗಣವು ಬರುತ್ತದೆ. ಹೀಗೆ ಸುಂದರವಾದಂತಹ ಜಂಪೆ ತಾಳಕ್ಕೆ ಹೊಂದುವಂತ ಪದ್ಯವಿದು. ರೂಪಕ ತಾಳಕ್ಕೆ 3 ಮಾತ್ರೆಯ ಗಣಗಳು ಹೊಂದಿಕೊಳ್ಳುತ್ತದೆ, ಏಕತಾಳಕ್ಕೆ ಹೊಂದಿಕೊಳ್ಳುತ್ತದೆ, ಅಷ್ಟತಾಳಕ್ಕೆ ಹೊಂದಿಕೊಳ್ಳುತ್ತದೆ, ವೀರರಸದ ಪದ್ಯಗಳಿಗೆ ಹೊಂದಿಕೊಳ್ಳುತ್ತದೆ. 4 ಮಾತ್ರೆಯ ಗಣಗಳು ಏಕತಾಳಕ್ಕೆ ಹೊಂದಿಕೊಳ್ಳುತ್ತದೆ, ಅಷ್ಟತಾಳಕ್ಕೆ ಹೊಂದಿಕೊಳ್ಳುತ್ತದೆ, ವೀರರಸಕ್ಕೆ ಹೊಂದಿಕೊಳ್ಳುತ್ತದೆ. 5 ಮಾತ್ರೆಯ ಗಣಗಳು ಮಾತ್ರ ಜಂಪೆಗೆ ಹೊಂದಿಕೊಳ್ಳುವುದು. ಜಂಪೆ ತಾಳಕ್ಕೆ ಮಾತ್ರ ಸುಶ್ರಾವ್ಯವಾಗಿ ಹಾಡುವುದಕ್ಕೆ ಬರುತ್ತದೆ, ವೀರರಸಕ್ಕೂ ಕೂಡ ಹಾಡುವುದಕ್ಕೆ ಬರುತ್ತದೆ. ಈಗ ನೀಲಾಂಬರಿ ಜಂಪೆಯ ಸೂತ್ರದ ಹಾಡಿಗೆ ಪೂರಕವಾಗಿ ಯಕ್ಷಗಾನ ಚಂದೋಂಬುದಿಯಲ್ಲಿರುವಂತಹ ಲಕ್ಷ ಪದ್ಯವನ್ನು ನೀನು ವಿವರಿಸಬೇಕು. ಜಯ ಸದಾ ಪರಿಪೂರ್ಣ
ಧನುಜ ಮದ ಕಂಸ ರಾಕ್ಷಸರ ವಿಸರ ಘನವಾಯ್ತು ಖಳವಂಶ ಅನ್ಯಾಯ ಎಸಗುವರೆ ಮಿತಿ ಇಲ್ಲದೆಂದು ಮಧುಮಾಂಸ ಅನ್ಯಾಯ ಎಸಗುವರೆ ಮಿತಿ ಇಲ್ಲದೆಂದು ಮಧುಮಾಂಸ ಶಿಶುಪಾಲದನುಜ ಮದ ಕಂಸ ರಾಕ್ಷಸರ ವಿಸರ ಘನವಾಯ್ತು ಖಳವಂಶ ಜಗದುವರೆ ಮಿತಿ ಎಲ್ಲದೆಂದು ಜಯ ಸದಾನಂದ ಪರಿಪೂರ್ಣ ಪರಿಪೂರ್ಣ ಈ ಪದ್ಯವನ್ನು ಯಕ್ಷಗಾನದ ಆದಿಕವಿ ಎನಿಸಿಕೊಂಡಂತಹ ಪಾರ್ಟಿ ಸುಬ್ಬರ ಬರೆದಂತಹ ಕೃಷ್ಣ ಚರಿತ್ರೆ ಸರಿ ಎನ್ನುವಂತಹ ಪ್ರಸಂಗದಿಂದಲೇ ಆರಿಸಿಕೊಂಡಿದ್ದೇನೆ. ಓಹೋ, ಅದೆಷ್ಟೋ ದುರುಳರು ತಾಂಡವವಾಡುತ್ತಿರುವಂತಹ ಸಂದರ್ಭ, ಧರ್ಮವನ್ನು ಉಳಿಸುವುದಕ್ಕೆ ಬೇಕಾಗಿ, ಅಧರ್ಮವನ್ನು ಅಳಿಸುವುದಕ್ಕೆ ಬೇಕಾಗಿ ಇಂದ್ರಾದಿ ದೇವತೆಗಳೆಲ್ಲರೂ ಒಟ್ಟು ಸೇರಿಕೊಂಡು ಕಡಲ ಶಯನಾದಂತಹ ಶ್ರೀಮನ್ನಾರಾಯಣನ ಬಳಿಗೆ ಹೋಗಿ ಅವರನ್ನು ಸ್ತುತಿ ಮಾಡುವಂತಹ ಪದ್ಯವಿದು. ದುಷ್ಟರನ್ನು ವಧಿಸಿ ಶಿಷ್ಟರನ್ನು ಪರಿಪಾಲಿಸಬೇಕು ಎನ್ನುವ ಹಾಗೆ ಪರಿಪರಿಯಾಗಿ ಬೇಡಿಕೊಳ್ಳುವಂತಹ ಸನ್ನಿವೇಶದಲ್ಲಿರುವಂತಹ ಪದ್ಯವಿದು. ಪರಮಾತ್ಮನನ್ನು ಸ್ತುತಿ ಮಾಡುವಂತಹ ಸ್ತುತಿ ಪದ್ಯವಲ್ಲವೇ ಪ್ರಭು ಇದು? ಸರಿ. ಅಂತೂ ಶಾಂತ ಚಿತ್ತದಲ್ಲಿ ನೀನು ಶಾಂತ ರಸವನ್ನು ವ್ಯಕ್ತಪಡಿಸುವುದಕ್ಕೆ ಮುಂದಾದಿ. ಹೌದು, ಇದು ಕಂಸ, ಶಿಶುಪಾಲ ಮೊದಲಾದಂತಹ ದುರುಳರು ಲೋಕದಲ್ಲಿ ಅದಕ್ಕನ್ನು ಮೆರೆಸುತ್ತಾ ದೌಷ್ಟ್ಯರಾಗಿ ಬದುಕಿದಂತಹ ಸಂದರ್ಭದಲ್ಲಿ ಅವರನ್ನು ನಿಗ್ರಹಿಸುವುದಕ್ಕಾಗಿ ಕೃಷ್ಣನೇ ಅವತಾರ ಪುರುಷನಾಗಿ ಬರಬೇಕಾಗುತ್ತದೆ. ಆ ಉದ್ದೇಶದಿಂದಲೇ ದೇವತೆಗಳು ಹೋಗಿ ಶ್ರೀಹರಿಯನ್ನು ಧ್ಯಾನಿಸಿದ್ರು. ಶ್ರೀಹರಿ ಅಭಯವನ್ನಿತ್ತು ದೇವಕಿ ಸುಪುತ್ರನಾಗಿ ಭೂಮಿಗಿಳಿದು ಕಂಸಾದಿ ದೈತ್ಯರನ್ನು ವಧಿಸಿದ ಕಥೆಯನ್ನು ನೀನು ಬಲ್ಲೆಯಲ್ಲವೇ? ಖಂಡಿತವಾಗಿ ಅದೇ ಹಿನ್ನೆಲೆಯಾಗಿದ್ದಂತಹ ಸ್ತುತಿ ಪದ್ಯ ಇದು. ಖಂಡಿತ. ಸರಿ. ಅಂತೂ 6 ಮಾತ್ರೆಯ ಗಣಗಳ ವಿಚಾರವಾಗಿ ಮಾತನಾಡಬೇಡವೇ? ಹೌದು ಹೌದು. ರೂಪಕ ತಾಳ, ನೀಲಾಂಬರಿ ರೂಪಕ, ಸುರುಟಿ ರೂಪಕ ಇತ್ಯಾದಿ ವೈವಿಧ್ಯಗಳೇ ತುಂಬಿ ಇದ್ದು ಕರುಣರಸವೇ ಉದ್ದೀಪ್ತವಾಗುವಂತಹ ಆ ಸನ್ನಿವೇಶದ ಪದ್ಯಗಳಲ್ಲಿ ಒಂದನ್ನು ನಾವು ಆಯ್ಕೆ ಮಾಡಬೇಕು. ಅದು ಯಾವುದು ಗೊತ್ತೇವೆ? ದದ್ರಿಕಷಗಳ ದ್ವಯಗಳ ಬುತ್ತಿಯ ಮೊದಲೆರಡಡಿಗ ದ್ವಯಗಳು ಮೊದಲ 2 ಅಡಿಯಲ್ಲಿ ಇರುತ್ತವೆ. ಮತ್ತಿಯ 3ನೇ ಅಡಿಯೊಳ್ ಗುಣ ಗಣ ಗುರು ಉತ್ತರದರ್ಧಮದಿ ತೆರ ವರ್ತಿಸಲ ದ್ವಿಜಗಳೆಯೋ ವೃತ್ತ ವಿದತಿ ಧೃತ ಷಡ್ಪದಿ ರೂಪ ಗಗದಿಯೋ ಧೃತ ಷಡ್ಪದಿ ರೂಪ ಗಗದಿ ತಾಳರಹಿತವಾಗಿ ಹಾಡಲ್ಪಡುವಂತ, ತಾಳ ಸಹಿತವಾಗಿಯೂ ಹಾಡಲ್ಪಡುವಂತಹ ವೈವಿಧ್ಯವುಳ್ಳಂತಹ ಚಂದೋಬಂಧವೇ ಅತಿದ್ರುತ ಷಟ್ಪದಿಯಾಗಿದೆ. ಸರಿ. ಇದರ ಮೊದಲ ಪಾದ ಅಂದ್ರೆ 1ನೇ ಪಾದ, ಮತ್ತಿನ 2ನೇ ಪಾದ, ಹಾಗೆಯೇ ಮತ್ತೆ ಬರುವಂತಹ 4ನೇ ಪಾದ ಮತ್ತು 5ನೇ ಪಾದಗಳು. ಈ ಪಾದಗಳಲ್ಲಿ 6 ಮಾತ್ರೆ 2 ಗಣಗಳಿರುತ್ತವೆ, ಶಗಣ ದ್ವಯಗಳಿರುತ್ತವೆ. ಆಮೇಲೆ 3ನೇ ಪಾದ ಮತ್ತು 6ನೇ ಪಾದ ಅದು ಒಂದೇ ರೀತಿಯಾಗಿ ಇರುತ್ತದೆ. ಸರಿ. ಅದರಲ್ಲಿ 6 ಮಾತ್ರೆಯ ಗಣಗಳು ಮತ್ತೆ ಗುರುವು ಬರುತ್ತದೆ. ಷಟ್ಪದ ಅಂದ್ರೆ 6 ಪದಗಳನ್ನು ಹೊಂದಿದೆ ಎನ್ನುವುದು ಅರ್ಥ ತಾನೆ. ಹಾಗಾಗಿ ಈ ಷಟ್ಪದಗಳಲ್ಲಿ ಷಟ್ಪದಿಗಳಲ್ಲಿ ಸಾಮಾನ್ಯವಾಗಿ 3 ಪಾದಗಳು ಹೇಗಿರ್ತವೋ ಅದೇ ರೀತಿಯಲ್ಲಿ ಮತ್ತಿನ 3 ಪಾದಗಳು ಇರುತ್ತವೆ. ಹೀಗೆ ಅತಿದ್ರುತ ಷಟ್ಪದಿ ಎನ್ನುವುದು.
ಯಕ್ಷಗಾನದ ಪ್ರಸಂಗಗಳಲ್ಲಿ ಇದರ ಬಳಕೆ ಕಡಿಮೆಯಾಗಿದೆ. ಇದನ್ನು ಮೊದಲಾಗಿ ಪ್ರಯೋಗಿಸಿದವರು ಯಾರು? ಎಳತೂರು ಗುತ್ತಿನ ನಾರಾಯಣ ಕವಿಗಳೇ ಅಲ್ವೇ? ಅವರ ದೀಕ್ಷಾ ಕಂಕಣದಲ್ಲಿ ಈ ರೀತಿಯ ರಚನೆಗಳಿವೆ. ಆ ಒಂದು ಉದಾಹರಣೆಯನ್ನು ವಿಸ್ತರಿಸಿ. ದೇಶ ವಿದೇಶದ ಧನಿಕ ವಿಶ್ವೇಶ ವಿರೂಪಾಕ್ಷನ ಹಂಪೆಗೆ ನುತ ಪೋಗಿಗೆ ದೋಷ ಕಳೆದು ಕಾಸ ನಿರಾಯ ಸದಿಗಳಿ ಪಾಸೆಯ ದೋಷಗಳೆದು ಕಾಸ ನಿರಾಯ ಸದಿಗಳಿ ಪಾಸೆಯ ಮುಂಡಾಸಿನ ಧನಗುಪ್ತನು ಸತಿ ಸಹ ಬರುತ್ತೀರ್ದಗ ಮುಂಡಾಸಿನ ಧನಗುಪ್ತನು ಸತಿ ಸಹ ಬರುತ್ತೀರ್ದಗ ಆಗಾಗೆ ನೀವು ಹೇಳಿದಂತೆ ಯಕ್ಷಗಾನದ ಮಟ್ಟಿನಲ್ಲಿ ಇದೊಂದು ವಿಶೇಷವೇ ಹೌದು. ಎಳತ್ತೂರು ಮತ್ತು ನಾರಾಯಣ ಕವಿಯ ದೀಕ್ಷಾ ಕಂಕಣ ಪ್ರಸಂಗದ್ದೇ ಪದ್ಯ. ಸರಿ ಪ್ರಭು, ಹಂಪೆಯ ವಿರೂಪಾಕ್ಷ ದೇವಾಲಯವು ದೇಶ ವಿದೇಶದಲ್ಲಿಯೂ ಗಮನೀಯ ಆಕರ್ಷಣೀಯ ಸ್ಥಳ. ಸರಿ, ಆ ದೇವಾಲಯವನ್ನು ಕಾಣುವುದಕ್ಕೆ ಬೇಕಾಗಿ ವಿದೇಶದಿಂದಲೂ ಬರುವಂತಹ ಜನರಿದ್ದಾರೆ. ಅಷ್ಟು ಮಾತ್ರವಲ್ಲ, ಮತ್ತೆ ಅಲ್ಲಿ ನಡೆಯುವಂತಹ ಜಾತ್ರೆಯ ಸಂದರ್ಭದಲ್ಲಿ ಅಲ್ಲಿ ಕಾಲು ಹಾಕುವುದಕ್ಕೂ ಸಾಧ್ಯವಿಲ್ಲವಂತೆ. ಮಹೋತ್ಸವದ ಸಂದರ್ಭಕ್ಕೆ ಜನಸಂದೋಹವೇ ಸೇರಿ ಹೋಗುತ್ತದೆ. ಅಂತಹ ಜನಸಂದೋಹವು ಅಲ್ಲಿ ಸೇರಿರುತ್ತದೆ. ಆ ಕಾಲಕ್ಕೆ ವ್ಯಾಪಾರ ಮಾಡಬೇಕೆನ್ನುವಂತಹ ಉದ್ದೇಶದಿಂದ ಒಬ್ಬ ವ್ಯಾಪಾರಸ್ಥ ತನ್ನ ಸತಿಯನ್ನು ಸೇರಿಕೊಂಡು ಅಲ್ಲಿಗೆ ಬರುವಂತಹ ಕಾಲಕ್ಕೆ ಹಾಡುವಂತಹ ಪದ್ಯವಿದು. ಸರಿ ಸರಿ ಸರಿ. ಆಯಾಸವಿಲ್ಲದೆ ಕಾಸನ್ನು ಗಳಿಸುವಂತಹ ಉದ್ದೇಶ ಅವನದು. ಹೌದು, ಜನ ಹೆಚ್ಚು ಬಂದಾಗ ಅಲ್ಲಿ ಹೆಚ್ಚು ದುಡಿಮೆ ಆಗುತ್ತದೆ ಅಲ್ವೇ? ಹೆಚ್ಚು ಹಣ ಸಂಗ್ರಹ ಮಾಡುವುದಕ್ಕೆ ಪೂರಕವಾಗುತ್ತದೆ ಎನ್ನುವಂತಹ ಉದ್ದೇಶದಿಂದ ಹೊರಟವನಿದ್ದಾನೆ. ಈ ಪದ್ಯದಲ್ಲಿ ಒಬ್ಬ ವ್ಯಾಪಾರಸ್ಥನಿದ್ದಾನೆ. ಹೌದು, ಹೆಂಡತಿಯೊಟ್ಟಿಗೆ. ಸರಿ ಸರಿ. ಸತಿ ಸುತರ ಸಖ ಬರುತ್ತಿದ್ದ. ಹೌದು, ಇದು ಆರು ಮಾತ್ರೆಯ ಗಣಗಳು ಆದ್ಮೇಲೆ ಇನ್ನು ನಮಗೆ ಸಿಗುವಂತದ್ದು 3 ಮತ್ತು 4 ಮಾತ್ರೆಗಳ ಮಿಶ್ರಗಣಗಳ ಬಂಧಗಳು. ಹಾಗಾಗಿ ಅದಕ್ಕಾಗಿ ತ್ರಿವುಡೆಯಲ್ಲಿ ಹಾಡಲ್ಪಡುವಂತ ಒಂದು ಸೂತ್ರ ಪದ್ಯ ಸುರತಿ ಮಧು ಮಾಧವಿಯತೆ ಮೂಡೆಗೆ ಸುರತಿ ಮಧು ಮಾಧವಿಯತೆ ಮೂಡೆಗೆ ಮೊದಲ ಮೂರಡಿಗಳಲ್ಲಿ ಮನುಲಗು ಮೊದಲ ಮೂರಡಿಗಳಲ್ಲಿ ಮನುಲಗು ತುದಿಯ ನಾಲ್ಕಗೆ
ಆ ಬಂಧವನ್ನು ಲಕ್ಷಿಸಿದ್ರೆ ಅಲ್ಲಿ 4 ಪಾದಗಳು ನಮಗೆ ಕಾಣುವುದಕ್ಕೆ ಸಿಗುತ್ತವೆ. ಸರಿ. ಮೊದಲ ಪಾದದಲ್ಲಿ ಮನು ಅಂದ್ರೆ 14ಕ್ಕೆ ಸಂಕೇತ. 14 ಮಂದಿ ಮನುಗಳು ಆಗಿ ಹೋಗಿದ್ದಾರೆ ತಾನೆ. ಹಾಗಾಗಿ ಆ ಪ್ರತಿ ಪಾದ ವಿನ್ಯಾಸವು ಅದು 14 ಮಾತ್ರೆಗಳ ತ್ರಿವೃಡ ತಾಳಕ್ಕೆ ಸೇರಿಕೊಳ್ಳುತ್ತದೆ. ಹಾಗಾಗಿ ಅಲ್ಲಿ 14 ಅಕ್ಷರಗಳು ಲಘುವಾಗಿ ಬಂದರೆ 14 ಮಾತ್ರೆಗಳಾಗುತ್ತೆ. ಗುರು ಅಕ್ಷರಗಳು ಬಂದ್ರೆ 14 ಮಾತ್ರೆಯ ಲೆಕ್ಕದಲ್ಲಿರ್ಬೇಕು. ಆ ಲೆಕ್ಕಾಚಾರ ಹೇಗಿರ್ಬೇಕು? 3 ಮಾತ್ರೆಯ ಗಣ, 4 ಮಾತ್ರೆಯ ಗಣ, ಮತ್ತೆ 3 ಮಾತ್ರೆಯ ಗಣ, 4 ಮಾತ್ರೆಯ ಗಣ. ಎಲ್ಲಿಯಾದ್ರೂ 7 ಮಾತ್ರೆಗಳು ಒಟ್ಟಾಗಿ ಇರುವಂತಿಲ್ಲ. ಒಟ್ಟಾಗಿ ಸೇರಿದ್ರೆ ಹಾಡುವುದಕ್ಕಾಗುವುದಿಲ್ಲ. ರಸವಿಘ್ನವೂ ಆಗುತ್ತದೆ, ಭಗ್ನವೂ ಆಗುತ್ತದೆ. ಹಾಗೆ 3, 4ರ ಲಯವಿರುತ್ತದೆ. ಭಾಮಿನಿ ಷಟ್ಪದಿಯು ಇರುವುದು ಇದೇ ಮಾದರಿಯಲ್ಲಿ. ಹೌದು. ಆದ್ರೆ ಭಾಮಿನಿ ಷಟ್ಪದಿಯಲ್ಲಿ 6 ಪಾದಗಳಿರ್ತವೆ. ಆ ರೀತಿಯಲ್ಲಿ 1ನೇ ಪಾದ ಮತ್ತು 2ನೇ ಪಾದಗಳನ್ನು ಇಲ್ಲಿ ನಾವು ತೆಗೆದುಕೊಳ್ಳುವುದಕ್ಕಾಗುತ್ತದೆ. 3, 4, 3, 4ರ ಭಾಮಿನಿ ಷಟ್ಪದಿಯಲ್ಲಿ 2 ಪಾದಗಳು. ಆಮೇಲೆ 3ನೇ ಪಾದದಲ್ಲಿ ಭಾಮಿನಿ ಷಟ್ಪದಿಯಲ್ಲಿ 3, 4, 3, 4 ಮತ್ತೆ 3, 4 ಗುರು ಇರ್ತದೆ. ಉತ್ತರ ಅರ್ಧ ಇರ್ತದೆ. ಆದ್ರೆ ಇಲ್ಲಿ ಹೇಗಿರ್ತದೆ? 3, 4, 3, 4 ಹೀಗೆ 3 ಪಾದಗಳಿರ್ತದೆ. ಮತ್ತೆ 4ನೇ ಪಾದ ಹೇಗಿರ್ತದೆ? ಅಲ್ಲಿ 3, 4 ಮತ್ತೆ 3 ಮತ್ತೆ ಗುರು ಹೀಗೆ ಬರುತ್ತದೆ. ಹೌದು. ನಿಜವಾಗಿ ತ್ರಿವೃಡೆಯ ಲಯಕ್ಕೆ ಹಾಡುವುದಕ್ಕೆ ಪೂರಕವಾಗಿ ಪ್ರೇರಕವಾಗಿ ಹಲವಾರು ಬಂಧಗಳನ್ನು ಸೃಷ್ಟಿಸುವುದಕ್ಕೆ ಭಾಮಿನಿ ಷಟ್ಪದಿಯೇ ಕಾರಣವಾಗಿದೆ ಎಂದು ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅಂತೂ ಈ ಮಧುಮಾಧವಿಯ ತ್ರಿವೃಡೆಯಂತೆ ಯಕ್ಷಗಾನದಲ್ಲಿ ಧಾರಾಳವಾಗಿ ಸಿಗುವಂತ ಸೌರಾಷ್ಟ್ರ ತ್ರಿವೃಡೆ ಇದೆ. ಹೆಚ್ಚಿನವರೆಲ್ಲ ಬಳಸುವುದೇ ಸೌರಾಷ್ಟ್ರ ತ್ರಿವೃಡೆ. ಸುಲಭವಾಗಿ ರಚಿಸುವುದಕ್ಕಾಗುತ್ತದೆ. ಹೇರಳವಾಗಿ ಭಾಮಿನಿಯನ್ನು ಹೇಗೆ ಬಳಸ್ತಾರೋ ಅದೇ ರೀತಿಯಲ್ಲಿ ಸೌರಾಷ್ಟ್ರ ತ್ರಿವೃಡೆಯನ್ನು ಹೇರಳವಾಗಿ ಬಳಸಿದ್ದಾರೆ. ಆಮೇಲೆ ತೋಡಿ ತ್ರಿವೃಡೆ, ಮತ್ತೆ ನಾನು ಈಗ ವಿವರಿಸಿರುವಂತ ಮಧುಮಾಧವಿಯ ತ್ರಿವೃಡೆ, ಮತ್ತೆ ಮಧ್ಯಮಾವತಿ ತ್ರಿವೃಡೆ, ಹೀಗೆ ಹೀಗೆ ವೈವಿಧ್ಯಗಳಿರುವಂತ ತ್ರಿವೃಡೆಯ ಬಂಧಗಳೇ ಇರ್ತವೆ. ಅಷ್ಟೇ ಅಲ್ಲ, ಬೇಗಡೆ ಏಕ ಎನ್ನುವಂತ ಒಂದು ಛಂದೋಬಂಧ ಇರ್ತದೆ. ಆದ್ರೆ ಆ ಬೇಗಡೆ ಏಕದ ಛಂದೋಬಂಧ ಹೇಗಿರ್ತದೆ? ಅದು ತ್ರಿವೃಡೆಯ ಛಂದೋಬಂಧವೇ ಇರುತ್ತದೆ. ಇದರ ನಡುವೆ ನವಮಾತ್ರೆಗಳ ವರ್ಣ ಹೀಗೆಂದು ಸೂತ್ರವನ್ನು ಬೆಸೆದಿದ್ದಾರೆ ನಾರಾಯಣ ಕವಿಗಳು ಯಕ್ಷಗಾನ ಛಂದೋಮತಿಯಲ್ಲಿ. ಅಂತೂ ತ್ರಿವೃಡ ತಾಳದಲ್ಲಿ ಬೇಕಾದಷ್ಟು ವೈವಿಧ್ಯಗಳನ್ನು ಕಾಣುವುದಕ್ಕಾಗುತ್ತದೆ. ನೀನು ನಾನು ಹೇಳಿರುವಂತಹ ಮಧುಮಾಧವಿಯ ತ್ರಿವೃಡೆ ಯಾವ ಉದಾಹರಣೆಯನ್ನು ಕೊಡ್ತಿ ಹೇಳು? ನನ್ನ ಲಕ್ಷ್ಯ ಆಲಿಸಬೇಕು. ಕೇಳು ಶಶಿಕುಲ ಶರದಿ ಚಂದ್ರಮಾಗ ಕೇಳು ಶಶಿಕುಲ ಚರದಿ ಚಂದ್ರಮಾಗ ಬೇಳುವೆ ನುಡಿಯೋ ಬೇಳು ಈ ನುಡಿಯೋ
ಇದು ಕೂಡದನ ತಿಂದಿಲ್ಲವೇ ಕೇಳು ಶಶಿಕುಲ ಶರದಿ ಚಂದ್ರಮ ಬೇಡೋ ಈ ನುಡಿಯವೋ ರಾಮಕೃಷ್ಣ ಕವಿಯು ಬರೆದಿರುವಂತಹ ವಾಸವದತ್ತ ರತ್ನಾವಳಿ ಎನ್ನುವಂತಹ ಪ್ರಸಂಗದಿಂದ ಈ ಹಾಡನ್ನು ಆರಿಸಿಕೊಂಡಿದ್ದೇನೆ. ಸರಿ. ಚಂದ್ರವಂಶವನ್ನು ಆಳುತ್ತಿದ್ದಂತಹ ಸಹಸ್ರಾನಿಕನ ಮಗನಾದಂತಹ ಉದಯನು ಆ ಕಾಲಕ್ಕೆ ಕೌಶಾಂಬಿಯನ್ನು ಆಳುತ್ತಿದ್ದ. ಹಾಗಾಗಿ ಅವನಿಗೆಲ್ಲ ಆಳುವಂತಹ ದೊರೆಯಾದಂತಹ ಚಂಡಮಹಾಸೇನನು ತನ್ನ ಮಗಳಾದಂತಹ ವಾಸವದತ್ತೆಯನ್ನು ಅವನಿಗೆ ಮದುವೆ ಮಾಡಿಕೊಡಬೇಕು ಎನ್ನುವ ಹಾಗೆ ಆಸೆಯನ್ನು ಮುಂದಿರಿಸಿದ. ಅಂದ್ರೆ ಉದಯನಿಗೆ ಹೌದು ಕೌಶಾಂಬಿಯ ಒಡೆಯನಲ್ವೇ ಆತ? ಹೌದು. ಆದರೆ ಏನು ಮಾಡೋಣ, ಉದಯ ಅದನ್ನು ನಿರಾಕರಿಸಿದ. ಓಹೋ, ಹಾಗಾಗಿ ಯಾಂತ್ರಿಕವಾದಂತಹ ಗಜವೊಂದನ್ನು ನಿರ್ಮಿಸಿದ ಚಂಡಮಹಾಸೇನ ಅದರೊಂದಿಗೆ ತನ್ನ ಮಕ್ಕಳಾದಂತಹ ಗೋಪಾಲಕ ಹಾಗೂ ಪಾಲಕರನ್ನು ಜೊತೆಗೆ ಭಟರನ್ನು ಆ ಆನೆಯ ಒಳಗೆ ನಿಲ್ಲಿಸಿಕೊಂಡು ಸರಿ ಅಲ್ಲಿರುವಂತಹ ಕಾಡಿಗೆ ಕಳುಹಿಸಿಬಿಟ್ಟ, ಅಟ್ಟಿಬಿಟ್ಟ. ಹೌದು. ಆ ಕಾಲಕ್ಕೆ ಆ ಆನೆಯ ಹಾವಳಿಯಿಂದ ತತ್ತರಿಸಿದಂತಹ ಕಾಡು ಜನರನ್ನು ಉತ್ತರಿಸುವುದಕ್ಕೆ ಬೇಕಾಗಿ ಉದಯನು ಬೇಟೆಗಾಗಿ ಹೋದ. ಬೇಟೆಗಾಗಿ ಬಂದಂತಹ ಸಂದರ್ಭದಲ್ಲಿ ಆ ಆನೆಯ ಒಳಗೆ ಅಡಗಿಕೊಂಡಂತಹ ಇವರೆಲ್ಲರೂ ಅವನನ್ನು ಸೇರಿ ಬಂಧಿಸಿ ತಮ್ಮ ಅರಮನೆಗೆ ಕರೆದುಕೊಂಡು ಹೋದರಂತೆ. ಉದಯನನ್ನು ಬಂಧಿಸಿ ಅರಮನೆಗೆ ಕೊಂಡೊಯ್ದರು. ಹೌದು. ಬಂಧಿಸಿದ ಮೇಲೆ ಅಲ್ಲಿದ್ದಂತಹ ಉದಯನನ್ನು ಕಂಡು ಈ ಚಂಡಮಹಾಸೇನನು ತನ್ನ ಮಗಳಾದಂತಹ ವಾಸವದತ್ತೆಯನ್ನು ಮದುವೆಯಾಗಬೇಕು ಎನ್ನುವ ಹಾಗೆ ವಿನಯದಿಂದ ಬೇಡಿಕೊಳ್ಳುವಂತಹ ಸನ್ನಿವೇಶವಿದು. ಓಹೋ, ಅಂತೂ ಆತನನ್ನು ಬಂಧಿಸಿ ಹೇಗಾದ್ರೂ ಮಗಳನ್ನು ಕೊಡಬೇಕು ಎನ್ನುವಂತಹ ಉದ್ದೇಶ ಅವಂತಿಯ ಒಡೆಯನಿಗಾಗಿ. ಹೌದು ಅಲ್ಲವೇ? ವಾಸವನ ಅನುಗ್ರಹದಿಂದ ಹುಟ್ಟಿದವಳೇ ವಾಸವದತ್ತೆ. ಹೌದು. ಒಳ್ಳೆಯ ಕಥೆ ಇದು, ಒಳ್ಳೆಯ ಪ್ರಸಂಗವಿದು. ಹೇಗಾಯಿತು ಲಕ್ಷ್ಯ? ಸಂತೋಷವಾಯಿತು ನನಗೆ. ಹೌದೇ? ಇಂದು ನಾವು ಮಾತ್ರಾಗಣಗಳ ವಿಚಾರವನ್ನು ಉಳಿಸಿ ಅಂಶಗಣಗಳ ವಿಚಾರವಾಗಿ ಚರ್ಚಿಸೋಣ. ಆಗದೆ ಮೊದಲಾಗಿ ಹರಿ ವಿಷ್ಣು ಬೊಮ್ಮರಾದಿಯಲಿ
ಪಾದದಲ್ಲಿ ಹಾಗೆಯೇ ಯಕ್ಷಗಾನದ ಹೆಚ್ಚು ಆಕರ್ಷಣೆಗೆ ಒಳಗಾಗಿರುವಂತಹ ಅಂಶಲಯನ ಬಂಧುರವಾದಂತಹ ಬಂಧವೇ ಕಾಪಿ ಹಸ್ತ. ಇದರಲ್ಲಿ ಮೊದಲ ಪಾದದಲ್ಲಿ 2 ವಿಷ್ಣುಗಣಗಳು ಬಂದು ಆಮೇಲೆ ಬ್ರಹ್ಮಗಣವು ಬರುತ್ತದೆ. ಹಾಗೆಯೇ ವರ್ಣದಲ್ಲಿ ಬ್ರಹ್ಮಗಣವಿರುತ್ತದೆ. ಮತ್ತೆ 2ನೇ ಪಾದಕ್ಕಾಗುವಾಗ 3 ವಿಷ್ಣುಗಣಗಳು ಬಂದು ಬ್ರಹ್ಮ ಬರುತ್ತದೆ. ಹೀಗೆ ಮೊದಲ 2 ಪಾದ ಹೇಗಿರ್ತದೋ ಅದೇ ರೀತಿಯಲ್ಲಿ ಮತ್ತಿನ ಪಾದವೂ ಇರುತ್ತದೆ. ಯಕ್ಷಗಾನದ ಪ್ರಸಂಗಗಳಲ್ಲಿ ನೀತಿಯನ್ನು ಹೇಳುವಂತಹ ಸಂದರ್ಭದಲ್ಲಿ ಬುದ್ಧಿಯನ್ನು ಹೇಳುವುದಕ್ಕಾಗಿ ಈ ಮಧುರವಾದಂತಹ ಪದಬಂಧವನ್ನು ಬಳಸುವುದು ಅದೊಂದು ಕ್ರಮವಾಗಿ ಬಂದಿದೆ. ಧನುದೇಶ ಕೇಳೆನ್ನ ಮಾತ. ಹೀಗೆ ಇಂತಹ ಮಧುರವಾದಂತಹ ಪದ್ಯ ರಚನೆಗಳು ಕಾಪಿ ಅಷ್ಟ ಎನ್ನುವಂತಹ ಆ ಛಂದೋಬಂಧದಲ್ಲಿಯೇ ರಚನೆಯಾಗಿವೆ. ಸರಿ, ಹಾಗಾಗಿ ಇಂತಹ ಒಂದು ಮಧುರವಾದಂತಹ ಬಂಧಕ್ಕೆ ನೀನು ನಿನ್ನ ಉದಾಹರಣೆ ಕೊಡಬಾರದು, ಯಕ್ಷಗಾನ ಛಂದೋಬದ್ಧಿಯ ಉದಾಹರಣೆಯನ್ನೇ ಹೇಳಬೇಕು. ತಾರಗನೇನಾದ ಬೀಳು ಬೀಳು ರಣಧೀರ ಮಾರುತನೆದ್ದ ಬೋಧ ಕೃಪಾಳೋ ರಣಧೀರ ಮಾರುತನೆದ್ದ ಬೋಧ ಕೃಪಾಳೋ ಹೌದೇ? ಕುಮಾರ ವಿಜಯ ಸರಿ ಸರಿ, ಮುದ್ದಣ ಕವಿಯು ಬರೆದಂತಹ ಪ್ರಸಂಗದಲ್ಲಿರುವಂತಹ ಪದ್ಯವಿದು. ಆಗ ಹಾಡಿದ್ದು ಕಂಡಳಾಗ ಸಚಿಯು ದೂರ ಅಲ್ಲದೆ ಅಜಮುಖಿಗಿದ್ದಂತಹ ಪದ್ಯ. ಈಗ ನೀನು ಹಾಡಿದ್ದು ತಾರಕನೇನಾದ ಬೇಡು. ಹೌದು ಪ್ರಭು. ಹಾ, ಸುರಸೇನಾನಿ ಷಣ್ಮುಖನು ದೇವಗಣವನ್ನೆಲ್ಲ ಸೇರಿಕೊಂಡು
ಓಹೋ. ಆ ಕಾಲಕ್ಕೆ ಹ್ಮ್. ಭಾನುಕೋಪನನ್ನು ಕೊಂದು ಕಡೆ ಸರಿ. ಮಗನ ದುಃಖವನ್ನು ತಾಳಲಾರದೆ ಹಾ. ಕೋಪವನ್ನು ಹೆಚ್ಚು ಮಾಡಿಕೊಂಡಂತಹ ದುರುಳ ಹಾ. ತಾನೇ ಹೋಗುತ್ತೇನೆ ಎನ್ನುವ ಹಾಗೆ ಸೇನೆಗೆ ಆಜ್ಞೆಯನ್ನು ನೀಡಿದ. ಶೂರಪದ್ಮ ಹೊರಟು ನಿಂತ. ಹ್ಮ್. ಆ ಕಾಲಕ್ಕೆ ಹಾ. ಅವನ ಇನ್ನೊಬ್ಬ ಮಗ ಯಾರವನು? ಹಿರಣ್ಯಕ ಓಹೋ. ಅವನೇ ಬಂದು ಹಾ. ಆ ಕಾಲದಲ್ಲಿ ನೀನು ಹೋಗುವುದು ತರವಲ್ಲ, ಹ್ಮ್. ಈ ಹಿಂದೆ ಹೇಳಿದಂತಹ ತಾರಕಾಸುರ ದಾನವರ ಕಥೆಯೇನಾಗಿದೆ ಗೊತ್ತುಂಟು ತಾನೆ ಹಾ. ಎನ್ನುವ ಹಾಗೆ ನೀತಿಯ ಮಾತುಗಳನ್ನು ಹೇಳುವಾಗ ಹಾ. ಬಳಸಿದಂತಹ ಪದ್ಯವಿದು. ಸಾತ್ವಿಕನಾಗಿರುವಂತಹ ಹಿರಣ್ಯಕನು ಶೂರಪದ್ಮನಿಗೆ ನೀತಿಯ ಮಾತುಗಳನ್ನು ಹೇಳಿದ. ಹೌದು. ಧನುಜ ಸಮ್ಮುಖದಲ್ಲಿ ಹೀಗೆ ಹ್ಮ್. ಎಲ್ಲರೂ ಕೆಟ್ಟವರಲ್ಲ, ಒಳ್ಳೆಯವರು ಕೂಡ ಇರುತ್ತಾರೆ. ಬೆರಳೆಣಿಕೆಯವರು ಇರುತ್ತಾರೆ ಅಲ್ಲವೇ? ಖಂಡಿತ. ವನದ ಮಧ್ಯೆ ಕಳೆಗಿಡಗಳ ಮಧ್ಯದಲ್ಲಿ ತುಳಸಿ ಗಿಡಗಳು ಬೆಳೆದಂತೆ, ಹೌದು. ಅಥವಾ ಕೆಟ್ಟದಾದಂತಹ ಮರಗಳ ಮಧ್ಯದಲ್ಲಿ ಗಂಧದ ವೃಕ್ಷವು ಬೆಳೆದಂತೆ, ಹೀಗೆ ತಾರಕನನ್ನು ಷಣ್ಮುಖನು ಕೊಂದಂತಹ ಕಥೆಯನ್ನು ಹಾ. ಹಿರಣ್ಯಕನು ವಿವರಿಸುವುದರ ಮೂಲಕ ಶೂರಪದ್ಮನಿಗೆ ನೀತಿಯನ್ನು ಹೇಳಿದ. ಹೌದು. ಆದ್ರೆ ಶೂರಪದ್ಮ ಕೇಳಲಿಲ್ಲ. ಆಗುವುದಾದ್ರೆ ಯುದ್ಧಕ್ಕೆ ಹೋಗು, ಇಲ್ಲದಿದ್ರೆ ಒಳಗೆ ಇರಬೇಕು. ಹೀಗೆ ಹೇಳಿದ ಕಾರಣದಿಂದಾಗಿ ಹಿರಣ್ಯಕನು ಯುದ್ಧಕ್ಕೆ ಹೋಗುತ್ತಾನೆ, ಹೋರಾಟವನ್ನು ಮಾಡುತ್ತಾನೆ, ಸಾಹಿತ್ಯವನ್ನು ಪಡೆಯುತ್ತಾನೆ. ಖಂಡಿತ. ಸರಿ, ಒಳ್ಳೆಯ ಉದಾಹರಣೆಯೇ ಸರಿ. ಹೌದೇ? ಇನ್ನು ನಾವು ಅಂಶಗಣದ ಪದ್ಯಗಳಲ್ಲಿ ಆಯ್ಕೆ ಮಾಡುತ್ತಿದ್ರೆ ಮಧುರವಾದ ಬಂಧವೊಂದನ್ನು ಆಯ್ಕೆ ಮಾಡೋಣ. ಆಗದೆ ಯಾವುದದು? ಅದೇ ಮಧುಮಾಧವಿಯ ಏಕ. ಮೊದಲ ಮೋರೆಡೆಯಲ್ಲಿ ಹರಿಯು ಮೈವೆತ್ತು ಮೊದಲ ಮೂರೆಡೆಯಲ್ಲಿ ಹರಿಯು ಮೈವೆತ್ತು ತುದಿಯ ನಾಲ್ಕರಲ್ಲಿ ಬೊಮ್ಮಗೆ ದಾಡವಿತ್ತು ಪದ ಚತುಷ್ಟಯವಿಂತು ಸಮಪಾದವೆನಿಸಿ ಮಧು ಮಾಧವಿಯಾಗೆ ಕವಬಹುದು ಕೇಳರಸಿ ಮೊದಲ ಮೂರೆಡೆಯಲ್ಲಿ ಹರಿಯು ಮೈವೆತ್ತು ಮಧುಮಾಧವಿಯ ಏಕ ಎನ್ನುವುದು ಸುಂದರವಾದಂತಹ ಹಾಡಿನ ರಚನೆಯೇ ಆಗುತ್ತದೆ. ಪ್ರತಿ ಪಾದದಲ್ಲಿ 3 ವಿಷ್ಣುಗಣಗಳು ಇರುತ್ತವೆ. ಸರಿ. ಆಮೇಲೆ ಬ್ರಹ್ಮಗಣವು ಬರುತ್ತದೆ. 1ನೇ ಪಾದವಾಗಲಿ, 2ನೇ ಪಾದವಾಗಲಿ, 3ನೇ ಪಾದವಾಗಲಿ, 4ನೇ ಪಾದವಾಗಲಿ, ಹೀಗೆ 3 ವಿಷ್ಣುಗಣಗಳು, 1 ಬ್ರಹ್ಮ. ಹೀಗೆ ಇರುವಂತಹ ಮಧುರವಾದಂತಹ ಬಂಧವಿದು. ಇದರಲ್ಲಿ ಪಲ್ಲವಿ ಬಂದ್ರೆ ಅಲ್ಲಿ ವಿಷ್ಣು ಬ್ರಹ್ಮ ಸೇರಿದ್ರೆ ಅದು ತೋಡಿ ಅರ್ಥವಾಗುತ್ತದೆ. ಹೀಗೆ ವೈವಿಧ್ಯವಾದಂತಹ ರಚನೆ ಇದು. ಈ ರಚನೆಗೆ ಸಂಬಂಧಪಟ್ಟು ಲಕ್ಷ್ಯವನ್ನು ಕೇಳುವುದಿದ್ದರೆ ಕಣಿಯ ಹೇಳುವುದಲಿದಾನಲ್ಲಲ್ಲಿ ತಂಗಿ
ಮನದಿ ಸಂತೋಷಂ ತುಳುಕೆ ಮಾತನುಂಗಿಯೇ ಮನದಿ ಸಂತೋಷ ತುಳುಕೆ ಮಾತನುಂಗಿಯೇ ಮನಿಯಲಿಂದ ಸದಿಗೆ ಕೋಮಲಾಗಿ ಮನಿಯಲಿಂದ ಸದಿಗೆ ಕೋಮಲಾಗಿ 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 ಮಾದಿ ಸಂತೋಷೋಳೆ ಮಾತನುಂಗಿ ಮನಿಯಲಿಂದ ಸದಿಗೆ ಕೋಮಲಾಗಿ ಕಣಿಯ ಹೇಳುತ್ತಲಿ ತಾನಲ್ಲಲ್ಲಿ ತಂಗೆ ಕುಣಿವಳ ಕಂಡ ದುರದಿ ಬೆಚ್ಚಿ ಸಂಗೆ ಕುಣಿವಳು ಕಂಡ ದುರದಿ ಬೆಚ್ಚಿ ಸಂಗಿಗೆ ಪ್ರಭು, ಪ್ರಿಯೆ, ಈ ಹಾಡನ್ನು ಕೂಡ ದೀಕ್ಷಾ ಕಂಕಣ ಪ್ರಸಂಗದಿಂದ ಆರಿಸಿಕೊಂಡಂತಹ ಪದ್ಯವಿದು. ಎಷ್ಟು ಬಂಧುರವಾಗಿದೆ ಈ ರಚನೆ ಅಲ್ಲವೇ? ಕೇಳುವುದಕ್ಕೂ ಇಂಪಾಗಿದೆ. ಮಾತ್ರವಲ್ಲ, ನನ್ನ ಹೃದಯ ಕೋರಕವೇ ಅರಳಿ ಹೋಯಿತು. ಸರಿ. ಮನಸ್ಸೆನ್ನುವ ಅರ್ಣವದೊಳಗೆ ಸಂತೋಷದ ಅಲೆಗಳೇ ಎದ್ದು ಬಂದು. ಆಹಾ, ಪ್ರಭು, ಏನು? ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸುವುದಕ್ಕಿಂತ ಮೊದಲು ಅದನ್ನು ಆಳುತ್ತಿದ್ದವ ಯಾರು ಹೇಳಿ? ಓಹೋ, ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ವಿದ್ಯಾರಣ್ಯರು. ಹಕ್ಕ ಬುಕ್ಕರು ಎನ್ನುವರು ಸ್ಥಾಪನೆಗೆ ಕಾರಣರಾಗಿರುತ್ತಾರೆ. ಸರಿ ಅಲ್ಲವೇ? ಅದಕ್ಕಿಂತ ಮೊದಲು ವಿಜಯನಗರ ಸಾಮ್ರಾಜ್ಯಕ್ಕಿಂತ ಮೊದಲು ಹಂಪೆಯ ಪರಿಸರದಲ್ಲಿದ್ದದು ಕಂಪಿಲ. ಹೌದು. ಆ ಕಂಪಿಲ ಎನ್ನುವಂತಹ ಸಾಮ್ರಾಜ್ಯದಲ್ಲಿ ಕಂಪಿಲನ ಸಾಮ್ರಾಜ್ಯ ಅಂತೂ ಹೇಳ್ತಾರೆ. ಯಾಕೆಂದ್ರೆ ಕುಮಾರರಾಮನ ತಂದೆಯೇ ಆಳುತ್ತಿದ್ದ. ಹೆಂಗಳೆಯರ ಹುಚ್ಚ ಅಂತ. ಹೌದಿ? ಆದ್ರೆ ಕುಮಾರರಾಮನು ಸಾತ್ವಿಕನಾಗಿ ಸಜ್ಜನನಾಗಿ ಬಾಳಿದ ಕಾರಣದಿಂದಾಗಿ ತಂದೆಯ ವಿಚಾರವನ್ನು ಯಾರು ಹೇಳುವುದಿಲ್ಲ, ಸ್ಮರಿಸುವುದಿಲ್ಲ. ಸರಿ. ಮಗನಾಗಿರುವಂತಹ ಕುಮಾರರಾಮನು ಒಳ್ಳೆಯ ಆಳ್ವಿಕೆಯನ್ನು ನೀಡುವುದಕ್ಕೆ ಅಲ್ಲಿಗೆ ಪೂರಕನಾದ, ಪ್ರೇರಕನಾದ. ಹಾಗಾಗಿಯೇ ಕಡುಗಲಿ ಕುಮಾರರಾಮನಾದ. ಆ ಸಂದರ್ಭದಲ್ಲಿ ಏನಾಯಿತು? ಅಲ್ಲಿನ ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕೆ ಬೇಕಾಗಿ ಮಹಾವರ್ತಿ ತುಗಲಕನು ತನ್ನ ಗೂಢಾಚಾರಿಯನ್ನು ಕಣಿ ಹೇಳುವವಳ ರೂಪವನ್ನು ಧರಿಸಿ ಅಲ್ಲಿರುವಂತಹ ಸಕಲ ವಿಚಾರಗಳನ್ನು ತಿಳಿದುಕೊಂಡು ಬರುವುದಕ್ಕೆ ಹೇಳಿ ಕಳುಹಿಸುತ್ತಾನೆ. ಓಹೋ, ಹೇಳುವ ವೇಷದಿಂದ ಬಂದವಳು. ಆ ಕಾಲಕ್ಕೆ ಅವಳು ಬರುವಂತಹ ಸನ್ನಿವೇಶದ ಹಾಡಿದು. ಸರಿ ಸರಿ, ಅಂತೂ ಸರಿಯಾದಂತಹ ವಿಚಾರವನ್ನೇ ಹೇಳಿದ್ದಿ. ಸರಿ. ಮಧುರವಾದಂತಹ ಬಂಧುರಗಳನ್ನು ಆಯ್ಕೆ ಮಾಡುತ್ತಾ ಮಾಡುತ್ತಾ ಪರಸ್ಪರ ಮಾತನಾಡುತ್ತಾ ಹೊತ್ತು ಕಳೆದದ್ದೇ ತಿಳಿಯಲಿಲ್ಲ. ಖಂಡಿತ. ಇನ್ನು ನಾವು ಗಮನಿಸಬೇಕಾದಂತ ವೀರರಸದ ಬಂಧಗಳಿಲ್ವೇ? ಅವುಗಳಲ್ಲಾದ್ರೂ ಒಂದು ಎರಡು ಉದಾಹರಣೆಗಳನ್ನಾದ್ರೂ ಗಮನಿಸಬೇಡವೆ? ಅಗತ್ಯವಾಗಿ. ಹಾಗಾಗಿ ವೀರರಸದ ಪದ್ಯಗಳಿಗೆ ನಾನು ಕುಣಿಯುತ್ತೇನೆ. ಆಮೇಲೆ ನಿಧಾನವಾಗಿ ಪ್ರಧಾನವಾಗಿ ಆದಿತಾಳದ ಪದ್ಯಗಳಿಗೆ ನೀನು ಕುಣಿಬೇಕು. ನನಗೆರಡು ಪದ್ಯ, ನಿನಗೆರಡು ಪದ್ಯ. ಆದೀತು ತಾನೇ?
ರೆಡಿ ಹರಿಕ ಪತಿಯೇ ವರ್ಣೋದಂ ರುದ್ರ ತೋರೆ ಕಲ್ಯಾಣಿಯಾದಿಯೇ ವರ್ಣೋದಂ ರುದ್ರ ತೋರೆ ಕಲ್ಯಾಣಿಯಾದಿಯೇ ಮಾರಶೀದವ ಮುಂದಿನ್ನಾರೋ ಪಾದದೋಳಂ ಜದಿ ಮಾರಶೀದವ ಮುಂದಿನ್ನಾರೋ ಪಾದದೋಳಂ ಜದಿ ಈರೆರಡರ ಪರಿಮೀರಿ ಜಗಣ ಸಿರಿ ಕೋರೈಸಲು ಹಿತ ಸೂರಿಗಳ ವಿಮತ ಈರೆಡೆ ಹರಿಕ ಪರ್ದಿ ವರ್ಣೌದಂ ರುದ್ರ ತೋರೆ ಕಲ್ಯಾಣಿಯಾದಿ ವಿಷ್ಣುಗಣವು ರುದ್ರಗಣವು ಬರುವಂತ ರಚನೆ ಇದು, ಸರಿ ಅಲ್ಲವೇ? ಇನ್ನು ಇದಕ್ಕೆ ಲಕ್ಷ್ಯ ಯಾವುದು? ಆಲಿಸಬೇಕು ಆಲಿಸಬೇಕು. ಕಾಮಿದಿ ಕರೆ ದೂತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾನನಾಂದದಿರಿನಾ ಹರೇ ಕಾಮಿನಿ ಕರೆ ದೂತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಬಾಹಿಯೊಳಗಿಂತ ಮಹಿಮಾರಿಲ್ಲವೂ ಕಾಂತಿ ತಾನನಾಂದದಿರಿದ ಹರೇ ಈ ಬಾಹಿಯೊಳಗಿಂತ ಮಹಿಮಾರಿಲ್ಲವೂ ಕಾಂತಿ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಗಾಮಿತ ಬೀವನು ಪ್ರೇಮದಿ ಕರೆದರೆ ಗಾಮಿತ ಬೀವನು ಪ್ರೇಮದಿ ಕರೆದರೆ ಗಾಮಿತ ಬೀವನು ತಗದ ದಿನದೈ ಕಿಡದಗದೈ ತಗದ ದಿನದೈ ಕಿಡದಗದೈ
ತಗದ ದಿನ ತೈ ಕೆಡದಗ ತೈ ತಗದ ದಿನ ತೈ ದಿಮಿತ ದಿನ ತೈ ದಿಮಿತ ದಿನ ತೈ ದಿಮಿತ ದಿನ ತೈ ದಿನ ತೈ ದಿನ ತೈ ತಗದ ದಿನ ತೈ ಕೆಡದಗ ತೈ ತಗದ ದಿನ ತೈ ಕೆಡದಗ ತೈ ತಗದ ದಿನ ತೈ ಕೆಡದಗ ತೈ ತಗದ ದಿನ ತೈ ತೈ ದಿಮಿತ ದಿನ ತೈ ತಗದ ದಿನ ತೈ ದಿಮಿತ ದಿನ ತೈ ದಿನ ತೈ ದಿನ ತೈ ತಗದ ದಿನ ತೈ ಕೆಡದಗ ತೈ ತಗದ ದಿನ ತೈ ಕೆಡದಗ ತೈ ತಗದ ದಿನ ತೈ ಕೆಡದಗ ತೈ ತಗದ ದಿನ ತೈ ದಿಮಿತ ದಿನ ತೈ ದಿಮಿತ ದಿನ ತೈ ದಿಮಿತ ದಿನ ತೈ ದಿನ ತೈ ದಿನ ತೈ ತಗದ ದಿನ ತೈ ಕೆಡದಗ ತೈ ತಗದ ದಿನ ತೈ ಕೆಡದಗ ತೈ ತಗದ ದಿನ ತೈ ಕೆಡದಗ ತೈ ತಗದ ದಿನ ತೈ ದಿಮಿತ ದಿನ ತೈ ದಿಮಿತ ದಿನ ತೈ ದಿಮಿತ ದಿನ ತೈ ದಿನ ತೈ ದಿನ ತೈ ಜಣುತ ಜಣುತೈ ಜಣುತ ಜಣುತೈ ಜಣುತ ಜಣುತೈ ಜಣುತ ಜಣುತೈ 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 ದೀಂ ತನ ತನ ದೋಂ ತನ ತನ ದೀಂ ತನ ತನ ದೋಂ ತನ ದೀಂ ತನ ದಿರಿ ನಾ ದೋಂ ತನ ದಿರಿ ನಾ ದಿರಿ ನಾಂ ದಿರಿ ನಾಂ ದಿರಿ ನಾಂ ತಗದ ದಿನ ತೈ ದಿಮಿತ ದಿನ ತೈ ತಯತ ದಿನ ತೈ ತಗಿಟ ದಿನ ತೈ ದಿಮಿತ ದಿನ ತೈ ದಿನ ತೈ ದಿನ ತೈ ತತ್ತೋಂಗದಿ ಕುತಗತೈ ತಾದರಿ ಗಿಡ ಗಿಡದಗ ತತ್ತೋಂಗದಿ ಕುತಗತೈ ತಾದರಿ ಗಿಡ ಗಿಡದಗ ತತ್ತೋಂಗದಿ ಕುತಗತೈ ತಾದರಿ ಗಿಡ ಗಿಡದಗ ತತ್ತೋಂಗದಿ ಕುತಗ ತಗದ ದಿನ ತೈ ತಯತ ದಿನ ತೈ ದಿಮಿತ ದಿನ ತೈ ತಗಿಟ ದಿನ ತೈ ತಯತ ದಿನ ತೈ ದಿನ ತೈ ದಿನ ತೈ ದಿತ್ತಾಂ ಬಿಗಿಡ ಗಿಡದಗ ತರಿಗಿಡ ಗಿಡದಗ ತಾಂ ದಿತ್ತಾಂ ಬಿಗಿಡ ಗಿಡದಗ ತರಿಗಿಡ ಗಿಡದಗ ತಾಂ ದಿತ್ತಾಂ ಬಿಗಿಡ ಗಿಡದಗ ತರಿಗಿಡ ಗಿಡದಗ ತಾಂ ತರಿಗಿಡ ಗಿಡದಗ ತಾಂ ತರಿಗಿಡ ಗಿಡದಗ ತಾಂ ತರಿಗಿಡ ಗಿಡದಗ ತಾಂ ಗಿಡದಗ ತಾಂ ಗಿಡದಗ ತಾಂ ಗಿಡದಗ ತಾ ತಗದ ದಿನ ತೈ ತಯತ ದಿನ ತೈ ದಿಮಿತ ದಿನ ತೈ ತಯತ ದಿನ ತೈ ದಿನ ತೈ ದಿನ ತೈ ದಿಮಿತ ದಿನ ತೈ ತಯತ ದಿನ ತೈ ದಿಮಿತ ದಿನ ತೈ 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 ಕಲ್ಯಾಣಿ ಆಂಧಿ ಎನ್ನುವಂತಹ ಸೂತ್ರಬದ್ಧಕ್ಕೆ ಸರಿಯಾದಂತಹ ಲಕ್ಷಣ ಕಾಮಿನಿ ಕರೆದುತ್ತಾರೆ. ಚೆನ್ನಾಗಿ ಕುಣಿದಿದ್ದೀಯ ಅಲ್ವಾ? ಇಲ್ಲಿಗೆ ನಮ್ಮ ಯಕ್ಷಗಾನ ಚಂದೋಂಬುದಿಯ ಸರಸ ಸಂವಾದವನ್ನು ಮುಕ್ತಾಯಗೊಳಿಸೋಣ. ಆಗಲಿ, ಮಂಗಳವನ್ನು ಹಾಡೋಣ. ಆಗದೆ ಶೋಭಾನೆಯ ನಿರೇ ಲಕ್ಷ್ಮೀ ದೇವಿ ಶೋಭಾನೆಯ ಲಕ್ಷ್ಮೀ ದೇವಿಗೆ
ಶೋಭಾನೆ ಜಗದ ಜನನಿಗೆ ಶೋಭಾನೆ ಜಗದ ಜನನಿಗೆ ಶೋಭಾನೆ ಜಗದ ಜನನಿಗೆ ಲೋಗೆ ಜಗೆ ಶೋಭಾನೆ ಜಗದ ಜನನಿಗೆ ಲೋಗೆ ಜಗೆ ಶೋಭಾನೆಗೆ ನೋ ನೀವೇ ಪತಿಗೆ ಶೋಭಾನೆ ಜಗದ ಜನನಿಗೆ ಲೋಗೆ ಜಗೆ ಶೋಭಾನೆ ಪತಿಗೆ ಶೋಭಾನೆ ಎಲ್ಲಿದೆ ಲಕ್ಷ್ಮೀ ದೇವಿಗೆ ಶೋಭಾನೆ ಜಗದ ಜನನಿಗೆ ದಿಂದನ ದಿನ್ನತೆ ತೊಂದನ ದಿನ್ನತೆ ದಿಂದನ ದಿನ್ನದಗ ದಿನ್ನತೆ ದಿನ್ನತೆ ತೊಂದನ ದಿನ್ನತೆ ದಯದ ದಿನ್ನತೆ ತಗಿಡ ದಿನ್ನತೆ 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 ತಯ್ಯದ ದಿನ್ನತೈ ತಗಿಡ ದಿನ್ನತೈ ಸದಿನಿ ದಿನ್ನದಗ ದಿನ್ನತೆ ದಿನ್ನತೆ ತಯ್ಯದ ದಿನ್ನತೆ ತಗಿಡ ದಿನ್ನತೈ ತಯ್ಯದ ದಿನ್ನತೈ ತಗಿಡ ದಿನ್ನತೈ ದೈನ ದಿನದೈ ದಿನ ದಿನದೈ ದಿನ ದಿನದೈ ದಿನ ದಿನದೈ ದಿನ ದಿನದೈ ದಿನ ದೈನದ ದಿನದೈ